ಆಲೋಚಿಸುತ್ತ ಆಲೋಚಿಸುತ್ತ ಕುರುಪತಿ ಕಬಲ ನದಿಸುತ್ತ ಕುಂಭಜ ಕುರುಪತಿ ಕಬಲ ನದಿಸುತ್ತ ಕುಂಭಜ ಧರಣಿ ತೇಜನ ಬಳಿಗಿದರಲಿ ಧುರವೀಳ್ಯವಗೊಳ್ಳುತ್ತ ಮಾಧವ ನಿರದಾಲೋಚಿಸುತ್ತ ಕೊನೆಗೂ ಮುಹೂರ್ತ ನಿರ್ಣಯ ಆಯಿತು. ಇನ್ನೆಷ್ಟು ದಿನ ಇನ್ನೆಷ್ಟು ದಿನ ಅಂತ ಆಲೋಚನೆ ಮಾಡಿಕೊಂಡಿದ್ರು ಪಾಂಡವರು. ಆದರೆ ಆಲೋಚನೆ ಮಾಡಿಕೊಂಡಿದ್ದ ಹಾಗೆ ದಿನಗಳು ಸರಿಯುತ್ತಾ ಯುದ್ಧ ನಿರ್ಣಯವೂ ಆಯಿತು. ಬಹುಶಃ ಕೌರವರು ಮತ್ತು ಪಾಂಡವರಲ್ಲಿ ಯುದ್ಧ ಬೇಡ ಅಂತ ಪ್ರಾಮಾಣಿಕವಾಗಿ ಇದ್ದದ್ದು ಯುಧಿಷ್ಠಿರನಿಗೆ ಮಾತ್ರ. ಆದರೆ ಏನು ಮಾಡೋಣ, ಎಷ್ಟೋ ಸಲ ಅನಿವಾರ್ಯವಾಗಿ ಇನ್ನೊಬ್ಬರ ಅಪೇಕ್ಷೆಗಾಗಿ ಆದರೂ ನಾವು ತಲೆಯನ್ನು ಬಾಗಲೇಬೇಕಾಗ್ತದೆ. ಹಾಗಾಗಿ ಹೊರಡುವ ಕಾಲದಲ್ಲಿ ಅವನಾಡಿದ್ದು ಕುರುಕುಲ ತಿಲಕ ಸಂಧಿಯ ಮುರಿದನಾದರೆ ಕೊಳುಗುಳವ ನಿಶ್ಚಯಿಸಿ ಬಾ ಅಂತ. ಆ ಮಾತನ್ನು ಕೇಳಿಯೇ ನಾನು ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಬಂದವನು. ನಮಗೆ ಗೊತ್ತಿರಲಿಲ್ವೋ, ಹೊರಡುವಾಗಲೇ ಗೊತ್ತಿರಲಿಲ್ವೋ ಇದು ಸರಿ ಆಗುವುದಿಲ್ಲ ಅಂತ. ಹಾಗೆಂತ ಎಷ್ಟೋ ಕಾರ್ಯಕ್ರಮಗಳು ಸರಿಯಾಗುವುದಿಲ್ಲ ಅಂತ ಗೊತ್ತಿದ್ರೂ ನಾವು ತೊಡಗಬೇಕಾಗ್ತದೆ. ಲೋಕಹಿತ, ಒಂದು ಯುದ್ಧ, ಲಕ್ಷಾಂತರ ಮಂದಿಯ ಸಾವು, ಅನೇಕ ಮಂದಿ ತಮ್ಮ ಮಕ್ಕಳನ್ನೋ ತಮ್ಮ ತಂದೆಯನ್ನೋ ತಮ್ಮ ಪತಿಯನ್ನೋ ಕಳಕೊಂಡು ಅಸಹಾಯಕರಾಗಿ ರೋಧಿಸುವುದು, ಭಾವುಕರಾಗಿ ನಾವು ಆಲೋಚನೆ ಮಾಡುವಂತಹ ಹೊತ್ತಿನಲ್ಲಿ ಇದು ಸಲ್ಲದು ಅಂತ ಮನಸ್ಸಿಗೆ ಅನ್ನಿಸಿದರು. ಲೋಕಹಿತ, ಲೋಕ ಶಿಕ್ಷಣ ಈ ನೆಲೆಯಿಂದ ಸಿಹಿ ಮಾತ್ರ ಅಲ್ಲ, ಖಾರವು ಬೇಕಾಗ್ತದಲ್ಲ ರೋಗ ಬಾರದ ಹಾಗಿರಲಿಕ್ಕೆ. ಅದೇ ನೆಲೆಯಿಂದ ರಾವಣನ ತಮ್ಮನಾದಂತಹ ವಿಭೀಷಣ ಶರಣಾಗತನಾಗ ಅವನನ್ನು ರಕ್ಷಿಸಿದವನು ರಾಮ. ವಾಲಿಯ ಸಹೋದರನಾದಂತಹ ಸುಗ್ರೀವನ ಬಳಿಗೆ ಹೋಗಿ ಸಹಾಯವನ್ನು ಬೇಡಿ ಅವನಿಗೂ ಸಹಾಯವನ್ನು ಮಾಡಿದವನು ರಾಮ. ಅದೇ ವಾಲಿಯನ್ನು ಕೊಂದ, ರಾವಣನನ್ನು ವಧಿಸಿದ. ಅಂದರೆ ಅರ್ಥ ಏನು? ಎಲ್ಲರನ್ನೂ ರಕ್ಷಿಸುವುದಲ್ಲ, ಯಾರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂಥವರಿಗೆ ಶಿಕ್ಷೆಯನ್ನು ಕೊಡಬೇಕಾದ್ದು ಲೋಕಧರ್ಮ ಅಂತ. ಈ ನೆಲೆಯಿಂದಲೇ ಅಧರ್ಮಿಯಾಗಿ ಪ್ರವರ್ತಿಸುತ್ತಿರುವಂತಹ ಸುಯೋಧನ ಮಾತ್ರವಲ್ಲ, ತುಂಬಿದ ಸಭೆಯಲ್ಲಿ ಧರ್ಮ ಏನು ಅಂತ ಗೊತ್ತಿದೆ, ಆದರೂ ನಾನು ಆ ದಾರಿಯಲ್ಲಿ ನಡೆಯಲಾರೆ, ಅಧರ್ಮ ಏನು ಅಂತ ಸ್ಪಷ್ಟವಾಗಿ ತಿಳಿದಿದ್ದೇನೆ, ಆದರೆ ಅದೇ ದಾರಿಯಲ್ಲಿ ನಡೆಯುವುದಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿದ ದುರ್ಯೋಧನನಾಗಲಿ, ಅವನ ಜೊತೆಗಿರುವಂತಹ ಅವನ ಬಂಧುಗಳಾಗಲಿ, ಅವರು ಶಿಕ್ಷಿಸಲ್ಪಡಬೇಕಾದ್ದೇ ಧರ್ಮ ಅನ್ನುವಂತಹ ನೆಲೆಯಿಂದಲೇ ರಣವೀಳ್ಯವನ್ನು ನನಗೆ ಕೊಟ್ಟಂತಹ ಕಾಲದಲ್ಲಿ ಅದನ್ನು ನಾನು ಪಡೆದಿದ್ದೇನೆ. ಆದರೂ ಒಂದು ಅವಕಾಶ ಕೊಟ್ಟಿದ್ದೇನೆ. ಮರಣವಂ ಬಯಸಿರ್ಪನೀ ಖಳಂ, ಮತ್ತೆ ನಾಳೆ ನನ್ನನ್ನು ದೂರಬೇಡಿ ನೀವೆಲ್ಲ ನೀವು ಮಾಡಿದ್ದು ಅಂತ ಹೇಳಿ. ಆ ಕೃಷ್ಣನೇ ಮಾಡಿಸಿದ್ದು ಹೋರಾಟ ಹೇಳಲಿಕ್ಕಿಲ್ಲ. ಯಾಕಂದರೆ ಕೌರವ ಹೇಳಿದ್ದು ನನಗೆ ಹೋರಾಟವೇ ಬೇಕು. ಸಭೆಯಲ್ಲೆಲ್ಲ ಹಿರಿಯರಿದ್ದಾರೆ, ಕೂತು ನೋಡ್ತಾ ಇದ್ದಾರೆ. ಹಾಗೆ ಅವರಲ್ಲೂ ಹೇಳಿದೆ, ನೋಡಿ ರಣವೀಳ್ಯ ತೆಕ್ಕೊಂಡಿದ್ದೇನೆ, ನಿಮ್ಮ ಮೊಮ್ಮಗನಿಗೆ ಬುದ್ಧಿ ಹೇಳಿ, ನೀವೆಲ್ಲೋ ಹೇಳುದು ಈ ತಂಡಕ್ಕೆ ನಾನೇ ಅಂತ ಹೇಳಿ. ಹಾಗಾಗಿ ನಿಮ್ಮ ಮೊಮ್ಮಗನಿಗೆ ನೀವು ಹೇಳಿ ಯುದ್ಧವನ್ನು ತಪ್ಪಿಸುವುದಕ್ಕೆ ಪ್ರಯತ್ನಿಸಿ,
ಒಂದು ವೇಳೆ ಕೌರವ ಒಪ್ಪಿದಂತಾದರೆ ಇದೇ ಆಸ್ಥಾನದಲ್ಲಿ ಅದೇ ರಣವೀಳ್ಯವನ್ನು ಮತ್ತೆ ತಂದು ಕೊಡ್ತೇನೆ ಅಂತ ಹೇಳಿ ಹೊರಟವ. ಹಾಗೆಂತ ಇವರೆಲ್ಲ ಪ್ರಾಯದವರು ಹೇಳಿದ್ದನ್ನು ಎಷ್ಟು ಕೇಳ್ತಾರೆ ಅಂತ ಯಾರಿಗೂ ಗೊತ್ತುಂಟು. ಅಲ್ಲ, ಇವರು ಮನೆಯಲ್ಲಿ ಎಷ್ಟು ಸಲ ಹೇಳ್ತಾರೋ ಇದು ಬೇಡ ನಿನಗೆ, ಸುಮ್ಮನೆ ನಿನಗೆ ನಿನ್ನಷ್ಟಕ್ಕೆ ಇರ್ಬೋದು, ಯಾಕೆ ಇದೆಲ್ಲ ಅಂತ ಹೇಳುವುದಿಲ್ವೋ. ಆದ್ರೆ ಮಕ್ಕಳು ಕೇಳಬೇಕಲ್ಲ. ಹಾಗೆ ಅಂತ ಸಭೆಯಲ್ಲಿ ಒಂದು ಹೇಳಿದ್ದಪ್ಪ, ಒಪ್ಪುವುದಿದ್ದರೆ ಒಪ್ಪಲಿ ಅಂತ. ಒಪ್ಪುವುದಿಲ್ಲ ಅಂತಲೂ ಗೊತ್ತು. ಆದರೆ ಶಾಸ್ತ್ರ ಆಡುವುದು ಅದನ್ನೇ. ಒಂದು ಪ್ರಯತ್ನ ವಿಫಲವೇ ಆಗಲಿ, ಆದರೆ ತುಂಬಿದ ಸಭೆಯಲ್ಲಿ ನಾವದನ್ನು ಮಾಡುವುದಕ್ಕೆ ಪ್ರಯತ್ನಿಸಿದ್ದೇವೆ ಅಂತ ಆದರೆ ಆ ಪಾಪ ಅನ್ನೋದು ನಮ್ಮನ್ನು ಅಂಟುವುದಿಲ್ಲ ಅಂತ. ನಾನು ವಿದುರನಲ್ಲಾಗಲಿ ನಮ್ಮ ಅತ್ತೆಯಾದಂತಹ ಕುಂತಿಯಲ್ಲಾಗಲಿ ಹೇಳಿದ್ದದನ್ನೇ. ಒಂದು ಕಾಲದಲ್ಲಿ ಹಸ್ತಿನಾವತಿಯ ರಾಜಸಭೆಯಲ್ಲಿ ಅಹಿತಕರವಾದ ಒಂದು ಘಟನೆ ನಡೆಯುವ ಸನ್ನಿವೇಶದಲ್ಲಿ ತನ್ನಿಂದ ಅದನ್ನು ನಿರಸನಗೊಳಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿದ್ದು ವಿಕರ್ಣನಾಗಲಿ ವಿದುರನಾಗಲಿ ಎದ್ದು ನಿಂತು ಅದನ್ನು ಆಕ್ಷೇಪಿಸಿದರು. ನೀನು ಮಾಡುವುದು ಸರಿಯಲ್ಲ ಅಂತ ಹೇಳಿದರು. ಅದರ ಅರ್ಥ ಏನು? ತಾವು ಆ ಪಾಪದ ಕೂಪದಿಂದ ಹೊರಗೆ ಬಂದರು ಅಂತ ಅರ್ಥ. ಹಾಗೆಯೇ ಲೋಕಮಾರಕವಾದಂತಹ ಒಂದು ಯುದ್ಧ ಏನುಂಟೋ ಅದನ್ನು ತಪ್ಪಿಸುವುದಕ್ಕೆ ನಾವು ತ್ರಿಕರಣಪೂರ್ವಕವಾಗಿ ಪ್ರಯತ್ನಿಸಿದ್ದೇವೆ ಅನ್ನುವಂತಹ ನೆಮ್ಮದಿಯಾದರೂ ನಮಗಿರ್ತದಲ್ಲ. ಈ ನೆಲೆಯಿಂದಲೇ ಸುಯೋಧನನಿಗೆ ಬೇಕಾದಂತಹ ನೀತಿಯ ಮಾತುಗಳನ್ನು ಆಡಿದರೂ ಅವನು ಒಪ್ಪಲಿಲ್ಲ. ರಣವೀಳ್ಯ ಪಡೆದೇನೋ ಬಂದದ್ದು ಹೌದು, ಆದರೆ ಇನ್ನೂ ಸ್ವಲ್ಪ ಆಲೋಚನೆ ಮಾಡಬೇಕಾಗಿ ಬಂತು. ಎಷ್ಟೋ ಸಲ ಹಾಗೆ ಆಗೋದು, ನಿರ್ಣಯ ಮಾಡುವಾಗ ಆಲೋಚನೆ ಮಾಡೋದಿಲ್ಲ, ಆದ ಮೇಲೆ ಮತ್ತೆ ಆಲೋಚನೆ ಮಾಡೋದು ಮುಂದೆ ಏನು ಅಂತ. ಈಗ ಯಾವ ನೆಲೆಯಿಂದ ಮತ್ತು ಯಾವ ಬಲದಿಂದ ದುರ್ಯೋಧನ ನನಗೆ ರಣವೀಳ್ಯವನ್ನು ಕೊಟ್ಟ ಅಂತ ಕೇಳಿದರೆ ಅವನಿಗೊಂದು ಆತ್ಮವಿಶ್ವಾಸ ಬೇಕಲ್ಲ, ಸುಮ್ಮನೆ ಕೊಡುವುದಕ್ಕಿಲ್ವಲ್ಲ. ನಿಜ. 7 ಅಕ್ಷೋಹಿಣಿ ಸೇನೆ ಪಾಂಡವರ ಪಕ್ಷದಲ್ಲಿದೆ, ಭೀಮಾರ್ಜುನರು ಬಲಾನ್ವಿತರೇ ಆಗಿದ್ದಾರೆ, ಅದರ ಜೊತೆಗೆ ಅನೇಕ ಮಂದಿ ಅವರಿಗೆ ಸಹಾಯಕ್ಕೆ ಒದಗಿದ್ದಾರೆ ಅನ್ನುವಲ್ಲಿ ಪಾಂಡವರನ್ನು ಆತ್ಮವಿಶ್ವಾಸದಿಂದ ತಾನು ಗೆಲ್ಲಬಲ್ಲೆ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಅಂತ ನೋಡಿದರೆ ಮತ್ತೆ ನಾವು ನೋಡಬೇಕಾದ ಇವರನ್ನೇ. ಕುರುಪತಿ ಗಿಹ ಬಲ ನದಿಸುತ ಕುಂಭಜ, ಅಜ್ಜ ಭೀಷ್ಮಾಚಾರ್ಯರು, ಇಚ್ಛಾಮರಣಿಗಳು. ಅವರ ಅಪೇಕ್ಷೆ ಇಲ್ಲದೆ ಅವರಿಗೆ ಮರಣ ಒದಗುವುದಕ್ಕಿಲ್ಲ. ಮಾತ್ರವಲ್ಲ, ಸುಯೋಧನ ಯಾವುದೆಲ್ಲ ಪ್ರಕರಣಗಳಲ್ಲಿ ಪಾಂಡವ ವಿರೋಧವಾಗಿ ಪ್ರವರ್ತಿಸಿದರೂ ಆಸ್ಥಾನದಲ್ಲಿಯೋ ಏಕಾಂತದಲ್ಲಿಯೋ ನೀತಿ ಮಾತುಗಳನ್ನು ಹೇಳಿದ್ದಾರೆ ಬಿಟ್ಟರೆ ಬಹಿರಂಗವಾಗಿ ಅವರು ಕೌರವನ ಪಕ್ಷದಲ್ಲೇ ಇದ್ದಾರೆ. ಅದು ಒಂದು ಧೈರ್ಯವೇ. ಮತ್ತೊಬ್ಬರಿದ್ದಾರೆ, ದ್ರೋಣಾಚಾರ್ಯರು. ಗುರುಗಳೂ ಹೌದು, ಕೌರವನ ಆಸ್ಥಾನದಲ್ಲಿ ಸುದೀರ್ಘ ವರ್ಷಗಳಿಂದ ಇರುವವರು ಹೌದು, ಶಾಪದಿಂದಲಾಗಲಿ ಶಸ್ತ್ರದಿಂದಲಾಗಲಿ ತಮ್ಮ ಮುಂದೆ ಇರುವಂತಹ ವೈರಿಗಳನ್ನು ನಿಗ್ರಹಿಸಬಲ್ಲಂತಹ ಶಕ್ತಿ ಇರುವವರು ಹೌದು. ಅವರಿಗೆ 400 ವರ್ಷ ಅಂತೆ, ಭೀಷ್ಮಾಚಾರ್ಯರಿಗೆ 800 ವರ್ಷವಂತೆ. ಹಾಗಾಗಿ ಇವರು ತನಗೆ ಬೆಂಬಲಕ್ಕಿದ್ದಾರೆ ಅನ್ನುವಂತಹ ಭಾವದಿಂದಲೇ ಸುಯೋಧನ ನಮಗೆ ರಣವೀಳ್ಯವನ್ನು ಕೊಟ್ಟಿದ್ದಾನೆ ಅಂತ ತರ್ಕಿಸುವುದೋ? ಅವರು ಬೆಂಬಲಕ್ಕಿರುವುದು ಹೌದು, ನದಿಸುತ್ತ ಕುಂಭಜ. ಆದರೆ ಅಂತರಂಗದಲ್ಲಿ ಅವನಿಗೂ ಗೊತ್ತಿಲ್ವ, ಕೌರವನಿಗೂ. ಎಷ್ಟೂ ಪಕ್ಷದಲ್ಲಿ ಒಟ್ಟಿಗಿದ್ದೇವೆ ಅಂತ ಹೇಳಿದರು, ತಾವೂ ಮೊಮ್ಮಕ್ಕಳೇ, ಪಾಂಡವರು ಮೊಮ್ಮಕ್ಕಳೇ. ಹಾಗಾಗಿ ಸಮಾನ ದೃಷ್ಟಿಯಿಂದಲೇ ಭೀಷ್ಮಾಚಾರ್ಯರು ಮೊಮ್ಮಕ್ಕಳನ್ನು ಕಾಣುತ್ತಾ ಇದ್ದಾರೆ ಅಂತ. ದ್ರೋಣಾಚಾರ್ಯರ ಬಗ್ಗೆ ಗೊತ್ತಿಲ್ವೋ? ದ್ರೋಣಾಚಾರ್ಯರು ಅನಿವಾರ್ಯವಾಗಿ ಕೌರವನ ಆಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಬಿಟ್ಟರೆ ತಮ್ಮ ಮಗನಾದಂತಹ ಅಶ್ವತ್ಥಾಮನಿಗಿಂತಲೂ ಹೆಚ್ಚಿನ ಮಮತೆ ವಾತ್ಸಲ್ಯ ಪಾಂಡವ ಮಧ್ಯಮನಾದಂತಹ ಅರ್ಜುನನ ಮೇಲೆ ಇದೆ ಅಂತ. ಅವರಿಬ್ಬರೇ ಅಲ್ಲ, ಮತ್ತೊಬ್ಬನಿದ್ದಾನೆ. ಹೌದು, ದುರಗೆಲಲಾರಿಗೂ ಬಲು ಕಠಿಣ. ವೀರನು ಕಲಿಕರ್ಣ ಧುರಗೆಲಲಾರಿಗೂ ಬಲು ಕಠಿಣ, ಧುರಗೆಲಲಾರಿ
ಸೂರ್ಯ ಸುತನ ಕಂಡಂತರಂಗದಲ್ಲಿ ಸಾರುವೆ ಕುಲದ ವಿಚಾರವ ವಿನಯದಿ ಸೂರ್ಯ ಸುತನ ಕಂಡಂತರಂಗದಲ್ಲಿ ಸಾರುವೆ ಕುಲದ ವಿಚಾರವ ವಿನಯದಿ ಧುರವೀಳ್ಯವಗೊಳ್ಳುತ್ತ ಮಾಧವನಿರದ ರೋಚಿಸುತ್ತ ಇನ್ನೂ ಒಬ್ಬನಿದ್ದಾನೆ. ಯಾರು? ಯುದ್ಧ ಅಂತ ಹೇಳುವಾಗಲೇ ಅವನು ಕುಣಿಯುವುದಕ್ಕೆ ತೊಡಗುವವ. ಹಾ ಯುದ್ಧ 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 ಮಾತ್ರವಲ್ಲ, ಕೌರವನಿಗೆ ಆಗಾಗ ಆಗಾಗ ಅವನೇ ಪ್ರೋತ್ಸಾಹ ಕೊಡುವುದು. ದ್ಯೂತ ಬೇಡ, ಯುದ್ಧ ಮಾಡುವ. ಕರ್ಣ ಮೇಲ್ನೋಟದಿಂದ ನೋಡುವಾಗ ಕೌರವನ ಕಿವಿಯಂತೆ, ಕೌರವ ಹೇಳಿದ್ದನ್ನೇ ಕೇಳುವವನಂತೆ ವರ್ತಿಸಿದ್ರು. ಅವನೇನು ಅನ್ನೋದು ನಮಗೆ ಗೊತ್ತಿಲ್ವಾ? ನೋಡಿದವರು ಹೇಳ್ತಾರೆ, ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ರು ಕೌರವನಿಗೆ ನಿದ್ದೆ ಬರಲಿಲ್ಲ. ಹಾಗೆಂತ ಅರಣ್ಯದಲ್ಲಿ ಮರದ ಕೆಳಗೆ ಮರದ ಬೇರನ್ನೇ ತಲೆದಿಂಬನ್ನಾಗಿರಿಸಿಕೊಂಡಿದ್ದಂತಹ ಪಾಂಡವರು ಸುಖವಾಗಿ ನಿದ್ದೆ ಮಾಡಿಕೊಂಡಿದ್ರು ಅಂತ. ಆದರೆ ನಮಗೆ ಗುಟ್ಟು ಗೊತ್ತಿಲ್ವ? ಧರ್ಮರಾಯ ನಿದ್ದೆ ಮಾಡ್ತಿರ್ಲಿಲ್ಲ. ಕರ್ಣ ಇದ್ದಾನೆ, ಕೌರವರ ಪಕ್ಷದಲ್ಲಿ ಕರ್ಣನೊಬ್ಬನಿದ್ದಾನೆ, ಮಹಾವೀರನಿದ್ದಾನೆ. ಇಂತಹ ಒಂದು ಆತಂಕದಿಂದಲೇ 13 ವರ್ಷ ಕಳೆದ ಮೇಲೆ ಯುದ್ಧ ಮಾಡುವುದು ಹೇಗಪ್ಪ ಅನ್ನುವಂತಹ ಭೀತಿಯಿಂದಲೇ ಅನೇಕ ರಾತ್ರಿಗಳನ್ನು ಧರ್ಮರಾಯ ನಿದ್ದೆ ಇಲ್ಲದೆ ಕಳೆದಿದ್ದಾನೆ. ಆ ಹೊತ್ತಿಗೆ ಬಂದಂತಹ ವ್ಯಾಸರಾಡಿದ್ದು ಕೃತಾಂತನ ಆಸ್ಥಾನದಲ್ಲಿ ಅಥವಾ ಕೃತಾಂತನ ಭವನದಲ್ಲಿ ಕೌರವರಿಗೆ ಮೊದಲೇ ವಾಸಸ್ಥಾನ ಅನ್ನೋದು ನಿರ್ಣಯಿಸಲ್ಪಟ್ಟಿದೆ, ಚಿಂತಿಸಬೇಡ, ಹೋಗಿ ಅರ್ಜುನ ತನ್ನದ್ದಾದಂತಹ ತಪಸ್ಸಿನ ಬಲದಿಂದ ಪಾಶುಪತವನ್ನು ಪರಮೇಶ್ವರನಿಂದ ಪಡೆಯಲಿ ಅಂತ. ಹಾಗೆ ಮಂತ್ರಾಸ್ತ್ರಗಳನ್ನು ಪಾಶುಪತವನ್ನು ಪಡೆದು ಬಂದ ಮೇಲೆ ಮತ್ತೆ ಸ್ವಲ್ಪ ಚಿಂತೆ ಕಡಿಮೆ ಆಯಿತು ಧರ್ಮರಾಯನಿಗೆ. ಅಂದರೆ ಅದರ ಅರ್ಥ ಏನು? ಯುಧಿಷ್ಠಿರ ಧರ್ಮಾತ್ಮ, ಯಾವುದರ ಕುರಿತಾಗಿ ಅವನು ಚಿಂತಿಸದವನು ಕರ್ಣನ ಬಲದ ಕುರಿತಾಗಿ ಚಿಂತಿಸಿದ್ದಾನೆ ಅಂತ ಆದರೆ ನಾವು ಸ್ವಲ್ಪ ತರ್ಕಿಸಬೇಕಾಗಿ ಬರ್ತದೆ, ಅವನನ್ನೇನು ಮಾಡುವುದು ಅಂತ. ರಣವೀಳ್ಯ ತೆಕ್ಕೊಳ್ಳೋದು ಅಂದರೆ ಏನು? ರಣವೀಳ್ಯ ತೆಕ್ಕೊಂಡು ಹೋಗಿ ಧರ್ಮರಾಯನಲ್ಲಿ ಕೊಟ್ಟು ಕೌರವ ಯುದ್ಧ ನಿರ್ಣಯ ಮಾಡಿದ್ದಾನೆ ಹೋಗಬೇಕಂತ ಅಂತ ಹೇಳಿದರೆ ನಮ್ಮ ಕೆಲಸ ಮುಗಿಯಿತಾ? ಹೌದು, ಮುಗಿಯುವುದಿಲ್ಲ. ಮತ್ತೆ ವೈರಿಗಳ ಬಲ ಎಷ್ಟು ಮತ್ತು ನಮ್ಮ ವೈರಿ ಯಾರನ್ನು ನಂಬಿ ರಣವೀಳ್ಯ ಕೊಟ್ಟಿದ್ದಾನೆ, ಇದನ್ನು ತರ್ಕಿಸಿದ ಮೇಲೆ ಅವನಲ್ಲಿ ನೈತಿಕವಾಗಿ ಮಾನಸಿಕವಾಗಿ ಅವನದ್ದಾದಂತಹ ಸಾಮರ್ಥ್ಯ ಕುಂದುವಂತೆಯೂ ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮನ್ನು ನಂಬಿದವರು ಪಾಂಡವರು. ಯಾಗವನ್ನು ಪೂರೈಸುತ್ತಿ ಭವಸಾಗರವನ್ನು ನೀನು ದಾಂಟಿಸು ಅಂತ ಹೇಳಿದ್ರೆ ಅರ್ಥ ಏನು? ಒಂದು ಯಜ್ಞದಲ್ಲಿ ಮಾತ್ರ, ರಾಜಸೂಯದಲ್ಲಿ ಮಾತ್ರ ಅಂತ ಅಲ್ವಲ್ಲ. ಜೀವನವೇ ಒಂದು ಯಾಗ, ಜೀವನಿಗೆ ಅದುವೇ ಒಂದು ಯಜ್ಞ. ಅದರಲ್ಲಿಯೇ ನಾನು ನಿರ್ದೇಶಕನ ಸ್ಥಾನದಲ್ಲಿದ್ದು ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಆದರೆ ಪಾಂಡವರ ಗೆಲುವಿನ ಕುರಿತಾಗಿಯೇ ನಾನು ಚಿಂತಿಸಬೇಕಾಗ್ತದೆ, ತರ್ಕಿಸಬೇಕಾಗ್ತದೆ. ಹಾಗಾಗಿ ಒಂದು ಕೆಲಸ ಮಾಡಬೇಕಾಗ್ತದೆ. ಈಗ ಏನು? ಕರ್ಣನಲ್ಲಿ ಒಮ್ಮೆ ಮಾತಾಡಬೇಕು. ಕರ್ಣನಲ್ಲೊಮ್ಮೆ ಮಾತನಾಡಬೇಕು ಅಂತ ಆದರೆ ಮಾತನಾಡುವಂತಹ ಒಂದು ಅವಕಾಶವನ್ನು ನಾವು ಸೃಷ್ಟಿಸಿಕೊಳ್ಬೇಕು. ನೋಡಿದರ ರಥ ಏರಿ ಹೊರಟೆ ಎಲ್ಲ ಹೇಳಿ, ಹಾಗೆಂತ ಬಂದವನ ಜೊತೆಗೆ ಒಂದು 10 ಹೆಜ್ಜೆ ಹೋಗುವುದು ಒಂದು ಸಂಸ್ಕಾರ, ಒಂದು ಧರ್ಮ ಅನ್ನುವಂತಹ ನೆಲೆಯಿಂದ ಭೀಷ್ಮಾಚಾರ್ಯರೋ, ದ್ರೋಣರೋ, ಕೃಪರೋ, ಕರ್ಣನೋ ಎಲ್ಲರೂ ನನ್ನ ರಥದ ಜೊತೆಯಾಗಿ ನಿಧಾನಕ್ಕೆ ನಡೆದು ಬರ್ತಾ ಇದ್ದಾರೆ. ಒಬ್ಬೊಬ್ಬರಲ್ಲೇ ಮಾತನಾಡಿ ಅವರನ್ನು ನೀವು ಮನೆಗೆ ಮರಳಿ ಅಂತ ಹೇಳಿದ್ದೇನೆ. ಹಿರಿಯರು ನೀವು ಬರಬೇಕು ಅಂತ ಇಲ್ಲ, ಗೌರವಾನ್ವಿತರು ನೀವು ಬರಬೇಕು ಅಂತ ಇಲ್ಲ, ಮಾತನಾಡಿ ಆಯ್ತಲ್ಲ ಹೋಗಬಹುದು ಅಂತ ಅವನಿಗೆ ಹೇಳಲಿಲ್ಲ. ಮತ್ತು ಅವನು ಮನಸ್ಸಿದ್ದು ಬರುವುದು ಅಂತ ಗೊತ್ತಿಲ್ಲ, ಅಂತೂ ಎಲ್ಲರೂ ಬರುವಾಗ ಒಂದು ಒಟ್ಟಿಗೆ ಬರಬೇಕಲ್ಲ ಜೊತೆಯಾಗಿ. ಬಂದ ಮೇಲೆ ಉಳಿದವರಿಗೆಲ್ಲ ಕೃಷ್ಣನೇ ಹೇಳಿದ ಮೇಲೆ ಕೃಷ್ಣನಾಗಿ ಹೇಳದೆ ತಾನು ಮರಳಿ ಹೋಗುವುದು ಹೇಗೆ ಅನ್ನುವ ಭಾವದಿಂದಲೂ ಇರಬಹುದು. ಅಥವಾ ಪಾಂಡವ ರಾಯಭಾರಿಯಾಗಿ ಅಲ್ಲದೆ ವೈಯಕ್ತಿಕವಾಗಿ ಕೃಷ್ಣನ ಕುರಿತಾದಂತಹ ಭಕ್ತಿಯೂ ಇರಬಹುದು. ಇಲ್ಲ ಅಂತ ನಾನು ಆಡುವುದಕ್ಕಿಲ್ಲ.
ಆದರೂ ನನ್ನ ಜೊತೆಯಾಗಿ ನಡೆದು ಬರ್ತಾ ಇದ್ದಾನೆ. ಸರಿ, ನೋಡುವ. ಕರ್ಣ. ಕೃಷ್ಣ ಕೃಷ್ಣ, ಕರೆದೆಯಾ? ಹೌದು, ಕರೆದೆ. ಹೊರಟು ನಿಂತವನು ತಿರುಗಿದೆ ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ಇದು ನೀನು ದಾರಿಯನ್ನು ನೋಡ್ತಾ ಇದ್ದೀಯೋ ರಥವನ್ನು ನೋಡ್ತಾ ಇದ್ದೀಯಾ? ನೀನು ಯಾವ ದಾರಿಯಲ್ಲಿ ಸಾಗುತ್ತಿ ಅಂತ ನೋಡ್ತಾ ಇದ್ದೇನೆ ಕೃಷ್ಣ. ಹಾಗಾದರೆ ನೀನು ರಥವನ್ನು ನೋಡ್ತಾ ಇದ್ದೀಯ ಅಂತ ಆಯಿತು. ಆ ರಥ ಯಾವ ದಾರಿಯಲ್ಲಿ ಹೋಗ್ತದೋ ಅದನ್ನು ನೋಡುವುದಲ್ವ ನೀನು? ನನಗೆ ರಥದ ಮೂಲಕ ನಿನ್ನ ಮನೋರಥ ಸ್ವಲ್ಪ ಆದರೂ ಅರಿವಿಗೆ ಬರ್ತದೋ ಅಂತ ಒಂದು ನಿರೀಕ್ಷೆ. ಪೂರ್ತಿ ಬರ್ತದೆ ಅಂತ ಭರವಸೆ ಇಲ್ಲ. ನನಗೊಂದು ಸಂತೋಷ, ನಾವಿಬ್ಬರು ದಾರಿಯಲ್ಲಿದ್ದೇವೆ ಅಂತ. ದಾರಿಯಲ್ಲಿದ್ದವರನ್ನು ನೋಡುವುದಕ್ಕೆ ನೀ ದಾರಿಗಿಳಿದದ್ದಲ್ವ? ಹೌದಪ್ಪ, ಹೌದೌದು. ಅಂದರೆ ದಾರಿಯಲ್ಲಿದ್ದವರನ್ನು ಸರಿಯಾದ ಒಂದು ಸ್ಥಾನ ಸೇರಿಸುವ ಅಂತಲ್ವ ನಾನು ಹೇಳಿದದ್ದು. ಆದ್ದರಿಂದಲೇ ನೀನು ಇಳಿದ ಮೇಲೆ ಅದು ಮಾರ್ಗ ಆಗುವುದಿಲ್ಲ, ಅದು ಮಾಧವನ ಸಾನ್ನಿಧ್ಯ ಅಂತ ಆಗ್ತದೆ. ಆಗಲಿ, ಇಷ್ಟು ನಂಬಿಕೆ ನಿನಗೆ ವಿಶ್ವಾಸ ಉಂಟು ಅಂತ ಆದರೆ ನಿನ್ನೊಡನೆ ಆಡಬೇಕು ಅಂತ ಉಂಟು ನನಗೆ. ಬರ್ತೀಯೋ ಹೀಗೆ? ಬಾರಯ್ಯ ಭಾನು ಸುಕುಮಾರ, ಬಾರಿ ಬಾರಿಯ ಭಾನು ಸುಕುಮಾರ, ಎನ್ನಯ ರಥವ ಏರು, ಎನ್ನಯ ರಥವ ಏರು, ಮಾತುಗಳಾಡುವ ಕಾರಣಗಳು ಇದುದು. ಬಾರಯ್ಯ ಭಾನು ಸುಕುಮಾರ, ಎನ್ನಯ ರಥವ ಏರು, ಮಾತುಗಳಾಡುವ ಕಾರಣಗಳಿಗುದು. ಬಾರಯ್ಯ ಭಾನು ಸುಕುಮಾರ, ಬಾರಯ್ಯ ಬಾರಯ್ಯ ಭಾನು ಸುಕುಮಾರ. ಕರ್ಣ. ಶ್ರೀಕೃಷ್ಣ, ನಿನ್ನೊಡನೆ ಮಾತನ್ನಾಡಬೇಕು ಅನ್ನುವಂತಹ ಅಪೇಕ್ಷೆ ಇದೆ ಅಂತ ಹೇಳಿದ್ದು ನಾನು. ನೀ ಅಷ್ಟು ಹೇಳಿದ ಮೇಲೆ ನೀ ಆಡುವುದನ್ನು ಕೇಳ್ತಾ ನಿಂತದ್ದು ನಾನು. ನಿಲ್ಲುವುದು ಬೇಡವೋ ಅಂತ. ಮತ್ತು ಮಾರ್ಗದಲ್ಲಿಯೇ ನಾವು ಕುಳಿತು ಬಿಟ್ಟರೆ ಮಾರ್ಗದಲ್ಲಿ ಹಿಂಬಾಲಿಸುವವರಿಗೂ ತೊಡಕು. ಹೌದು. ಮುಂದುವರಿದು ಬಂದವರಿಗೆ ಮುಖಾಮುಖಿಯಾದಾಗ ಅವರಿಗೂ ತೊಡಕು. ನಾವೇ ಒಂದು ತಡೆ ಅಂತ ಆಗುವುದಿಲ್ವ? ಹೌದೌದು, ಅಂತಹ ಪ್ರಕರಣವನ್ನು ಕೇಳಿದ್ದೇನೆ ನಾನು. ಅಂದರೆ ಇಕ್ಕಟ್ಟಿನ ಮಾರ್ಗದಲ್ಲಿ ಎರಡು ರಥಗಳು ಸಂಚರಿಸುವುದಕ್ಕೆ ಅನುಕೂಲ ಇಲ್ಲದಲ್ಲಿ ಒಬ್ಬ ತಡೆಯಾಗಿ ನಿಂತ ಅಂತಾದರೆ ದಾರಿ ಬಿಡಬೇಕಾದವರು ಯಾರು ಅಂತ ವಾದ ವಿವಾದವಾದ ಪ್ರಕರಣಗಳಿಲ್ವಾ? ಅದು ಉಂಟು ಉಂಟು ಉಂಟು. ನಾವು ನಿಧಾನಕ್ಕೆ ಹೋಗುವಾನ ಅಂತ. ನಿನಗೆ ಕತೆ ತುಂಬಾ ಗೊತ್ತಿದ್ದರಿಂದ ನಾನು ಯಾವ ಕತೆ ಅಂತ ಹೇಳುವುದಿಲ್ಲ. ನೀನು ಸೌದಾಸನದ್ದು ಹೇಳಬಲ್ಲೆ. ಹೌದಾ? ಹೌದೌದು. ವಿಶ್ವಾಮಿತ್ರರ ಮೂಲಕವಾಗಿ ಸೌದಾಸನಿಗೆ ಬಂದಂತಹ ಪ್ರತಿರೋಧ, ಅದರಿಂದ ಭುಗಿಲೆನಿಸಿದ ದ್ವೇಷ, ಅದರಿಂದ ಆದಂತಹ ವಿನಾಶ. ಆದ್ರಿಂದ ನೀನು ಉಲ್ಲೇಖ ಮಾಡುವುದನ್ನು ನಿನ್ನ ಬಾಯಿಂದಲೇ ಕೇಳುವುದು. ಇಲ್ಲ, ನನಗೀಗ ಸಮಸ್ಯೆ ಅದು. ಅಂತಹ ಒಂದು ಕತೆ ಉಂಟು ಅಂತ ಹೇಳಿದ ಮೇಲೆ ನಾನು ಈಗ ಇಷ್ಟರಲ್ಲಿ ಯಾವುದನ್ನು ಹೇಳುವುದು ಅಂತ ಆಲೋಚನೆ ಮಾಡಿಕೊಂಡು. ಆದ್ರಿಂದಲೇ ಹೇಳಿದ್ದು ಯಾವುದನ್ನು ಹೇಳಬಹುದಾದವನಲ್ಲಿ ನೀ ಇದು ಹೇಳುವುದಲ್ವ ಅಂತ ಕೇಳಿದ್ರೆ ಅದಲ್ಲ ಅಂತ ನೀನು ಹೇಳಿದ್ರೆ ಹೋಯ್ತಲ್ಲ. ಇಲ್ಲ, ಈ ಸಲ ಒಂದು ನಿರ್ಣಯ ಮಾಡಿದ್ದೇನೆ. ಯಾವುದು? ನೀನು ಇದೇ ಹೇಳುವುದಲ್ವ ಅಂತ ನೀನು ಹೇಳಿದ್ರೆ ಹೌದು ಅಂತಲೇ ಹೇಳುವುದು ನಾನು. ನಾವು ಹೆಚ್ಚಾಗಿ ಬೇರೆಯವರ ಕತೆ ಹೇಳುವುದಕ್ಕಿಂತ ನಮ್ಮ ಕತೆ ನೇರ್ಪುಗೊಳಿಸುವುದು ಹೇಗೆ ಅಂತ ಚಿಂತನೆಯಲ್ಲಿದ್ದೇವೆ. ವಿಷಯ ಹೌದು.
ಅದು ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ನಮ್ಮ ಕತೆ ಸರಿ ಮಾಡುವುದು ಹೇಗೆ ಮತ್ತು ನಮ್ಮ ಕತೆ ಸರಿಯಾಗುವುದು ಹೇಗೆ ಅಂತ ಅಲ್ವಾ. ಹಾಗೆ ಆಲೋಚನೆ ಮಾಡ್ತಾ ಇರುವಾಗಲೇ ಕೆಲವರ ಕತೆ ಮುಗೀತದೆ, ಮತ್ತೆ ಅವರ ಕಥೆಯನ್ನು ಉಳಿದವರು ಸರಿ ಮಾಡಬೇಕಾಗ್ತದೆ. ಮತ್ತೆಲ್ಲ ನಾವು ನಮ್ಮ ಬದುಕು ಅಂತ ಹೇಳುವಾಗ ನೀನು ಬದುಕಿದ ಕಾಲದಲ್ಲಿ ನಮ್ಮೆಲ್ಲರ ಬದುಕು ಕಥೆಯಾಗುವ ಒಂದು ಯೋಗ ಕೃಷ್ಣ. ಯಾಕೆ ಅಂದರೆ ಆ ಕಥೆಯೊಳಗೆ ನೀನಿದ್ದದ್ರಿಂದ ಅದು ಕಥೆ, ಅಂದರೆ ಕಥನ ಯೋಗ್ಯವಾದದ್ದು ಅಂತ. ಉಳಿದವರ ಬದುಕಲ್ಲ ಯಾರು ಮಾತಾಡ್ತಾರೆ, ಸರಿ. ಆದರೆ ಕೃಷ್ಣ ಒಡನಾಡಿದ ಬದುಕುಗಳು ಕಥನ ಯೋಗ್ಯವಾದ ಪ್ರಕರಣವಾಗುವುದರಿಂದ ಅದೊಂದು ಕಥೆಯಾಗಿ ಪರಿವರ್ತಿತ. ಅದಕ್ಕಾಗಿ ಅಲ್ವಾ ಭಾಗವತರು ಹೇಳುವುದು ಕಥನ ಕಾರಣ ಅಂತ. ನೋಡೋದು ಹೇಳುವಾಗಲೂ ಭಾಗವತರೇ ಆಗಬೇಕು, ಭಗವಂತನ ಬಗ್ಗೆ. ಹೌದಲ್ಲ, ಅವರೇ ಹೇಳಬೇಕು ನಮ್ಮ ಕುರಿತಾಗಿ ಹೇಳುವುದಿದ್ರೆ. ಕಥನ ಚಿನ್ಮಯನ ಕಥೆ ಹೇಳುವುದಕ್ಕೆ ಮತ್ತೆ ಭಾಗವತ ಅಲ್ಲದೆ ಮತ್ತೆ ಯಾರು ಬರಬೇಕು? ಕಥನ ಕಾರಣ, ಕಥನ ಕಾರಣವೋ ಕಾರಣವನ್ನೇ ಕತೆ ಮಾಡಿದ್ರೇನು ಅಂತ ನೀನೇನು ಮಾಡಬಲ್ಲೆ. ಆಗ ಹಾಗೆ ಹೇಳಿದರೆ ಅದು ವಿಪರೀತ ಕೆಡೆ ಆಗ್ತದೆ. ವಿಪರೀತ ಈಗ ನಿನ್ನದ್ದೇ ವಿಪರೀತ ಅಲ್ಲ, ನಿನ್ನಲ್ಲಿ ಹೇಳಬಾರ್ದು, ನಿನ್ನದ್ದೇ ವಿಪರೀತ. ಹುಟ್ಟಿ ಬೆಳೆಯುವುದಲ್ವ ಕ್ರಮ. ಹೌದು, ನೀ ಬೆಳೆದವ ಹುಟ್ಟಿದ್ದಲ್ವೋ, ಅಥವಾ ಬೆಳವಣಿಗೆ ಇಲ್ಲದವ ಹುಟ್ಟಿದ್ದಲ್ವೋ, ಎಲ್ಲ ವಿಪರೀತ ಅಲ್ವೋ ಪ್ರಭು. ಹೌದು ಅಲ್ಲ, ನಾನು ಬೆಳೆದು ಮತ್ತೆ ಸಣ್ಣವನಾದ್ದು. ನಾವೆಲ್ಲ ಈಗ ಹೇಗೆ ಹೇಳಲಿಕ್ಕೆ ತೊಡಗಿದ್ದೇವೆ ಅಂದರೆ ಬೆಳವಣಿಗೆ ಇಲ್ಲದವ ಹುಟ್ಟಿದ್ದು ಅಂತ. ಅದು ಹೌದು, ಯಾಕಂದರೆ ನನಗೆ ಮತ್ತೆ ಬೆಳವಣಿಗೆ ಅಂತ ಇಲ್ಲ, ಮೊದಲು ಇರಲಿಲ್ಲ. ಇಲ್ಲ, ಹೌದು. ಅಲ್ಲದೆ ಹೋದರೆ ಅನಾದಿ ಅನಂತ ಅಂತ ಯಾಕೆ ಹೇಳುವುದು? ಆದ್ದರಿಂದಲೇ ಅದೆಲ್ಲ ಹೆಸರು ಗೊತ್ತಿದ್ದು ಕೆಲವೊಮ್ಮೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಇದು ಬಹಳ ಕಷ್ಟ ಆಯ್ತಲ್ಲ. ಯಾರಿಗೆ? ನನಗೂ ನಿನಗೂ ಇಬ್ಬರಿಗೂ. ನನಗೆ ಈಗ ನೀನು ಮಾತಾಡುವುದೇ ಒಂದು ಯೋಗ ಅಂತ ಕಾಣ್ತದೆ, ಬಿಟ್ಟರೆ ಅದೊಂದು ಕಷ್ಟ ಎಂಬ ಭಾವದಲ್ಲಿ ನಾನಿಲ್ಲ ಈಗ. ಅದಲ್ಲ, ನೀನು ತಲೆ ಎತ್ತಬೇಕು, ನಾನು ತಲೆ ತಗ್ಗಿಸಬೇಕು. ಕುತ್ತಿಗೆ ನೋವು ಬಂತ ಕೃಷ್ಣ? ನನಗೆ ಬರ್ತದೆ ಅಂತಲ್ಲ, ನಿನಗೆ ಬರ್ತದೆ ಏನೋ ಅಂತ. ಎಷ್ಟು ಹೊತ್ತು ನೀವು ಹೊರಡುವಲ್ಲಿ ತನಕ ಅಲ್ವಾ? ತೊಂದರೆ ಇಲ್ಲ. ಇಲ್ಲ, ನಾನು ಕತೆ ಪ್ರಾರಂಭ ಆಗಲಿಲ್ಲ, ನನ್ನದು ಪೀಠಿಕೆ ಇದೀಗ ಕತೆಗೆ. ನೀನೆಲ್ಲ ಮುಗಿಸುವಾಗ ಪೀಠಿಕೆ ಹೇಳುವುದಂಥದ್ದು ಎಲ್ಲ ಮುಗಿದು ಹೊರಟ ಕಾಲದಲ್ಲಿ ಈಗ ನಿನ್ನ ನೋಡು, ನಾನು ತಲೆ ಕೆಳಗು ಮಾಡುವಂತ ಸುಮ್ಮನೆ ಹೇಳಿದ್ದ. ಎಲ್ಲರದ್ದು ಆರಂಭಕ್ಕೆ ಪೀಠಿಕೆ, ನಿನ್ನದು ಮುಕ್ತಾಯಕ್ಕೆ ಪೀಠಿಕೆ. ಆ ಒಂದು ಪ್ರಕರಣ ಮುಗಿದು ಹೊಸದಾದಂತಹ ಒಂದು ಅಧ್ಯಾಯದ ಪ್ರಾರಂಭದ ಪೀಠಿಕೆ ಇದು. ಮುನ್ನುಡಿ ಪೀಠಿಕೆ ಅನ್ನುವುದಕ್ಕಿಂತಲೂ ಕೊನೆಯ ಅಧ್ಯಾಯಕ್ಕೆ ಪೀಠಿಕೆ. ಹೌದು ಹೌದು, ಮುಕ್ತಾಯದ ಪೀಠಿಕೆ. ಹೌದು. ಮತ್ತೆ ನಾವೇ ಹೇಳಿದ ಮಾತು ನಿನ್ನ ಸಾನ್ನಿಧ್ಯದಲ್ಲಿ ಬೇರೆ ಅರ್ಥ ಕೊಡುವುದು ನೋಡು, ಎಲ್ಲ ನಿನ್ನ ಮಹಿಮೆ. ಇದು ಯಾವುದು? ಉದ್ಯೋಗ ಅಂದ್ರೆ ಇಂಥದ್ದು. ಪುರುಷ ಸಿಂಹನನ್ನು ಲಕ್ಷ್ಮಿ ಬಂದು ಸೇರುವುದಕ್ಕಿದ್ದ ಕರ್ಮ. ನೆಲದಲ್ಲ ತಿಳಿದವರು ಹೇಳಿದ್ದ ಹಾಗೆ. ಆದ್ದರಿಂದ ನೀನು ಕೇಳುವಾಗ ನಿನ್ನವಳನ್ನು ಬಿಟ್ಟು ನಾನು ಹೇಳಲಿಕ್ಕುಂಟು, ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮಿ. ಅದು ಹೌದಾದರೆ ಪುರುಷ ಸಿಂಹನನ್ನು ಲಕ್ಷ್ಮೀದೇವಿ ಬಂದು ಸೇರುವುದಕ್ಕಿದ್ದ ಕರ್ಮಕ್ಕಲ್ವ ಉದ್ಯೋಗ ಅಂತ ಹೆಸರು. ಅಂತೂ ಸೇರಬೇಕು ಅಲ್ವಾ? ಅದು ನೀನು ಸೇರಿಸಿದರೆ ಸೇರಬೇಕು. ಹಾಗಾಗಿ ಅಲ್ವ ನಾನೀಗ ನಿಂತು ಮಾತಾಡಿದ್ದು. ಸೇರಿಸಲಿಕ್ಕ? ಹೌದು. ಹೇಗೆ ಗೊತ್ತೋ, ಹೀಗೆ ನೀನು ನೆಲದಲ್ಲಿ ನಡೆದುಕೊಂಡು ಬರುವಾಗ ನಾನು ತಲೆ ತಗ್ಗಿಸಿ ನಿನ್ನನ್ನು ನೋಡಿ ಮಾತನಾಡುವುದಲ್ಲ. ನೀನು ರಥವನ್ನು ಏರಬೇಕು. ರಥವನ್ನು ಏರಿ ನನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರಬೇಕು. ಸಂಭಾಷಣೆಯನ್ನು ಮಾಡುತ್ತಾ ಮಾಡುತ್ತಾ ನಮ್ಮ ರಥ ನಿಧಾನವಾಗಿ ಮುಂದುವರಿಯಬೇಕು. ನಾನು? ಹೌದು. ಎನ್ನಯ ರಥವ ಏರು ಮಾತುಗಳಾಡುವ ಕಾರಣಗಳಿಹುದು. ಅದನ್ನೆಲ್ಲೋ ನಾನು ಹೇಳಿದ್ದು, ಸ್ವಲ್ಪ ಆಡಬೇಕು ನಿನ್ನಲ್ಲಿ ಅಂತ. ನೀನೀಗ ಇದು ಯಾವುದಕ್ಕೆ ಉಪಾಯ ಅಂತ ಹೇಳಿದ್ದು? ತಲೆ ನೋವು ಬರುವುದಕ್ಕೆ ಅಲ್ವಾ? ಕುತ್ತಿಗೆ ನೋವು ಬರುವುದಕ್ಕೆ. ಕುತ್ತಿಗೆ ನೋವು ಬರುವುದಕ್ಕೆ ಕುತ್ತಿಗೆ ತೆಗೆಯುವ ಕ್ರಮ ಉಂಟ ಸ್ವಾಮಿ? ಇದು ಅದಲ್ವ? ಶ್ರೀನಾಥ ನಿನ್ನ ನುಡಿಗೆ ನಿಂಬೆ
ಶ್ರೀನಾಥ. ಕರ್ಣ, ನೀನು ಆಡಿದ್ದು ಮಾತಲ್ಲ ಅಂತ ಹೇಳುವ ದಾರ್ಷ್ಟ್ಯ ನನ್ನಲ್ಲಿಲ್ಲ. ನನಗೆ ಅರ್ಥ ಆಗದ ಮಾತನ್ನು ಅನುಸರಿಸುವ ಪ್ರಾಜ್ಞತೆಯೂ ನನ್ನದಲ್ಲ. ಅರ್ಥ ಆಗದ ನೀನು ಆಡಿದ್ದು ಮಾತೇ ಇರಬಹುದು, ಮಂತ್ರ ಸದೃಶವಾಗಿಯೇ ಇರಬಹುದು. ನನಗೆ ಅರ್ಥ ಆಗದೆ ಅನುಸರಿಸುವುದು ಹೇಗೆ ಪ್ರಭು? ರಥ ಏರು, ಹೌದು, ತೊಡೆ ಸೋಂಕಿನಲ್ಲಿ ಕುಳ್ಳಿರು, ಮಾತುಗಳಾಡುವ ಕಾರಣವಿಹುದು. ಅದೆಲ್ಲ ಬಳಿಕ ಅಲ್ವ? ಹೌದು, ಮೊದಲು ಏರಬೇಕು. ತೊಡೆ ಸೋಂಕಿನಲ್ಲಿ ಕುಳ್ಳಿರುವುದಕ್ಕಾಗಿ ಏರಬೇಕು. ಒಂದು ಪಂಥಾಹ್ವಾನ, ದ್ವಂದ್ವದಲ್ಲೇ ನಿನ್ನನ್ನು ನಿಗ್ರಹಿಸ್ತೇನೆ ಪಾರ್ಥ ಅಂತ ನಾನು ಈ ನೆಲದಲ್ಲಿ ಕೊಟ್ಟದ್ದಕ್ಕೆ ಇಲ್ಲಿಯ ತನಕ ಅನುಭವಿಸ್ತಾ ಇದ್ದೇನೆ. ಕರ್ಣನ ಬದುಕು ಸಮಾನನಾಗುತ್ತೇನೆ ಅಂತ ಹಂಬಲಿಸಿ ಆಡಿದ ಒಂದು ಮಾತು ಮುನ್ನಡೆಸಿದ ವಿಧಾನ ಇದು. ಆಡಿದ ಒಂದು ಮಾತನ್ನೇ ಸಾಧಿಸುವುದಕ್ಕೆ ಪಾಡುಪಡ್ತಾ ಇರುವವ ಇನ್ನು ಇದನ್ನು ಮಾಡಿ ಇದನ್ನು ಸರಿ ಅಂತ ಸಾಧಿಸುವುದಕ್ಕೆ ಜನ್ಮ ಎಷ್ಟು ಬೇಕು ನನಗೆ? ಒಂದು ಮಾತು ಇರುವುದು, ಅರ್ಜುನ ನಿನಗೆ ಸರಿಸಮ ನಾನು ಅಂತ. ಹೌದು ಅಂತ ಒಪ್ಪು ಔದಾರ್ಯ ಈ ನೆಲದಲ್ಲಿ ಕಾಲಿಟ್ಟವರಾಗಲಿ ಬದುಕುಳಿದವರಾಗಲಿ ಯಾರೂ ಇದು ತನಕ ಸುಯೋಧನನನ್ನುಳಿದು ತೋರಿದ್ದಿಲ್ಲ. ಆ ನೆಲದಲ್ಲಿ ಸನ್ನಿವೇಶದ ವಿಡಂಬನೆ ಅಂತ ಹೇಳೋಣವ. ಸಮಾನನಾಗುವುದಕ್ಕೆ ಹೊರಟು ನಿನಗೆ ಆ ಮಾರ್ಗ ಆಗುವುದಿಲ್ಲ ಅಂತ. ಅಲ್ಲ, ಅರ್ಜುನನನ್ನ ತೊಡೆ ಸೋಂಕಿನಲ್ಲ, ತೊಡೆಯಲ್ಲೇ ಕಾಲಿಟ್ಟು ಬೇಕಾದ್ರೆ ಕೂರ್ತಾನೆ. ಅದಕ್ಕೆ ಅವ ಅರ್ಜುನ ಎಂಬುದೊಂದೇ ಉತ್ತರ ಸ್ವಾಮಿ. ನಾನು ಅದಲ್ವಲ್ಲ, ನಾನು ಅವನಿಗೆ ವಿರೋಧಿ ಅಲ್ವಾ? ಶ್ರೀನಾಥನೇ ಕಣ್ಣ ಮುಂದೆ ಅವನ ಅರ್ಜುನ ಅಂತ ಹೇಳುವುದಕ್ಕಿಂತಲೂ ಅವನ ಕೌಂತೆಯ ಅನ್ನೋದೇ ಕಾರಣ ಅಂತ ಹೇಳುವ. ಆದೀತು, ಅವನು ಸುಭದ್ರಾರಮಣ ಎಂಬುದು ನಿನಗೆ ಕಾರಣ ಆಗ್ತದೆ. ಅವನು ಅಭಿಮನ್ಯು ಪಿತನೆಂಬುದು ನಿನಗೆ ಕಾರಣ ಆಗ್ತದೆ. ಅವ ಕೌಂತೆಯನೆಂಬುದು ಕಾರಣ ಆಗ್ತದೆ. ಹೌದು, ಬೇರೆ ಯಾವುದು ಬೇಡ. ಅವ ನರ, ನೀನು ನಾರಾಯಣ ಎಂಬುದು ಕಾರಣ ಆಗ್ತದೆ. ನಿನಗೆ ಬೇಕಾದ ಕಾರಣ ನಾಲಗೆಯ ತುದಿಯಲ್ಲಿ ಉಂಟು. ಇನ್ನೂ ಒಂದು ಹೇಳುವ, ಏನು? ನಾನು ಬಯಸಿ ಕುಳ್ಳಿರಿಸಿದ್ದೇನೆ ಅನ್ನುವುದು ಒಂದು ಕಾರಣ ಆಗ್ತದೆ ಅಷ್ಟೇ, ಯಾವ ಸಂಬಂಧ ಇಲ್ಲದಿದ್ರು ನನಗೆ ಆಗೋ ಸ್ವಾಮಿ. ಮರಣಮಂ ಬಯಸಿರ್ಪ ನೀ ಖಳಂ ಮಗುಳೆನ್ನ ದೂರದಿರಿ ಅಂತ ನೀನು ಆಡಿದ ಮಾತು ಅನುರಣಿಸ್ತಾ ಇರುವ ಕಿವಿಯಲ್ಲಿ ಈ ಮಾತು ನಾ ಕೇಳಿಕೊಂಡದ್ದು. ಸಭೆಯಿಂದ ನೀ ಹೊರಡುವಾಗ ಹೇಳಿದ ಮಾತು. ಹೇಳಿದ್ದೆ ರಥ ಏರುವುದಕ್ಕೆ ಮೊದಲು ಹೇಳಿದ ಮಾತದು. ನೀ ಖಳ ಅಂತ ಹೇಳಿದವನ ಹಿಂದೆ ನಿಂತ ಕರ್ಣ ಇವ. ವಸುಷೇಣನಾದವನು ಕೇಳಬೇಕಾದ ರೂಪದಲ್ಲಿ ಕೇಳಬಾರದವರು ಬಂದು ಕೇಳಿದ ಕಾಲದಲ್ಲಿ ಕವಚವನ್ನು ಕತ್ತರಿಸಿಕೊಟ್ಟದ್ದರಿಂದ ವೈಕರ್ತನ ಕರ್ಣ ಅಂತ ಆದವನು. ಹೌದು, ಆದರೂ ಕಿವಿ ಕತ್ತರಿಸಿಕೊಡ್ಲಿಲ್ಲ ನಾನು, ಗೊತ್ತಾಯಿತು. ಆದ್ದರಿಂದಲೇ ಆ ಕೇಳಿದ್ದು ನೆನಪಲ್ಲಿ ಉಂಟಿನ್ನು, ಸರಿಯಾಗಿ ಕೇಳಿಸಿಕೊಂಡಿದ್ದೇನೆ. ಕದನ ಕಣದಲ್ಲಿ ಪಾಂಡವರನ್ನು ವಿರೋಧಿಗಳಾಗಿ ಕೊನೆಯ ಉಸಿರಿರುವ ತನಕ ಕಾದಾಡುವುದಲ್ಲದೆ ಧುರಕ್ಕೆ ಬೆದರುವನಲ್ಲ ರಿಪುಗಳ ಕರೆಸಿಕೊಡಿಸುವನಲ್ಲ ರಾಜ್ಯವ ಹರಣದಾಸೆಗಳಿಲ್ಲ ಎನಗೆ ಅಂತ ಆಡಿದ ಕೌರವನ ಬೆಂಬಲಿಗನಾಗಿ ಹಿಂದೆ ನಿಂತ ನನಗೆ ನೀ ಎದುರಲ್ಲಿ ನಿಂತು ಕರೆದರು, ಶ್ರೀನಾಥನಾಗಿಯೇ ಕರೆದರು. ನಮಗೆ ಸಿಕ್ಕುವುದು ದರಿದ್ರ ಲಕ್ಷ್ಮಿ ಅನುಗ್ರಹ ಮಾತ್ರ ಅಲ್ವೋ ಪ್ರಭು. ಈಗ ಕರೆದವನು ಕೃಷ್ಣ ಎಂಬುದರಿಂದ ಲಕ್ಷ್ಮಿ ಸಿಗ್ತಾಳೆ ಅಂತ ನಾನು ಹಂಬಲಿಸುವುದಕ್ಕಿಲ್ವಲ್ಲ. ವಿರೋಧಿಗೆ ಬೆಂಬಲಿಗನಾಗಿ ನಿಂತ ಕರ್ಣ ಅಲ್ವೋ ಇವ. ಆದ್ದರಿಂದ ಎದುರಲ್ಲಿದ್ದವ ದೇವ ಅಂತ ನಾವು ಹಾತೊರೆದು ಮುಂದತ್ತಿ ಹೋದರೆ ಲಕ್ಷ್ಮೀ ಕಟಾಕ್ಷ ಸಿಗ್ತದೆ, ಲಕ್ಷ್ಮೀ ರಮಣ ಕರೆದು ಹೋದದ್ರೆ. ಆದ್ರೆ ಅದು ದಾರಿದ್ರ್ಯ ಲಕ್ಷ್ಮಿಯೇ ಅಲ್ವೋ, ಯಾವ ಲಕ್ಷ್ಮಿ ಅಂತ ನಿರ್ಣಯ ಇಲ್ಲ. ನೀ ತೋರಿದ್ದ ಅದು ಕರುಣೆಯೇ ಆಗುತ್ತದೆ. ಬದುಕಿಗೊಂದು ಬಟ್ಟೆ ಸಿಕ್ಕಿದೆ ಪ್ರಭು. ಬೆತ್ತಲಾಗುವುದಕ್ಕೆ ಮನಸ್ಸಿಲ್ಲವಾದದ್ದರಿಂದ ಗೋಪಿ ವಸ್ತ್ರಾಪಹಾರಿ ನಾ ರಥ ಏರುವುದಿಲ್ಲ, ನಿನ್ನ ಸರಿಸಮಾನ ನಾನಲ್ಲ, ಕ್ಷಮಿಸು. ನಾನು ಒಂದೇ ಹೇಳ, ವಸ್ತ್ರಾಪಹಾರ ಮಾಡಿದ ನಾನೇ ಮತ್ತೆ ಪುನಃ ಅವರಿಗೆ ನಾನೇ ಕೊಟ್ಟದ್ದು ಬಟ್ಟೆಯನ್ನು.
ಎಲ್ಲರೂ ಅದನ್ನು ಮಾತ್ರ ಹೇಳುವುದು, ಅಪಹಾರ ಮಾಡಿದ್ದಾನೆ ಅಂತ. ಅಪಹಾರ ಮಾಡಿದವನೇ ಮರಳಿ ಬಟ್ಟೆಯನ್ನು ಕೊಟ್ಟಿದ್ದಾನಲ್ಲ ಅವರಿಗೆ. ಹೌದು. ಈಗ ಈಗ ನೀನು ಕೌರವನ ಪಕ್ಷ, ನೀ ಬಟ್ಟೆ ಕೊಟ್ಟದ್ದರಿಂದ ನಿನಗೆ ಬಟ್ಟೆ ಇಲ್ಲ ಅಂತ ಆಗಲಿಲ್ಲ. ಇಲ್ಲ, ನೀ ಬಟ್ಟೆ ಸೆಳೆದದ್ದು ನಿನಗದಿಲ್ಲ ಅಂತಲ್ಲ. ಅಲ್ಲ, ನನಗೆ ಬೇಕು ಅಂತಲ್ಲ. ಈಗ ನೀನು ಸೆಳೆದು ನನಗೇ ಬಿಟ್ಟು ಕೊಟ್ರೆ ನಿನ್ನವರಿಗೆ ಬಟ್ಟೆ ಇಲ್ಲ ಅಂತ ಆಗ್ತದೆ ಸ್ವಾಮಿ. ಇದು ಯಾಕೆ ಹೇಳ್ತೇನೆ ಅಂತ ಸನ್ನಿಧಾನಕ್ಕೆ ಅರ್ಥ ಆದೀತು. ಬಟ್ಟೆ ಉಂಟು ಬೆತ್ತಲಾಗುವುದಕ್ಕಿಲ್ಲ ಅಂತ ಆಡಿದ್ದು ಕರ್ಣನ ಬದುಕಿನ ಬಟ್ಟೆ ಅಂದರೆ ಮಾರ್ಗ ಅಂತ ಅರ್ಥ ಅಲ್ವ? ಗೊತ್ತಾಯ್ತು. ಪಾರ್ಥ ವಿರೋಧದ ಬಟ್ಟೆ. ನಾನು ನಿನ್ನ ರಥ ಏರಿದರೆ, ಪಾರ್ಥ ಸಾರಥಿಯ ರಥ ಏರಿದರೆ ನಾನು ಬೆತ್ತಲಾದಂತೆ. ನಾನು ಏರಿದ ಮೇಲೆ ನೀನು ಬಟ್ಟೆ ಬಿಟ್ಟುಕೊಡುವ ನಿನ್ನ ಜಾಯಮಾನದಂತೆ. ನಿನ್ನ ಬಟ್ಟೆ ನಾ ಕಸಿಯುವುದಿಲ್ಲ, ನೀ ಪಾರ್ಥ ವಿರೋಧದಲ್ಲೇ ಮುನ್ನಡೆ ಅಂತ ನನಗೇ ಬಟ್ಟೆ ಬಿಟ್ಟು ಕೊಟ್ಟರು ನಾನೇನಾಗುತ್ತೇನೆ ಗೊತ್ತೋ? ಏನಾಗುತ್ತೀಯ? ಬಟ್ಟೆ ಹೊದ್ದು ಬೆತ್ತಲಾಗುತ್ತೇನೆ. ಕೃಷ್ಣನ ರಥ ಏರಿದ ಮೇಲೆ ಹೊಂದಿದ ಬಟ್ಟೆಯೇ ಅದು ಕಲುಷಿತ ಅಂತ ನನ್ನವರಿಗೆ ಕಾಣ್ತದೆ. ಅದರಲ್ಲಿ ರಂಧ್ರ ಎಲ್ಲಿ ಉಂಟು ಅಂತ ಇಲ್ಲದ ರಂಧ್ರ ಹುಡುಕುವುದಕ್ಕೆ ತೊಡಗುತ್ತಾರೆ. ಬಟ್ಟೆ ಉಟ್ಟು ಬೆತ್ತಲಾಗುವುದಕ್ಕಿಂತ ಇದ್ದ ಬಟ್ಟೆ ಹೊದ್ದುಕೊಂಡು ಸಾಯುವ ತನಕ ಬದುಕುವುದಲ್ವೋ ಒಳ್ಳೆಯದು. ಬೇಡ ಕೃಷ್ಣ. ಈ ಬೆತ್ತಲು ಅನ್ನುವುದಕ್ಕೆ ದಿಗಂಬರ ಅಂತಲೂ ಅರ್ಥ ಇಲ್ವಾ? ಹಾಗೂ ಹೇಳಬಹುದು. ದೊಡ್ಡವರಿಗಾಗುವಾಗ ದಿಗಂಬರ, ಸಣ್ಣವರಿಗಾಗುವಾಗ ಬೆತ್ತಲು ಅಂತ. ದಿಗಂಬರ ಅಂದ್ರೆ ದಿಕ್ಕೇ ಅಂಬರವಾಗಿ ಉಳ್ಳವನು ಅಂತ ಅಲ್ವಾ ಅರ್ಥ? ಅದೇ ದೊಡ್ಡವರಿಗೆ ಅಂತ ಹೇಳಿದ್ದು. ಅದಕ್ಕೆ ನಾನು ಹೇಳಿದ್ದು ದಿಕ್ಕೇ ಅಂಬರವಾಗಿದ್ದಾನೆ ಅಂತಾದ್ರೆ ಅವನು ಬೆತ್ತಲಲ್ಲ ಅಂತ ಅಲ್ವಾ ಅರ್ಥ? ಈಗ ದಿಗ್ತಟಗಳನ್ನು ಸೋಂಕುವಂತೆ ತನ್ನನ್ನು ತಾನು ಬೆಳೆಸಬಲ್ಲವನಿಗೆ ದಿಗಂಬರತ್ವ ಸಲ್ಲುತ್ತದೆ. ಸರಿ. ದಿಕ್ಕುಗಳೆಲ್ಲವೂ ಕೂಡ ಅಲ್ಲಿ ನಿಂತವರೆಲ್ಲ ನಮ್ಮ ಬರಿಮೈ ನೋಡುವಂತಾದರೆ ಆಗ ದಿಗಂಬರತ್ವ ಅಂತ ಆಲಂಕಾರಿಕವಾಗಿ ಹೇಳಬಹುದು. ಬಿಟ್ರೆ ನಮ್ಮ ಶರೀರ ಅದು ಎಲ್ಲರ ದೃಗ್ಗೋಚರ ಆಗುವ ಹೀನಾಯ ಸ್ಥಿತಿ ಬಿಟ್ರೆ ಅದರಿಂದ ಏನು ಪ್ರಾಪ್ತಿ ಸ್ವಾಮಿ? ಈಗ ನೀನಷ್ಟು ಸಣ್ಣವನು ಅಂತ ನಿನಗೆ ಹೇಳಿದ್ಯಾರು? ನಾನು ದೊಡ್ಡವನು ಅಂತ ನನಗೆ ಯಾರು ಹೇಳಲಿಲ್ಲ. ನೀನಷ್ಟು ದೊಡ್ಡವನು ಅಂತ ಇದ್ದ ಕಾರಣಕ್ಕಾಗಿಯೂ ಅಲ್ಲ ನನ್ನ ರಥ ಏರು ಅಂತ ನಾನು ಆಡಿದ್ದು. ನಿನ್ನ ರಥ ಏರಿದ್ರಿಂದ ದೊಡ್ಡದಾಗಬೇಕು ಅಂತ ಏರಬೇಕು. ಬಿಟ್ರೆ ದೊಡ್ಡತನ ಇದ್ದದ್ರಿಂದ ಏರಿದೆ ಅಂತ ಆಗ್ತದ ಸ್ವಾಮಿ? ದೊಡ್ಡತನ ಇದ್ದ ಕಾರಣಕ್ಕಾಗಿ ನೀನು ಇಷ್ಟು ಹೆದರುವುದು ಯಾಕೆ ಅಂತ? ಅಲ್ಲ, ಇಲ್ಲದನ್ನು ಹೇಳುವಾಗ ಹೆದರುವುದೇ? ಇವ ಎಲ್ಲಿ ನೋಡಿ ಹೇಳ್ತಾನೆ ಅಂತ ನಾನು ಹಿಂದೆ ನೋಡಿ ಹೇಳುವುದು. ಯಾರ ಹಿಂದೆ? ಕ್ಷಾತ್ರಿ ಕುಲ ಬಂಧನನ ದಿವ್ಯ ಪದ ಅಂಜದಿರೋ ಬಾರಯ್ಯ ಭಾನು ಸುಕುಮಾರ ಬಾರಯ್ಯ ಭಾನು ಸುಕುಮಾರ. ಕರ್ಣ, ಕೃಷ್ಣ ಉಪಪ್ಲಾವ್ಯದಿಂದ ಬರುವಾಗ ಪಾಂಡವರ ರಥವನ್ನು ಅಲ್ಲ, ವಿರಾಟನಿಂದ ದತ್ತವಾದಂತಹ ರಥವನ್ನು ಏರಿ ನಾನು ಬಂದದ್ದಲ್ಲ. ದ್ವಾರಕೆಯಿಂದ ನಾನು ಬಂದ ದಾರುಕನೇ ಸಾರಥಿ ಆಗಿರುವಂತಹ ರಥ ಏರಿ ಬಂದದ್ದು ಅನ್ನುವುದನ್ನು ನೀನು ಗ್ರಹಿಸಿದ್ದಿ, ನೋಡಿದ್ದಿ.
ಹಿಂದಿನಿಂದ ತುಂಬ ಆಯುಧ ಉಂಟು ಅಂತಲೂ ಗಮನಿಸಿದ್ದೇನೆ. ಅದು ಸಾತ್ಯಕ್ಕೆ ಮೊದಲಾದವರು ನಾನು ಹೊರಡುವ ಕಾಲದಲ್ಲಿ ತುಂಬಿಸಿದ್ದಾರೆ ಇರಲಿ ಅಂತ. ಹೌದು. ನಾನು ಯಾಕಿದನ್ನು ಆಡಿದೆ ಗೊತ್ತಾ? ಯಾಕೋ? ಒಂದು, ತಾನು ಕೌರವನ ಬೆಂಬಲಿಗ ಅಂತ ನೀನು ಹೇಳಿದೆ. ಆದರೆ ನಾನು ಕೃಷ್ಣ. ಹೌದು. ಆಸ್ಥಾನದಿಂದ ಹೊರಟ ಮೇಲೆ ರಣವೀಳ್ಯವನ್ನು ಕೊಂಡು ಹೋಗಿ ನಾನು ಪಾಂಡವರಿಗೆ ಕೊಡುವವನು ಹೊರತು ಮಧ್ಯದಲ್ಲಿ ನನಗೆ ನನ್ನದೇ ಆದಂತಹ ವ್ಯಕ್ತಿತ್ವ ಇದೆ ಅನ್ನೋದನ್ನು ಸೂಚಿಸುವುದಕ್ಕೆ ನಾನು ಆಡಿದ್ದು. ನನ್ನ ರಥವನ್ನು ಏರಿ ಬಂದೆ. ಕರ್ಣ, ಹೌದು, ನಾನು ಪಾರ್ಥ ಸಾರಥಿ ಆಗಿದೆ, ಕೇಳಿಬಲ್ಲೆ. ಹೌದು, ನನಗೆ ನೀನು ಸಾರಥಿ ಆಗು ಅಂತ ಅವನು ಆಡಿದ್ದಾನೆ. ಅದರ ಅರ್ಥ ಏನು ಕೇಳಿದರೆ, ಏನು? ಅರ್ಜುನನ ರಥಕ್ಕೆ ನಾನು ಸಾರಥಿ ಆಗುತ್ತೇನೆ ಹೊರತು ನನ್ನ ರಥದಲ್ಲಿ ಅಲ್ಲ. ನೀನು ರಥ ಬದಲಿಸುವುದು ಬಿಟ್ರೆ, ಹೌದೌದು, ಅವನ ರಥ ಬಿಟ್ಟು ನಿನ್ನದಕ್ಕೆ ಬರುವುದು. ನನ್ನ ರಥಕ್ಕೆ ಅವನು ಬರುವುದಕ್ಕಿಲ್ಲ, ನಾನೇ ಅವನ ರಥಕ್ಕೆ ಹೋಗುವುದು. ಇಲ್ಲಿ ಹಾಗಲ್ಲ, ನನ್ನ ರಥಕ್ಕೆ ನಿನ್ನನ್ನು ಬರ್ಲಿಕ್ಕೆ ಹೇಳುವುದು ನಾನು. ಅಲ್ಲ, ಕ್ಷಮಿಸಬೇಕು. ಹಾಂ, ರಥ ಏರಿಸಿದ ನನ್ನನ್ನು ಅನಾಥನಾಗಿಸುವುದಕ್ಕಲ್ವೋ, ನೀನೇ ಇಳಿಯುವ ರಥದಲ್ಲಿ ನನ್ನನ್ನು ಯಾಕೆ ಏರಿಸ್ತೀಯ? ಅದು ಕೆಲವು ಸಲ ಅದಲ್ವೋ ಕೇಳಬೇಕಾದ. ನೀನು ಆ ರಥಕ್ಕೆ ಹೋಗ್ಲಿಕ್ಕಿದ್ದವ ಅಂತ ಹೇಳ್ತಾ ಈ ರಥಕ್ಕೆ ನನ್ನನ್ನು ಕರೆಯುವುದು. ನನಗೆ ಗತಿಗೋತ್ರ ಇಲ್ಲ ಅಂತ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದ್ಯಾಕೆ? ಯಾಕಂದ್ರೆ ನೀನು ಪ್ರಾರಂಭಕ್ಕೆ ತೊಡಗಿದ್ದನ್ನೇ ನಾನು ಮುಂದುವರಿಸುವುದು. ಏನು ಉದ್ಯೋಗ ಅಂದರೆ ಏನು ಅಂತ ನಾನು ನಿನ್ನಲ್ಲಿ ಕೇಳಿದ್ದದಕ್ಕೆ. ಒಬ್ಬ ಪುರುಷ ಸಿಂಹನಾಗಿ ಲಕ್ಷ್ಮಿಯನ್ನು ವರಿಸುವುದಲ್ವ? ಹೌದು. ಈಗ ಈ ಸ್ಥಳದಿಂದ ನಾನು ಹೊರಡುತ್ತೇನೆ ಅಂದ್ರೆ ಅರ್ಥ ಏನು? ಏನು? ಮುಂದೆ ಈ ಸ್ಥಳವನ್ನು ನಿನಗೆ ಕೊಡ್ತೇನೆ ಅಂತಲೂ ಆಗುವುದಿಲ್ವ? ಹೌದು. ಬರಿದು ಮಾಡುವುದು ಅನ್ನೋದು ಒಂದು. ಆದ್ದರಿಂದಲೇ ಸ್ಥಳ ಪಡೆಯುವವರು ಯೋಚಿಸುವುದು, ಇದು ತನಕ ಇದ್ದವರು ಬಿಡುವುದು ಯಾಕೆ ಅಂತ. ಅಂದರೆ ದೋಷಪೂರ್ಣವಾದ ನೆಲೆ ಎಂಬುದರಿಂದ ಬಿಡುವುದಾದರೆ ನಾವು ಹೊಸದಾಗಿ ಅಲ್ಲಿ ನೆಲೆಗೊಳ್ಳುವುದಕ್ಕೆ ಅಯೋಗ್ಯತೆ ಉಂಟು ಅಂತ ಬೇರೆ ವಿವರಣೆ ಬೇಕೋ ಸ್ವಾಮಿ? ಅಲ್ಲ, ಮತ್ತೆ ದೋಷಪೂರ್ಣವಾದ ನೆಲೆ ಅನ್ನುವ ಕಾರಣಕ್ಕಾಗಿಯಲ್ಲ, ಇಲ್ಲಿ ಇರುವುದಕ್ಕೆ ನೀನೇ ಯೋಗ್ಯ ಅನ್ನುವ ನೆಲೆಯಿಂದ ನನ್ನ ಹತ್ತಿರಕ್ಕೆ ನಿನ್ನನ್ನು ನೀನಿರುವ ನೆಲೆ ದೋಷಪೂರ್ಣ ಅಂತ ಹೇಳಿದ್ದಲ್ಲ. ನಾನು ಲೋಕರೂಢಿಯಲ್ಲಿ ಒಬ್ಬರು ಬರಿದಾಗಿಸಿದ ನೆಲೆಯನ್ನು ಮತ್ತೊಬ್ಬರು ಹೊಂದುವಾಗ ಈ ವಿವೇಚನೆ ಬೇಕು ಅಂತ ಹೇಳಿದ್ದು. ಸರಿ, ನೀನು ಎಲ್ಲಿದ್ದರೂ ಎಲ್ಲಿದ್ದದ್ದು ಬರಿದಾಗುವುದಿಲ್ಲ. ನಿನ್ನ ಕುರಿತಾಗಿ ಅದಲ್ಲೂ ಹೊಗಳಿಕೆ. ಅದು ಪೂರ್ಣ, ಇದು ಪೂರ್ಣ, ಅಲ್ಲಿಂದ ಇಲ್ಲಿಗೆ ಬಂದರೂ ಕೂಡ ಹೌದು ಪೂರ್ಣದಿಂದ ಪೂರ್ಣ ಬಂದಂತಾಗುತ್ತದೆ ಅಂತ ಬಿಟ್ರೆ ಬಂದ ನೆಲೆ ಅಪೂರ್ಣ ಅಂತ ಆಗುವುದಿಲ್ಲ. ಆದ್ದರಿಂದ ಪೂರ್ಣದಿಂದ ಪೂರ್ಣವನ್ನು ಕಳೆದರೂ ಪೂರ್ಣವೇ ಉಳಿಯುತ್ತದೆ ಅಂತ. ಹೌದು. ಈಗ ಅರ್ಥ ಆದಂತೆ ಭ್ರಾಂತಿ ಭರಿಸಿದ ಯಾವತ್ತೂ ಅರ್ಥ ಆಗದ ಮಹಾವಾಕ್ಯವನ್ನು ಪ್ರಾಜ್ಞರು ಹೇಳಿದ್ರು. ಕಷ್ಟ ಏನು ಗೊತ್ತಾ? ಶೂನ್ಯದಿಂದ ಶೂನ್ಯವನ್ನು ಕಳೆದರೂ ಶೂನ್ಯವೇ. ಹೌದು. ಶೂನ್ಯಕ್ಕೆ ಶೂನ್ಯವನ್ನು ಕೂಡಿಸಿದರೆ ಎರಡು ಶೂನ್ಯ ಅಂತ ಹೇಳುವುದಿಲ್ಲ, ಶೂನ್ಯವೇ. ಹೌದು, ಶೂನ್ಯವೇ. ಹೌದು. ಆದ್ದರಿಂದಲೇ ಶೂನ್ಯವೆಂಬುದು ಯಾವತ್ತು ಎಲ್ಲರ ಕೈಗೆಟಕುವ, ಯಾರಿಗೂ ಪೂರ್ಣ ತಿಳಿವನ್ನು ಬಿಟ್ಟು ಕೊಡದ ಒಂದು ಸಮಸ್ಯೆ. ನಾವೊಂದು ಕೆಲಸ ಮಾಡುವ, ಶೂನ್ಯದ ಎಡಕ್ಕೆ ಒಂದನ್ನು ಸೇರಿಸುವಾಗ ಅದಕ್ಕೊಂದು ಬೆಲೆ ಬರ್ತದೆ. ನಿನಗೆ ಎಡಬಲ ಅಂತ ಎಂಥದ್ದು? ಎಲ್ಲಿಗೆ ಯಾವುದನ್ನು ಸೇರಿಸಬಹುದು. ಸೇರಿಸುವ ಅಂತ ಅಲ್ವ? ನಾವು ಯಾರ ಎಲ್ಲಿ ನಿಂತಿದ್ದೇವೆ ಅಂತ ನೋಡಬೇಕು ಬಿಟ್ರೆ ನಿನಗೆ ಎಡಬಲ ಎಂಥದ್ದು? ಅದಕ್ಕಾಗಿಯಲ್ಲ ನಿನ್ನನ್ನು ಕರೆದದ್ದು ನಾನು. ಅಲ್ಲ, ನೀನು ನನ್ನನ್ನು ಮೊದಲು, ನನಗಿಂತ ಮೊದಲು ಎಡಬಲ ನೋಡದೆ ಹೊಡೆಯುವವನನ್ನೇ ಕರೆದದ್ದಲ್ವ ಸವ್ಯಸಾಚಿ ಅಂತ. ನನಗೆ ಹಾಗೆಲ್ಲ ಆಗುದಿಲ್ಲ ಸ್ವಾಮಿ. ಆದ್ರಿಂದ ನಾನು ಸಮಾನ ಅಲ್ಲ. ಎಡಬೇಡದಿದ್ರೆ ಬಲ ಆದೀತು, ನನಗೆ ಬಲ ಆಗು ನೀನು. ಅದಕ್ಕೂ ಈಗ ಅವ ಇದ್ದಾನಲ್ಲ, ಅವನನ್ನು ಆ ಹೊತ್ತಿಗೆ ಎಡಕ್ಕೆ ನಿಲ್ಲಿಸುವ. ಇಲ್ಲಿಯ ತನಕ ಸಮಸ್ಯೆ ಆದದ್ದೇ ಅವನ ಅವಕಾಶವನ್ನು ನಾನು ನಿವಾರಿಸಿದ್ದೇನೆ ಎಂಬಂತಹ ಆರೋಪದಿಂದ. ಅವನಿಗೆ ಎರಡು ಕಡೆಯಿಂದ ಹೊಡೆಯುವ ಯೋಗ್ಯತೆ ಇರುವಾಗ ಬಲದಿಂದ ಮಾತ್ರ ಹೊಡೆಯುವ ನಾನು ಯಾಕೆ ನಿನಗೆ? ನಾನು ಇಲ್ಲಿ ಬಲ ಆಗಿರ್ತೇನೆ ಅಲ್ಲ, ಇಲ್ಲಿ ಹೌದು. ಅಲ್ಲ, ನನಗೂ ಆದರೆ ಏನು ಅಂತ ನಾನು ಆಲೋಚನೆ ಮಾಡುವುದು ಅಂತ. ಅದು ನಾನು ದುರ್ಬಲ ಆಗುವುದು ಬಿಟ್ರೆ ನಿನಗೆ ಪ್ರಾಬಲ್ಯ ಬರ್ಲಿಕ್ಕಿಲ್ಲ ಅಂತ. ಇಲ್ಲಪ್ಪ, ಇಲ್ಲವೇ ಇಲ್ಲ. ಯಾಕೆ? ಯಾಕಂದ್ರೆ ನಿನ್ನ ಯೋಗ್ಯತೆಯನ್ನು ನೋಡಿಯೇ ನಾನು ನಿರ್ಣಯಿಸಿದ್ದು ನನ್ನ ರಥವನ್ನು ಏರಿಸುವ. ನಾನು ಹಾಗೆ ಹೆಚ್ಚುಗಾರಿಕೆಯನ್ನು ಹೊಂದಿಸುವ ಏನು ಯೋಗ್ಯತೆ ಹೊಂದಿದ್ದೇನೆ? ನಾನು ಹಿಂದೆ ನೋಡಿ ನಿನ್ನನ್ನು ಹೇಳಿದ್ದು ಅಂತ ಸುಮ್ಮನೆ ವಿನೋದಕ್ಕಾಡಿದ್ದಲ್ಲ. ನಿನ್ನ ಜೀವನದಲ್ಲಿ ನಡೆದಂತಹ ಘಟನೆಗಳೇನುಂಟೋ ಆ ಭೂತಕಾಲವನ್ನು ನೋಡಿ ಹೇಳಿದ್ದು ಅಂತ ನಾನು ಆಡಿದ್ದು. ನೀನು ತಿರುಗಿದ್ದ ಅದಕ್ಕೆ ಅಲ್ಲೋ? ಹೌದು. ನಿನಗೆ ಕುತ್ತಿಗೆ ನೋವು ಬಂದದ್ದು ಅದಕ್ಕೆ ಇರಬೇಕು. ತಿರುಗಿ ನೋಡಿದ ಕಾರಣ ಅಂದ್ರೆ ತಿರುಗಿ ನನ್ನ ಭೂತವನ್ನು ನೋಡಿದ್ದಲ್ಲ. ಅದು ನೋಡಿದ್ದು ಅಂದ್ರೆ ನಿನ್ನೆ ಮೊನ್ನೆಯದ್ದಲ್ಲ, ಕೆಲವು ವರ್ಷಗಳ ಹಿಂದಿನದ್ದು. ಹಾಗಾಗಿ ಹೆಚ್ಚು ನೋಡಬೇಕಾಗಿ ಬಂತು ಹಿಂದೆ. ಅದೇ ನೀನು ತಲೆ ತಿರುಗಿಸಿದ್ರೆ ಸಾಕು, ಎಷ್ಟು ವರ್ಷ ಹಿಂದಕ್ಕೂ ಕಾಣ್ತದೆ. ಅದೇ, ಅದು ನನಗೆ ಕಾಣುತ್ತದೆ.
ಮತ್ತೆ ಉಳಿದವರ ತಲೆ ತಿರುಗಬಾರದು ಅಂತ ಅಷ್ಟೇ. ಅದೇ ನೀನು ಪೂರ್ತಿ ತಿರುಗಿಸಿದ್ರೆ ತಿರುಗಬೇಕಷ್ಟೇ. ಕರ್ಣ, ಓ ನಿನಗೆ ಮಂತ್ರಾಸ್ತ್ರ ಎಲ್ಲ ಗೊತ್ತುಂಟಲ್ವಾ? ಹಾಂ, ನನಗೆ ಗೊತ್ತುಂಟು ಅಂತ ನಿನಗೂ ಗೊತ್ತುಂಟಲ್ವಾ? ಬ್ರಹ್ಮಾಸ್ತ್ರ ಪ್ರಯೋಗವು ಮಾಡ್ತೀನಿ ನೀನು ಬೇಕಿದ್ರೆ. ಮಾಡಲಿಲ್ಲ ಅಂತಲ್ಲ, ಮಾಡ್ತಿ. ನೀನಿಷ್ಟು ಹೇಳಿದ ಮೇಲೆ ಮಾಡ್ತೇನೆ ಸ್ವಾಮಿ. ಪಾಂಡವರು 4 ಮಂದಿ ಒಬ್ಬೊಬ್ಬರೇ ಹೋಗಿ ರಾಜಸೂಯ ಕಾಲದಲ್ಲಿ ಗೆದ್ದು ಬಂದವರು. ನೀನು ವೈಷ್ಣವ ಯಜ್ಞ ಸ್ವರ್ಣ ಯಜ್ಞ ಮಾಡುವ ಕಾಲದಲ್ಲಿ ಒಬ್ಬನೇ 4 ದಿಕ್ಕಿಗೆ ಹೋಗಿದ್ದೆ ಅಂತೆ. ಅದಕ್ಕೆ ಇನ್ನೇನಾದ್ರು ಸೇರಿಸಲಿಕ್ಕುಂಟಾ? ಇಲ್ಲ ಇಲ್ಲ ಇಲ್ಲ. ಅಲ್ಲ, ನೀನು ಹೀಗೆ ಹೇಳುವ ದಾಟಿ ನೋಡಿದರೆ ನಾನು ಸೋತ ಜರಾಸಂಧನನ್ನು ನೀನು ಗೆದ್ದಿದ್ದಿ ಅಂತ ಇಲ್ಲಿ ಯಾರು ಸೇರಿಸ್ತೀಯೋ ಅಂತ ಕಾಯುವುದು ನಾನು. ಅಲ್ಲಲ್ಲ, ಒಂದು ನನಗೆ ಆಶ್ಚರ್ಯ ಏನು ಗೊತ್ತಾಯ್ತು. ಈ ಭಾನುಮತಿ ಸ್ವಯಂವರ ಪ್ರಕರಣದಲ್ಲಿ ನಾವು ಹೋಗುವಾಗ ಅರ್ಜುನನಲ್ಲಿ ಮಾಗಧ ಹೇಳಿದ, ನೀನು ಏನಿದ್ರು ಧನುರ್ವೇದದಲ್ಲಿ ಹೊರತು ಬಾಹುಯುದ್ಧದಲ್ಲಿ ಅಲ್ಲ. ನೀನು ಅವನನ್ನು ಬಾಹುಯುದ್ಧದಲ್ಲಿ ಸೋಲಿಸಿದ್ಯಂತೆ. ಕೊನೆಗೆ ಸಾಯ್ತಾನೆ ಅಂತ ಆಗುವಾಗ ನಿನಗೊಂದು ಪಟ್ಟಣ ಎಲ್ಲ ಉಡುಗೊರೆ ಕೊಟ್ಟಿದ್ದಾನಂತೆ. ಮಾಲಿನಿ ಅಂತ ಹೆಸರು. ಅದೇ ಹೌದು, ಕೊಟ್ಟಿದ್ದಾನಂತೆ. ದ್ರೋಣರು ನಿನಗೆ ಮಂತ್ರಾಸ್ತ್ರ ಕಲಿಸುವುದಿಲ್ಲ ಅಂತ ಹೇಳಿದಾರಂತಲ್ವಾ? ಹೌದು. ನಮ್ಮದೆಲ್ಲ ಹಣೆ ಬರ ಸ್ವಾಮಿ, ಕಲಿಸದವರಲ್ಲೇ ಮೊದಲು ಬೇಡುವುದು ನಾವು. ಅದೇ ಅಲ್ಲ, ಅದು ಕೆಲವು ಶಿಷ್ಯಂದಿರ ಗ್ರಹಚಾರ ಹೇಳುದು. ನಾನು ಸರಿ ಗೊತ್ತಿಲ್ಲದವರನ್ನೇ ಗುರುಗಳು ಅಂತ ಹೇಳುದವರು. ಹೌದೌದು, ನಮ್ಮ ಗುರುಗಳು ಅಂತ. ಆಯ್ತು, ಅವ ಏನಾದರೂ ಹೇಳಿಕೊಡ್ತಾನ ಕೇಳಿದ್ರೆ ಏನು ನೀವು ಕಲಿಯಿರಿ ಅಂತ ಹೇಳುದವ. ಸ್ವಾಮಿ ಅಲ್ಲ, ಅದಿರಲಿ. ನನ್ನ ಬಳಿಕ ಕಲಿಸದವರಲ್ಲಿ ಕಲಿಸಬೇಕು ಅಂತ ಯಾರೋ ಬೇಡಿಕೊಂಡು ಬಂದಿದ್ರಂತೆ ಇಲ್ಲಿಗೆ, ದ್ರೋಣರಲ್ಲಿ. ಸರಿ, ಹೌದು. ಅವ ಈಗ ಎಲ್ಲಿದ್ದಾನೆ ಸ್ವಾಮಿ? ಅವನು ಇದ್ದಾನೆ ಕಾಡಿನಲ್ಲಿ. ನಿನಗೆ ಗೊತ್ತುಂಟಲ್ಲ, ನಿನ್ನೊಂದು ನೋಟ ಉಂಟವ. ನಮ್ಮದು ಅಂದರೆ ನಾನು ಹಾಗೆ ಹೇಳುವಾಗ ಈ ಬದಿ ತಿರುಗಿ ನೋಡ್ತೇನೆ. ಅದೇ, ನೀನು ಕೆಲವೊಮ್ಮೆ ಮುಖ ತೋರಿಸುವುದಿಲ್ಲ. ಅಲ್ಲ, ಮುಖ ನೋಡಿದ್ರೆ ನಮಗೆ ತುಂಬ ಏನು ಅರ್ಥ ಆಗುದಿಲ್ಲ. ಅದು ಯಾವತ್ತು ನಗಾಡ್ತಾ ಇರೋ ಮುಖ, ಅದರಲ್ಲಿ ಏನು ಭಾವ ಅಂತ. ಯಾವತ್ತು ಪ್ರಸನ್ನ ಭಾವ ಮಾತ್ರ ಗೊತ್ತಾಗುದು. ಇರ್ಲಿ. ಅಲ್ಲ, ಕೇಳಿದ್ದಷ್ಟೇ. ನನ್ನ ಪಾಡಿ ಹೀಗಾಗಿದೆ, ಮತ್ತೊಬ್ಬರ ಪಾಡಿ ಹೇಗಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತುಂಟು ಅಂತ ಕೇಳಿದ್ದಷ್ಟೇ. ಹೌದು, ಅಂದರೆ ಇದ್ದಾನೆ. ಆಗಲಿ ಅವನು ಇದ್ದಾನೆ. ಹೌದು, ಬಲ ಹೋಗಿ ಎಡ ಆಗಿದೆ ಅಂತ ಅಷ್ಟೇ ವ್ಯತ್ಯಾಸ. ಬಲದಲ್ಲಿ ಇಲ್ಲ, ಹಾಗಾಗಿ ಎಡ. ಹೌದಪ್ಪ, ಬಲದ್ದು ಹೌದು, ಅದು ಎಡವೇ ಸಾಕು ಅಂತಲ್ವ ಬಲದ್ದು ತೆಗೆದದ್ದು. ಹೌದೌದು. ಈಗ ಅವನು ಹೇಗೆ ಇರಲಿ, ಈಗ ನೀನು ಮಂತ್ರಾಸ್ತ್ರಗಳನ್ನೆಲ್ಲ ಲೀಲಾಜಾಲವಾಗಿ ಪ್ರಯೋಗಿಸ್ತಾ ಇದ್ದಿ. ಹೌದು. ಎಂತಹ ಪರಾಕ್ರಮಿಗಳಿಗಾದ್ರೂ ಪಂಥವನ್ನು ಒಡ್ಡುವಂತಹ ಒಂದು ಎದೆಗಾರಿಕೆ ನಿನ್ನಲ್ಲುಂಟು. ಎಲ್ಲಿಂದ ಬಂತು ಅಂತ ನಾನು ಸ್ವಲ್ಪ ಆಲೋಚನೆ ಮಾಡಿದೆ. ನೀನು ಅದನ್ನು ಆಲೋಚನೆ ಮಾಡಲಿಕ್ಕೆ ತೊಡಗಿದ್ಯಾ? ಹೌದು. ಎಲ್ಲಿಂದ ಬಂತು ಕರ್ಣನಿಗೆ? ಕುತೂಹಲ ಅಲ್ವಾ? ಜಗತ್ತಿನಲ್ಲಿ ಕುತೂಹಲ ಅನ್ನೋದು ಸಾಮಾನ್ಯರಿಗೆ ಇಲ್ವೋ? ಆಗ ಗೊತ್ತಾಯ್ತು ನನಗೆ ನೀನು ಅಲ್ಲಿಗೆ ಹೋಗಿದ್ದಿ ಅಂತ. ನೀನು ಸಾಮಾನ್ಯರಂತೆ ಕುತೂಹಲ ತಾಳುವುದಕ್ಕಾಗಿ ಮನುಷ್ಯ ಆದವ ದೇವರು ಅಲ್ಲ, ಮನುಷ್ಯ ಆದ ಕಾರಣ ಕುತೂಹಲ ತಾಳಿದ್ದು. ಅದೇ ಗೊತ್ತಾಯ್ತು. ಹೇಗೆ ಹೇಳಿದ್ರು ಉತ್ತರ ಒಂದೇ. ಸರಿ, ಹೌದು. 6 3 ಆದರೂ, 3 6 ಆದರೂ, 5 4 ಆದರೂ, 8 1 ಆದರೂ 9. ಅಲ್ಲ, ಇದು ನನ್ನ ಹುಟ್ಟಿನ ಕತೆ ಹೇಳೋದು. ಇಲ್ಲ 9ರ ಕತೆ ಹೇಳಿದ್ದು. 9ರದ್ದು ನವೋನವವಾದಂತಹ 8ರ ಕತೆ ಹೇಳಿದ್ದು. ಸರಿ, ಇರಲಿ. ಎಲ್ಲಿಂದ ಅಂತ ನಾನು ಆಲೋಚನೆ ಮಾಡಿದೆ. ಆಗ ನನಗೆ ಅರ್ಥ ಆಯಿತು, ನೀನು ಸಾಮಾನ್ಯರಲ್ಲಿ ಕಲ್ತದ್ದಲ್ಲ, ಅಸಾಮಾನ್ಯರು ಲೋಕದಲ್ಲಿ. ಕಲಿಸಿದವರು ಅಸಾಮಾನ್ಯರೇ. ಕ್ಷಾತ್ರ ಕುಲಕ್ಕೆ ಭಂಜನ ಅನ್ನುವಂತಹ ಒಂದು ನೆಗಳುತೆಯನ್ನು ಪಡೆದವರವರು. ಅಂತಹ ಪರಶುರಾಮರ ಬಳಿಗೆ ಹೋಗಿ ಅವರಿಂದಲೇ ಸಕಲ ಮಂತ್ರಾಸ್ತ್ರಗಳನ್ನು ಕಲಿತವ ನೀನು. ಒಂದು ನೋಟದಿಂದ ಒಂದು ರೂಪಕವಾಗಿ ಹೇಳುವುದಿದ್ರೆ, ಅವರ ಪಾದವೆನ್ನುವಂತಹ ಕಮಲದಿಂದ ವಿದ್ಯೆ ಅನ್ನುವಂತಹ ಮಧುವನ್ನು ಈಂಟಿದಂತಹ ದುಂಬಿ ನೀನು. ನಿನಗೆ ಅಲ್ಲಿ ಹೋಗಿ ನಾನು ಸೇವಿಸಿ ವಿದ್ಯೆ ಹೊಂದಿದ್ದಕ್ಕೆ ರೂಪಕವಾಗಿ ಕೊಡುವುದಕ್ಕೆ ದುಂಬಿ ಬಿಟ್ಟು ಬೇರೆ ಏನು ಸಿಕ್ಕಲಿಲ್ಲ ಅಲ್ವಾ? ಅಲ್ಲ, ಗೊತ್ತಾಯ್ತು. ಅದು ಹಾಗೆ ಬಂದೋಯ್ತು. ಗೊತ್ತಾಯ್ತು, ಅದು ಹಾಗೆ ಬರಬೇಕಾದ್ದು ನಿನ್ನ ಬಾಯಿಂದ ಅಲ್ವಾ? ಕ್ಷಾತ್ರಿಕುಲ ಭಂಜನನ ದಿವ್ಯ ಪದ ಕಂಜ ಭೃಂಗನು ನೀನು. ಭೃಂಗ. ಹೌದು, ಅಂತಹ ನೀನು. ಈಗ ಸಾಮಾನ್ಯರಿಗೆ ಪರಶುರಾಮರು ವಿದ್ಯೆ ಕಲಿಸಿಯಾರು. ಭೀಷ್ಮರು ಹೋಗುವ ಕಾಲದಲ್ಲೇ ಕಲಿಸುವುದಿಲ್ಲ ಅಂತ ಹೇಳಿದವರು ಮತ್ತೊಂದು ದೇವ ಸಂಸರ್ಗ ಉಂಟು, ಗಂಗೆಯ ಮಗ ಅನ್ನುವ ಕಾರಣಕ್ಕಾಗಿ ಕಲಿಸಿದ್ದು. ಅಂತಹ ಒಂದು ನೆಗಳುತೆಯನ್ನು ಹೆಗ್ಗಳಿಕೆಯನ್ನು ಪಡೆದಂತಹ ನೀನು ನನ್ನ ರಥ ಏರುವುದಕ್ಕೆ ಹಿಂಜರಿಯುವುದ? ಸ್ವಾಮಿ,
ವಾಮನ ಸ್ವರೂಪ ಬಲಿಯ ಯಜ್ಞವಾಟಿಕೆಯನ್ನು ಪ್ರವೇಶಿಸಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಮೊದಲಾದವರನ್ನು ಹೊಗಳಿದ್ದು ನೆನಪಾಗ್ತದೆ. ಹೌದಲ್ಲ, ಕೊಂದವನೇ ಹೊಗಳಿದ್ದು. ಆದರೆ ನಿನ್ನ ಅಜ್ಜಂದಿರೆಲ್ಲ ಏನು ಮಾಡಿದ್ದಾರೆ ಗೊತ್ತುಂಟು ಅಂತ ಕೇಳುವಾಗ ನಿನ್ನ ಕುಲದೊಳು ಯಾಚಿಸಿದರಿಂಗೆ ಧಿಕ್ಕಾರಗೈದವರನ್ನು ಕಂಡಿಲ್ಲ ಈವರೆಗೆ ಅಂತ ಹೇಳ್ತಾ ಹಿರಣ್ಯಾಕ್ಷರನ್ನು ಹೊಗಳಿದೆಯಂತೆ, ಹಿರಣ್ಯಕಶಿಪುವನ್ನು ಹೊಗಳಿದೆಯಂತೆ. ಹೌದು. ಆಮೇಲೆ ಪ್ರಹ್ಲಾದನನ್ನು, ಆಮೇಲೆ ವಿರೋಚನನನ್ನು, ಸರಿ, ಹೀಗೆ ಹೊಗಳ್ತಾ ಬಂದೆಯಂತೆ. ನಿಜವಾಗಿ ನೀನು ಮಾಡಿದ್ದು ಹೊಗಳಿಕೆ. ಆದರೆ ಈ ಹೊಗಳಿಕೆ ಎಲ್ಲ ಕೇಳಿ ಕೊಡ್ತೇನೆ ಅಂತ ಹೇಳಿದ ಬಲಿ ಈಗ ಎಲ್ಲಿದ್ದಾನೆ? ಅವ ಕೆಳಗಿದ್ದಾನೆ, ಕೆಳಗೆ. ಇಲ್ಲಿ ಸುತಲ ಅಂತ ಹೆಸರು, ಅದು ನೀನು ಮೆಟ್ಟಿದ್ದರಿಂದ. ಹೌದು, ಅವ ಹೋಗಿ ಸೇರಿದ್ದ ಅಷ್ಟು ಕೆಳಗೆ. ಈಗ ನೀನು ಯಾವುದನ್ನು ಕಡಿಯುವುದಕ್ಕೆ ಈಗ ಮಾತಾಡ್ತಾ ಇರೋದು? ಅಂದ್ರೆ ಮುರಮಥನ ಯದುವಂಶ ವರ ನೀನು ಮುರಮಥನ ಯದುವಂಶ ವರ ನೀನು ಗುರು ಶಾಪಧರನು ಸೂತ ಜನಾನು ಬರಲೆಂತು ಹರಿಯೇ. ಗುರು ಶಾಪಧರನು ಸೂತ ಜನಾನು ಬರಲೆಂತು ಹರಿಯೇ. ಮುರಮಥನ ಯದುವಂಶವರ ನೀನು ಗುರು ಶಾಪಧರನು ಸೂತ ಜನಾನು ಬರಬಿಂದು ಹರಿಯೇ. ಮುರಮಥನ ಯದುವಂಶವರ ನೀನು ಗುರು ಶಾಪಧರನು ಸೂತ ಜನಾನು ಬರಬಿಂದು ಹರಿಯೇ. ಶ್ರೀನಾಥ ನಿನ್ನ ನುಡಿಂಗೆ ನಿಂಬೆ ಮುರಮಥನ 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 ಕರ್ಣ, ನಿನ್ನ ಸಂಕಲ್ಪ ಅಸಾಧ್ಯವಾಗುವಂತೆ ಮಾಡ್ತೇನೆ ಎಂಬ ಹುಚ್ಚು ಹುಮ್ಮಸ್ಸಿನ ವೀರೋದ್ಗಾರವೇನು ಕರ್ಣನಲ್ಲಿಲ್ಲ. ತಾನು ಬಲಿದ ಪಾಶದಿಂದ ಸರ್ವತೋಭದ್ರವಾಗಿ ಪ್ರಾಗ್ಜ್ಯೋತಿಷವನ್ನು ರಕ್ಷಿಸ್ತೇನೆ ಎಂಬ ಭ್ರಮೆಯಲ್ಲಿ ಮಲಗಿದ ಮುರಾಸುರನಂತೆ ನಾನು ಅಜಾಗರೂಕನೂ ಅಲ್ಲ. ಎಷ್ಟು ಎಚ್ಚರದಲ್ಲಿದ್ದರೂ ಕಡಿಯುವುದಕ್ಕೆ ಹೊರಟವನು ನೀನಾದರೆ ಒಂದು ಪಾಶವೂ ಉಳಿಯುವುದಿಲ್ಲ ಅಂತ ಗೊತ್ತುಂಟು. ಆದ್ದರಿಂದ ನೀನು ವಾಗ್ಜಾಲದಲ್ಲಿ ನನ್ನನ್ನು ಸುತ್ತಿ ಸುಳಿದು ಸೆಳೆಯುವುದಕ್ಕೆ ಹೊರಟ್ರೆ ನನ್ನ ಪ್ರಯತ್ನವೇ ಇಲ್ಲದೆ ನಿನಗೆ ಬೇಕಾದ ನೆಲೆಗೆ ನಾನು ಬಂದು ಸೇರ್ತೇನೆ ಅಂತ ನನಗೆ ಗೊತ್ತುಂಟು. ಮತ್ತೆ ಯಾಕೆ ಮಾತಿನಲ್ಲಿ ನನ್ನನ್ನು ಕೆಡ ಹಾಕುವ ಪ್ರಯತ್ನ ಮಾಡ್ತೀವಿ? ಅಲ್ಲ, ಏನಾಯ್ತಪ್ಪ? ಆಚಾರ್ಯ ಭಾರ್ಗವರ ಶಿಷ್ಯತ್ವವನ್ನು ಅಂಗೀಕರಿಸಿದ ಪ್ರಕರಣವನ್ನು ಹೇಳ್ತಾ ಅವರ ಪಾದಕಂಜ ಭೃಂಗನು, ಹೌದು, ನಿರಂಜನನು ಗುಣದಿ, ಅದು ಬೇರೆ ಉಂಟು. ಹೌದೌದು, ಅದು ಮರ್ತೋಯ್ತಾಗ ಹೇಳಿ. ಇಲ್ಲ, ಈಗ ನಿನಗೆ ಮರೆವು ನೀನು ಬಯಸಿದಾಗ ಬರುವುದು. ಈಗ ನೆನಪಿಸಿಕೊಟ್ಟವರು ಯಾರು ಇಲ್ವಲ್ಲ, ನೀನೇ ಹೇಳಿದ್ದಲ್ವಾ? ಅದೇ ಈಗ ನನಗೆ ನೆನಪಾಯ್ತು. ನಿನ್ನ ಬಾಯಿಂದ ಬೇಕಾದ್ದು ಬೇಕಾದಲ್ಲಿ ಬರ್ತದೆ. ನನಗೆ ಈ ಬಾಲ್ಯದಿಂದಲೇ ದನ ಕಾದು ಕಾದು ಎಲ್ಲಿ ಯಾವುದನ್ನು ಹೇಳಬೇಕು ಅಂತ ಮರೆತು ಹೋಗುದು. ಹೌದೌದು. ಆದರೆ ಕೆಲವರು ಎಲ್ಲಿ ಏನು ಹೇಳಿದ್ರು ಅದು ಕೂತುಕೊಳ್ಳುವುದಲ್ಲಿ ಅಲ್ಲಿ ಅಷ್ಟು ಸರಿಯಾಗಿ ಕೂತುಕೊಳ್ಳುತ್ತದೆ. ಅದು ಇಲ್ಲೇ ಬರಬೇಕಾದ್ದು ಅಂತ ಕಾಣುವುದು. ಸ್ವಾಮಿ ವಸುಶೇಣ ಭಾರ್ಗವ ಶಿಷ್ಯನಾದದ್ದರಿಂದ ರಥ ಏರುವಂತ ಆಡ್ತಾ ಇದೆಯಾ? ಅಂದರೆ ಅವರೇ ನಿನ್ನನ್ನು ಒಪ್ಪಿದ್ದಾರೆ ಅಂತ ಆದ ಮೇಲೆ ನನ್ನ ರಥ ಏರಲೇಬಹುದು ಅಂತ ಅರ್ಹತೆ ಉಂಟು ಅಂತ ಹೇಳಿದ್ದೆ ನಾನು. ಸಾಂದೀಪಿನಿಗಳ ಆಶ್ರಮದಲ್ಲಿ 64 ದಿವಸ ಇದ್ದರು. ಹೌದು. ಒಂದು ಜನ್ಮದಲ್ಲಿ ನಾನು ಕಲಿಸಬಹುದಾದ ಎಲ್ಲವನ್ನೂ ನೀನು ಕಲಿತಾಯಿತು ಅಂತ ಆಡಿದ ಗುರುಗಳ ಶಿಷ್ಯ ನೀನು.
ಹೌದು, ಅವರು ನಾನು ಅವರನ್ನು ಗುರು ಅಂತ ಹೇಳಿದೆ, ಅವರು ನನ್ನನ್ನು ಎಲೆ ಜಗದ್ಗುರು ಅಂತ ಹೇಳಿದರು ಕೊನೆಗೆ. ನಾನು ಹೋಗಿ ಗುರು ಸೇವೆ ಮಾಡಿ ನನ್ನನ್ನೇ ನಾನು ಅದರಲ್ಲಿ ತೊಡಗಿಸಿಕೊಂಡ್ರು. ಅವರು ಕಲಿಸಿದ್ದು ಸಕಾಲದಲ್ಲಿ ದಕ್ತದೋ ಇಲ್ಲವೋ ಅಂತ ಆತಂಕದಲ್ಲಿರುವ ಶಿಷ್ಯ ನಾನು. ಗುರುಗಳಲ್ಲಿಂದ ಹೊರಡುವಾಗ ವರರೂಪಿಯಾದ ನೀನು ಹೊರಟು ಹೋದರೆ ಬದುಕಿಗೆ ಬಡಿದ ಶಾಪವನ್ನು ಅನುಭವಿಸುವುದಲ್ಲದೆ ನನಗಿನ್ನೇನು ಇಲ್ಲ ಎಂಬ ಭಾವದಲ್ಲಿ ಗುರುಪತ್ನಿ ವಿಲಪಿಸ್ತಾ ಇದ್ದಾಗ ಪೀತಾಂಬರಧಾರಿಯಾದ ನೀನು ಆ ಹಳದಿ ಪಟ್ಟೆಯನ್ನು ತೆಗೆದು ಗುರುಪತ್ನಿಯ ಕೆನ್ನೆ ಒರೆಸಿದೆ ಅಂತೆ ಪ್ರಭು. ಹೌದು ಹೌದು. ಗುರುಗಳ ಮಗು ಒಂದು ಸತ್ತು ಯಮಸದನ ಸೇರಿದ್ದಕ್ಕೆ ಅಲ್ಲಿಯ ತನಕ ಅಣ್ಣನ ಜೊತೆಗೆ ಹೋಗಿ ಕರ್ಕೊಂಡು ಬಂದು ಮನದಲ್ಲೂ ಮನೆಯಲ್ಲೂ ಅಳುವೆ ಮನೆ ಮಾಡಿದ್ದ ಕಾಲದಲ್ಲಿ ಅದನ್ನು ನೀಗಿಕೊಟ್ಟು ನಗು ಅರಳಿಸಿದ ಮೇಲೆ ಹೊರಟೆಯಂತೆ. ನಂದನ ಗುರುವಿನ ಶಾಪವನ್ನು ನೀಗಿದ ಶಿಷ್ಯನು ನೀನು. ಎಷ್ಟು ಸೇವಿಸಿದರೂ ಕಿರೀಟವಾಗಿ ಯಾರು ಮತ್ತೆ ಯಾವ ಕಿರೀಟವೇ ಇರಲಿ, ಆ ಗುರುಶಾಪದ ಕಿರೀಟದ ಭಾರವನ್ನು ಕಳೆದುಕೊಳ್ಳಲಾಗದ ಅಸಹಾಯಕತೆ ಇರುವ ಕರ್ಣನು ನಾನು. ಯದುವಂಶ ವರ ನೀನು, ಗುರುಶಾಪಧರ ನಾನು. ವಿಡಂಬನೆ ಮಾಡ್ತೀಯ ಸ್ವಾಮಿ. ಛೇ ಛೇ, ನೀನೆಷ್ಟು ಮಾಡಿದರೂ ಇಷ್ಟೇ ಉಂಟು. ನೀ ಎಲ್ಲಿಗೆ ಹೊರಟರು, ಯಾವ ನೋಟ ಇಟ್ಟರು ಅದು ಸಾಧ್ಯ ಆಗುವುದು ಹೀಗೆ ಅಂತಲೇ ಉಂಟು. ಎಲ್ಲ ನನ್ನ ಕಣ್ಣಳತೆಯಲ್ಲಿ ಉಂಟು ಅಂತ ವಿಡಂಬನೆ ಮಾಡ್ತೀಯ. ಛೇ ಛೇ, ಸಮರದಲ್ಲಿ ಆಸಕ್ತನಾಗಿ ಬಿಟ್ಟಿದ್ದೇನೆ. ಸಮರ ಸಾಗರ ತರಣಕ್ಕೆ ನನ್ನನ್ನು ಮಹಾನಾವೆಯಾಗಿ ಕೌರವ ಅಂಗೀಕರಿಸಿ ಏರಿ ಹೋಗುವುದಕ್ಕೆ ಸನ್ನದ್ಧನಾಗಿದ್ದಾನೆ. ದಡ ಸಿಗುತ್ತದೆ ಆ ಬದಿಯದ್ದು ಅಂತ ಅವ ವಿಶ್ವಾಸದಲ್ಲಿದ್ದಾನೆ. ಮುಳುಗುವ ತನಕ ಆದರೂ ಅದನ್ನು ತೇಲಿಸಿ ಬಿಡ್ತೇನೆ ಪ್ರಭು, ನೀ ಮುಂದುವರಿಸು. ನಾನೊಂದು ಹೇಳ, ಏಕಶೃಂಗಿಯಾಗಿ ಬರ್ತೇನೆ. ವಾಸುಕಿಯನ್ನೇ ಹಗ್ಗವನ್ನಾಗಿಸಿ ಆ ಕೊಂಬಿಗೆ ಕಟ್ಟಿ ನಿನ್ನ ನೌಕೆ ಮುಳುಗದ ಹಾಗೆ ತೇಲಿಸ್ತೇನೆ ಅಂತ ಹೇಳಿದ ಒಬ್ಬ ಇಲ್ವಾ? ಹೌದು. ಗುರು ಶಾಪಧರ ಅಲ್ವಾ? ಹೌದು. ಯಾಕೆ ಶಾಪ ಕೊಟ್ಟರು ಗುರುಗಳು? ಸಹಿಸಿದ್ದು ಹೆಚ್ಚಾಯಿತು ಅಂತ. ಏನು ಅಂತ ಶಾಪ ಕೊಟ್ಟರು? ಧರಿಸಿದ್ದು ಒದಗದೇ ಹೋಗಲಿ ಅಂತ. ಅದರ ಹಿನ್ನೆಲೆ ಏನು? ಬ್ರಾಹ್ಮಣನಾಗಿ ಬಂದು ನನ್ನಲ್ಲಿ ವಿದ್ಯೆಯನ್ನು ಯಾಚಿಸಿ ಪಡೆದಂತಹ ನೀನು ಇಷ್ಟನ್ನು ಸಹಿಸಿಕೊಳ್ಳುವುದಕ್ಕೆ ನಿನ್ನಲ್ಲಿ ಧಾರಣಾ ಶಕ್ತಿ ಇದೆ ಅಂತಾದರೆ ನೀನು ಬ್ರಾಹ್ಮಣನಲ್ಲ, ಅವರು ಹೇಳಿದ್ದಾಗಲ್ವ? ಕ್ಷತ್ರಿಯನಲ್ಲದವನಿಗೆ ಈ ಧಾರಣಾ ಸಾಮರ್ಥ್ಯ ಬರುವುದಿಲ್ಲ ಅಂತ. ಅದನ್ನು ಹೀಗೆ ಹೇಳುವ, ನೀನು ಕ್ಷತ್ರಿಯನೇ ಅಂತ. ಎಲ್ಲಿಂದ ಹೇಳುವುದು ಸ್ವಾಮಿ? ನಾ ಕ್ಷತ್ರಿಯನೇ ಅಂತ ಹೇಳುವುದಕ್ಕೆ ನಿನ್ನ ಅಪ್ಪ ಇವನು, ನಿನ್ನ ಅಮ್ಮ ಇವಳು ಅಂತ ಅವರು ತೋರಿಕೊಟ್ಟು ಹೇಳಿದ್ದರಾದರೂ, ಇನ್ನು ನನ್ನನ್ನು ಹಾಗೆ ಹೇಳಬೇಡಿ, ನನಗೆ ಯೋಗ್ಯತೆ ಉಂಟು, ನನ್ನ ಅಪ್ಪ ಇವರು ಅಂತ ಪರಶುರಾಮರೇ ಹೇಳಿದ್ದಾರೆ, ಅಮ್ಮ ಇವಳು ಅಂತ ಪರಶುರಾಮರೇ ಸೂಚಿಸಿದ್ದಾರೆ ಅಂತ ನಾ ಹೇಳಿಬಿಡ್ತಿದ್ದನೋ ಏನೋ. ಅವರು ನಿನ್ನ ಅಪ್ಪ ಅಮ್ಮ ಕ್ಷಾತ್ರವನ್ನು ಹೊಂದಿದವರು ಅಂತ ಹೇಳಿದರು ಬಿಟ್ಟರೆ ಯಾರು ಅಂತ ಹೇಳದಿರುವಾಗ ಯಾವ ನಾಲಿಗೆಯಲ್ಲಿ ನಿನ್ನಲ್ಲಿ ಹೇಳಿ ನಿನಗೆ ಗೊತ್ತುಂಟಾ? ಕುಲದಿ ಸೂತಜ ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ನಾನೇ ಹೇಳಬೇಕಾ? ಈಗ ಅಲ್ಲ ಅಂತ ಹೇಳುವುದಕ್ಕೆ ಬೇರೆ ಯಾರು ಅಂತ ಕೇಳಿದರೆ ಹೇಳುವುದಕ್ಕೆ ಉತ್ತರ ಅವರಿಗಲ್ಲ. ಈಗ ನಿನಗಾದರೂ ಗೊತ್ತುಂಟ? ಗೊತ್ತಿದ್ರು ಹೇಳ್ತೀಯ? ನಾನು ಹೇಳ್ತೇನಲ್ಲ. ಎಂಥದನ್ನು? ಕುಲದಿ ಮಿತ್ರಜ ರಘುಕುಲ ಲಲಾಮಗೆ ನೀನೆಣೆಯು. ನೀನು ಎಲ್ಲಿ ಅರ್ಧ ವಿರಾಮ ಕೊಡ್ತೀಯೋ ಅದು ಅಪಾಯಕರ. ಕುಲಜಿ ಮಿತ್ರಜ ಅಂತ ನಿಲ್ಲಿಸಿದಿ. ಹೌದು. ರಘುಕುಲ ಲಲಾಮ ರಾಮಂಗೆ ನೀ ಎಣೆ. ಅಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಆಯ್ತು. ಕುಲದಿ ಮಿತ್ರಜ ರಘುಕುಲ ಲಲಾಮ. ಗೊತ್ತಾಯ್ತು. ಈಗ ನಾನು ಅದು ತೆಗೆದೆ, ಅರ್ಧ ವಿರಾಮ ನಾನು ತೆಗೆದೆ. ಮಿತ್ರಜನಾದಂತಹ ಅಂದ್ರೆ ಮಿತ್ರ ಕುಲಜಾತನಾದ ಸೂರ್ಯವಂಶೀಯನಾದ ರಘುಕುಲ ಲಲಾಮ ಅಲ್ಲ,
ಕುಲದಿ ಅಂತ ಆಯಿತು. ಅವ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾನೆ, ಮಿತ್ರ ಜಾತ, ಮಿತ್ರ ಕುಲ ಜಾತ, ರಘುಕುಲ ರಾಮ, ರಾಮಂಗೆ ಇಷ್ಟು ಅರ್ಥ ಆಯಿತು. ಈ ಎಣೆಯನ್ನು ಇಲ್ಲಿ ಕೊಂಡೋಗಿಡುವುದು ಯಾವುದನ್ನು ಅಲ್ಲ, ನೀ ಕೊನೆಗೆ ಹೇಳಿದ ಅವಂಗೆ ಎಣೆ ಅಂತ ಹೇಳಿದ, ಅವನಿಗೆ ಸಮಾನ ಅಂತ. ಯಾರು ನೀನು ಕುಲದಲ್ಲಿ ಯಾವುದರಲ್ಲಿ ನಾನು ತೊಡಗಿದ್ದೆ ಹೇಗೆ? ಕಥನ ಕಾರಣ ಅಂತಲ್ವಾ? ನೋಡುವ, ನೀನು ತೊಡಗಿದರೆ ಸುಧಾ ವಿನೂತನ ಶ್ರವಣಕ್ಕೆ ಹೌದು ಕಥನ ಕಾರಣನಾಗ್ತಿ. ನಾನು ವಿನೂತನವಾದ ಒಂದು ಕಥನವನ್ನು ಹೇಳ್ತೇನೆ ನಿನಗೆ, ಕೇಳುತ್ತೇನೆ. ಕುಲದಿ ಮಿತ್ರಜ ಅಲ್ಲ, ಮಿತ್ರಜ ಅಂದರೆ ದಿವಾಕರ ತನಯ. ತಿಳುಗಿದನು ದೂರ್ವಾಸ ಕುಂದಿಗೆ, ತಿಳುಗಿದನು ದೂರ್ವಾಸ ಕುಂದಿಗೆ, ಒಲಿದು ಮಂತ್ರಗಳೆಯ್ದು ಪ್ರಥಮವು ಫಲಿಸಿ ನೀನವತರಿಸಿದೆ. ಒಲಿದು ಮಂತ್ರಗಳೆಯ್ದು ಪ್ರಥಮವು ಫಲಿಸಿ ನೀ ಅವತರಿಸಿದೆ. ಎಳೆಯೊಳಂದು ದಿವಾಕರ ತನಯ ಲಾಲಿಸೋ. ದಿವಾಕರ ತನಯ ಅಂತ ನಾನು ತೊಡಗಿದ್ದು ನಿನ್ನಲ್ಲೇ ತೊಡಗಿದ್ದು ಗೊತ್ತಾಯಿತು. ಸೂರ್ಯ ಸಮ ತೇಜಸ್ಸು ನಿನ್ನಲ್ಲುಂಟು, ಅದನ್ನು ನೋಡಿದವರು ಕಡಿಮೆ. ಮತ್ತು ಒಂದು ಉಂಟು, ಏನು ಸ್ವಾಮಿ? ಮುದ್ದು ಮಕ್ಕಳನ್ನು ನೋಡುವಾಗ, ಅವರ ಮುಖವನ್ನು ಕಾಣುವಾಗ, ಅಯ್ಯೋ ಚಂದ್ರನ ಚೂರೇ ಭೂಮಿಗೆ ಬಂದಿದೋ ಅಂತ ಹೇಳುವುದಿಲ್ವ? ಹಾಗೆ ಪ್ರಖರವಾದಂತಹ ಒಂದು ತೇಜಸ್ಸಿನಿಂದ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಂಗೊಳಿಸುವಾಗಲೂ ನಮ್ಮ ಅರಿವಿಲ್ಲದೆ ಅಂತಹ ಒಂದು ಸಂಬೋಧನೆ ಬಂದು ಹೋಗುತ್ತದೆ. ಆದರೆ ಇದು ಹಾಗಲ್ಲ. ಮತ್ತೆ ಉದ್ದೇಶಪೂರ್ವಕವಾಗಿ ನಾನು ಆಡಿದಂತಹ ಮಾತು ನನಗೆ ಕುತೂಹಲ ಉಂಟಾ? ಕೇಳಬೇಕು ಸ್ವಾಮಿ. ಕುತೂಹಲವೇ ಕೆಲವು ಸಾರಿ ವಿಶಿಷ್ಟವಾದ ಸನ್ನಿವೇಶಗಳಿಗೆ ಕಾರಣವಾಗಿ ಬಿಡುತ್ತದೆ. ಒಬ್ಬಳು ಹುಡುಗಿ, ಅವಳಲ್ಲಿ ಸಹಜವಾಗಿ ಹುಟ್ಟಿದಂತಹ ಕುತೂಹಲದಿಂದಲೇ ದೊಡ್ಡದಾದಂತಹ ಒಂದು ಪ್ರಕರಣವೇ ನಡೆದು ಹೋಯಿತು ಅಂತ. ಯಾವ ಹುಡುಗಿ, ಏನು ಪ್ರಕರಣ ಅಂತ ಗೊತ್ತಾಗಲಿಲ್ಲ. ಏನಿಲ್ಲ, ಅವಳು ಬಾಲ್ಯದಲ್ಲಿರುವಾಗ, ಅಲ್ಲ ಬಾಲ್ಯದಲ್ಲಿಲ್ಲದಿದ್ದರೆ ಹುಡುಗಿ ಅಂತ ಹೇಳುವುದಿಲ್ಲ, ಆ ಅರಮನೆಗೆ ಜ್ಞಾನಿಗಳಾದಂತಹ ದುರ್ವಾಸರು ಬಂದರಂತೆ. ದುರ್ವಾಸರು ಬಂದರು, ನಿನಗೂ ಗೊತ್ತಿದೆ. ದುರ್ವಾಸರು ಬಂದರೆ ಅವರಿಗೆ ಯಾವಾಗ ಸಿಟ್ಟು ಬರ್ತದೆ, ಯಾವಾಗ ಶಾಂತರಾಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಅರಮನೆಯಲ್ಲಿರುವಂತಹ ಅರಸನಿಗೆ ಸ್ವಲ್ಪ ಚಿಂತೆ ಆಯಿತು, ಹೇಗಪ್ಪ ಇವರನ್ನು ನೋಡಿಕೊಳ್ಳುವುದು. ಹಾಗಾಗಿ ಮಗಳನ್ನು ಕರೆದು ಹೇಳಿದನಂತೆ, ಮಗಳೇ, ಇವರನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನಿನ್ನದು. ಅವಳಿಗೆ ದುರ್ವಾಸಾದರೇನು, ವಿಶ್ವಾಮಿತ್ರರಾದರೇನು, ವಸಿಷ್ಠರಾದರೇನು, ಅಲ್ಲ ಮತ್ತೊಬ್ಬರಾದರೇನು ಅವಳಿಗೆ ಗೊತ್ತಿಲ್ಲ ತನ್ನ ಮುಂಭಾಗದಲ್ಲಿ ಬಂದವರು ಯಾರು ಅಂತ.
ಅವಳ ಸಹಜವಾದಂತಹ ಸ್ವಭಾವದಿಂದಲೇ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ಆ ಋಷಿಗಳನ್ನು ಸತ್ಕರಿಸಿದಳು. ಸರಿ, ಶಾಂತರಾದ್ರಲ್ಲ ದುರ್ವಾಸರು. ಆ ಮಗುವಿನ ಕುರಿತಾಗಿ, ಹುಡುಗಿಯ ಕುರಿತಾಗಿ ಒಂದು ಅನುಗ್ರಹ ಭಾವ ಅವರಲ್ಲಿ ಮೊಳೆಯಿತು. ಓಹೋ, ನಿನಗೆ ಏನಾದರೂ ಕೊಡಬೇಕು, ನಾನು ಕೊಡ್ತೇನೆ. ಅವಳು ಹೇಳಿದ್ಲಂತೆ, ನನಗೇನು ಬೇಡ, ನನ್ನಪ್ಪ ನಿಮ್ಮ ಸೇವೆ ಮಾಡಲಿಕ್ಕೆ ಹೇಳಿದ್ದಾರೆ, ನಿಮಗೆ ಸಂತೋಷ ಆಯ್ತಲ್ಲ ಅಷ್ಟೇ ಸಾಕು. ಹೌದು. ಅಲ್ಲಲ್ಲ, ನಾನು ಕೊಡುವುದೇ, ನಿರ್ಣಯ ಮಾಡಿದ ಮೇಲೆ ಕೊಡುವುದೇ ನಿನಗೆ. ಬೇಕಾದವರಿಗೆ ಬೇಡಿದ್ದು ಸಿಕ್ಕುವುದಿಲ್ಲ, ಬೇಡ ಅಂತ ಹೇಳಿದವರಿಗೆ ಬೇಡ ಬೇಡ ಅಂತಿದ್ರು ಸಿಗ್ತದೆ. ಅಲ್ಲಿ ಅದು ಏನಾಯ್ತು ಗೊತ್ತಾ, ದುರ್ವಾಸರು ಅಲ್ಲಿಗೆ ಬರುವುದಕ್ಕೆ ಮೊದಲೇ ನಿರ್ಣಯ ಮಾಡಿ ಬಂದಿದ್ದಾರೆ, ಕೊಡುವುದೇ ಅಂತ. ಇವರು ಸೇವೆಗೆ ಇಟ್ಟದ್ದೇ ಅವರು ಏನು ಕೊಡದೆ ಹೋಗ್ಲಿ ಅಂತ. ಹೌದು, ಅಂದ್ರೆ ಇವಳಲ್ವ ಒಂದು ಸಂತೋಷ ಆದರೆ ಸಾಕು ಅಂತ ಅವ ಆಲೋಚನೆ ಮಾಡಿದ. ಅಂದ್ರೆ ಅವರು ಕೊಡುವುದಿದ್ರೆ ಶಾಪ ಮಾತ್ರ ಎಂಬ ಪೂರ್ವಾಗ್ರಹದಲ್ಲಿ ಮಾಡಿದ. ಹೌದು ಹೌದು, ಕೊಡದೆ ಹೋಗ್ಲಿ ಅಂತ. ಆದ್ರೆ ಇವರು ಕೊಡ್ತೇನೆ ಹೇಳಿದ್ರು. ಕೊನೆಗೆ ಏನೋ ಮಂತ್ರಗ್ರಾಮವನ್ನು ಕೊಟ್ಟು ಹೋದ್ರಂತೆ. ಯಾವುದನ್ನು? ಮಂತ್ರಗ್ರಾಮ, ಏನೋ ದೇವಹೂತಿ ಅಂತ ಏನೋ ಹೇಳ್ತಾರೆ. ಯಂ ದೇವೇನ ಅಂದ್ರೆ ಯಾವ ಯಾವ ದೇವರ ಹೆಸರನ್ನು ಹೇಳಿ ನೀನು ಈ ಮಂತ್ರವನ್ನು ಹೇಳುತ್ತೀಯೋ ಅವರು ನಿನ್ನ ಬಳಿಗೆ ಬರ್ತಾರೆ, ಮಕ್ಕಳನ್ನು ಕರುಣಿಸ್ತಾರೆ ಅಂತ ಹೇಳಿ ದುರ್ವಾಸರು ಹೋದರು. ಏನು ಮಾಡುವ, ಅವಳಿಗೆ ಗೊತ್ತುಂಟಾ ಏನು ಅಂತ? ಅವಳಿಗೆ ಒಂದು ಅರ್ಥ ಆಯಿತು. ಏನು? ತಾನೀ ಮಂತ್ರವನ್ನು ಹೇಳಿದರೆ ಯಾವ ದೇವರು ಬೇಕಾದರೂ ಬಳಿಗೆ ಬರ್ತಾರೆ ಅಂತ. ಬಾಲ್ಯ. ಸೂರ್ಯನನ್ನು ನಿತ್ಯವೂ ನಾವು ದೇವರು ಅಂತ ಹೇಳ್ತೇವೆ, ಭಗವಾನ್ ಸೂರ್ಯನಾರಾಯಣ, ಭಗವಾನ್ ಭಾಸ್ಕರ. ಸರಿ. ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿರುವಂತಹ ಸೂರ್ಯನನ್ನು ಕಂಡಾಗ ಅವಳಿಗೆ ಅನ್ನಿಸಿತು, ಗಗನಾಂಗಣದಲ್ಲಿ ಕಾಣುತ್ತಿರುವವನು ಭಗವಾನ್ ಭಾಸ್ಕರ, ಮಂತ್ರ ಹೇಳಿದೆ ಅಂತಾದರೆ ದೇವರು ನನ್ನ ಹತ್ರವೇ ಬರುವುದಿಲ್ವಾ, ಹಾಗಾಗಿ ಬಳಿಗೆ ಬರಿಸುವ ಅಂತ ಮಂತ್ರ ಹೇಳಿದ್ಲಂತೆ. ಮಂತ್ರ ಹೇಳಿದ್ದು ಯಾರೇ ಆಗಲಿ ಉಪದೇಶ ಮಾಡಿದ್ದು ದುರ್ವಾಸರಲ್ವ, ಮಂತ್ರಕ್ಕೊಂದು ಶಕ್ತಿ ಇಲ್ವಾ? ಹೌದಲ್ಲ. ಸೂರ್ಯ ಬಂದನಲ್ಲ ಹತ್ತಿರಕ್ಕೆ, ಸೂರ್ಯ ಬಂದನಲ್ಲ, ಸೂರ್ಯ ಬಂದನಲ್ಲ. ಯಾಕೋ ನೀನು ಯಾಕೆ ಹಾಗೆ ಹೇಳಿದಿ ಅಂತ ನಿನಗೆ ಗೊತ್ತು. ಅಲ್ಲಲ್ಲ, ಸೂರ್ಯ ಬಂದನಲ್ಲ, ಕರೆದ ಕ್ಷಣ ಅಂತ ನೀನು ಹೇಳ್ತಿ, ಬಂದನಲ್ಲ ಅಂತ ನೀನು ಕೈ ಹೀಗೆ ಮಾಡ್ತಿ. ಅಲ್ಲ, ಬಂದನಲ್ಲ ಅಂತ ಹೇಳಿದ್ದು ನಾನು, ಆ ಕ್ಷಣಕ್ಕೆ ಬಂದನಲ್ಲ. ತಪ್ಪಾಯ್ತಾ? ನಾನು ಬಂದನು, ನನಗೆ ಕಥೆ ಗೊತ್ತಿಲ್ಲ, ಸರಿ ತಪ್ಪ ಹೇಳಲಿಕ್ಕೆ ನೀನೇ ಹೇಳಬೇಕಷ್ಟೇ. ಅವನು ನಲ್ಲನಾಗುವುದಕ್ಕೆ ಬಂದ ಅಂತ. ಈಗ ಬಂದನಲ್ಲ ಅಂದ್ರೆ ಹಾಗೆ ಅಲ್ವಾ? ಅಂದ್ರೆ ದುರ್ವಾಸರು ಹೇಳಿದ್ದೆ ಹಾಗೆ. ಆ ಮಂತ್ರವನ್ನು ನೀನು ಹೇಳಿದೆ ಅಂತಾದರೆ ಯಾವ ದೇವರಾದರೂ ನಿನ್ನ ಬಳಿಗೆ ಬಂದು ನಿನಗೊಬ್ಬ ಮಗನನ್ನು ಕರುಣಿಸ್ತಾನೆ ಅಂತ. ಬಂದು ಹತ್ತಿರ ಬರುವಾಗ ಅವಳು ಮಗು ಆದರೂ ಕೂಡ ಅವಳಿಗೆ ಗಲಿಬಿಲಿ ಆಯಿತು. ಇಲ್ಲ, ನಾನು ಸುಮ್ಮನೆ ನೀನು ಇಲ್ಲಿ ಹತ್ತಿರ ಬರಲಿ, ನಿನ್ನನ್ನೊಮ್ಮೆ ನೋಡುವ ಅಂತ ನಾನು ಮಂತ್ರ ಹೇಳಿದ್ದು ಬಿಟ್ಟರೆ ಬೇರೇನಿಲ್ಲ ಅಂತ ಹೇಳಿದ್ಲಂತೆ. ಆದರೆ ಭಗವಂತನು ಒಂದು ನಿರ್ಬಂಧದಲ್ಲಿದ್ದಾನೆ. ಬಳಿಗೆ ಬಂದ ಮೇಲೆ ಒಂದು ಸಂತಾನವನ್ನು ಕರುಣಿಸಿಯೇ ಹೋಗಬೇಕಾದವನಿಗೆ ವಿಧಿ. ಮಂತ್ರ ಅಲ್ವಾ? ಮಂತ್ರ. ಮತ್ತೆ ಅವನಿಗೆ ಹೋಗುವ ಹಾಗಿಲ್ಲ. ಪುಟ್ಟ ಅಂದರೆ ಪ್ರಬುದ್ಧವಾದಂತಹ ಕನ್ಯೆ, ಸ್ತ್ರೀ ಅಲ್ಲ. ನೀನೇನು ಭಯಪಡಬೇಡ ಅಂತ ಹೇಳಿದನಂತೆ. ತನ್ನ ಬೆರಳಿನಿಂದ ಕೇವಲ ಆಕೆಯ ನಾಭಿ ಪ್ರದೇಶವನ್ನು ಸ್ಪರ್ಶಿಸಿದನಂತೆ. ಅಷ್ಟು ಸ್ಪರ್ಶ ಮಾಡುವಾಗಲೇ ಅವಳು ಪಾಪ ಮೂರ್ಛೆ ತಪ್ಪಿ ಬಿದ್ದಿದ್ದಾಳಂತೆ. ಮತ್ತೆ ಎದ್ದು ನೋಡಬೇಕು ಅಂತ ಆಗುವಾಗ ಅವಳ ಬಳಿಯಲ್ಲೊಂದು ಪುಟ್ಟ ಮಗು ಉಂಟು. ಏನು ಅವಸ್ಥೆ ದೇವರೇ, ಏನು ಅವಸ್ಥೆ ಅಂತ. ಅಮ್ಮ ಯಾರು ಅಂತ ಬೇಕು ಅಂದವರಿಗೆ ಅಮ್ಮ ಇಲ್ಲ. ಹೌದು. ಮಗು ಬೇಡ ಅಂತಿದ್ದವರಿಗೆ ಕೈಯಲ್ಲಿ ಮಗು. ಎಂಥದ್ದು ಅವಸ್ಥೆ ದೇವರೇ. ಅದೇ ಕಥನ ಕಾರಣ. ನೀ ಹೇಳಿದ್ದಕ್ಕೊಂದು ಕಾರಣ ಇರಬೇಕು. ಹೌದು. ಏನು ಮಾಡುವ ಹೇಳು? ಅಲ್ಲ, ನಾವೇನು ಮಾಡುವುದಕ್ಕೆ, ಕೇಳುವುದು ಮಾತ್ರ. ಅವಳಿಗೂ ಗೊತ್ತಾಗಲಿಲ್ಲ, ಅವಳಿಗೂ ಗೊತ್ತಾಗಲಿಲ್ಲ. ಆದರೆ ಅವಳ ಜೊತೆಯಾಗಿ ಇರುವಂತಹ ಅವಳ ಅತ್ಯಂತ ಆತ್ಮೀಯಳಾದ ಒಬ್ಬ ಸಖಿಗೆ ಈ ವಿಷಯ ಗೊತ್ತಾಯಿತು. ಗೊತ್ತಾಯಿತು. ಅವಳು ಹೇಳಿದ್ಲು, ಈಗ ಲೋಕಾಪವಾದ ಬರ್ತದೆ. ಅದು ಸ್ವಲ್ಪ ಪ್ರೌಢೆಯಾದ ಸಖಿ. ಹೌದು, ಅವಳು ದೊಡ್ಡವಳು. ಹೇಳಿದ್ಲು, ಬೇಡ, ಕಷ್ಟ ಆದೀತು, ಮತ್ತು ದೇವರು ಬಂದು ಕೊಟ್ಟರು ಅಂತೆಲ್ಲ ಹೇಳಿದರೆ ನಂಬೋರು ಯಾರಿದ್ದಾರೆ,
ಹಾಗಾಗಿ ಇದನ್ನು ಬಿಟ್ಟು ಬಿಡುವುದು ಒಳ್ಳೆಯದು ಅಂತ. ಬಿಡಲಿಕ್ಕೆ ತಾಯಿಯಾದವಳಿಗೆ ಮನಸ್ಸು ಬಂದಿತ್ತ? ಹೌದು, ಸಖಿ ಇರಲಿಲ್ವಲ್ಲ. ಹೌದು, ಹೆತ್ತದ್ದು ಇವಳಲ್ವ. ಹಾಗೆಂತ ಲೋಕದ ಅನುಭವ ಹೆಚ್ಚು ಅವಳಿಗೆ. ಅದು ಹೌದು, ಹೊರುವುದು ಹೇಗೆ ಅಂತ ಅವಳಿಗೆ ಗೊತ್ತುಂಟು. ಹೌದು, ಅದನ್ನೊಂದು ಬುಟ್ಟಿಯಲ್ಲಿಟ್ಟು ಆ ಮಗುವಿನ ತಲೆಯ ದಿಸೆಯಲ್ಲಿ ಬೇಕಾದಷ್ಟು ಸ್ವರ್ಣಾಭರಣಗಳನ್ನು ಗಂಟು ಕಟ್ಟಿ ಇಟ್ಟು ಆ ಸ್ವರ್ಣ ಆಭರಣಗಳ ಅಪೇಕ್ಷೆಯಿಂದಲಾದರೂ ಆ ಮಗುವನ್ನು ನೋಡಿದವರು ಸಾಕಿ ಸಲಕಲಿ ಅಂತ ಆಲೋಚನೆ ಮಾಡಿ ಆ ತಾಯಿ ಹೋಗಿ ಗಂಗಾ ನದಿಯ ಒಂದು ಉಪನದಿಯಲ್ಲಿ ಆ ಮಗುವನ್ನು ಬಿಟ್ಟು, ಕರ್ಮಸಾಕ್ಷಿಯಾದಂತಹ ಭಗವಂತ ನಿನ್ನ ಕಾರಣದಿಂದಲೇ ಈ ಹುಟ್ಟು, ಹಾಗಾಗಿ ನೀನೇ ಬೇಕಷ್ಟೇ ಅಂತ ಹೇಳಿ ತೇಲ ಬಿಟ್ಲಂತೆ. ಕೈಕಾಲಾಡಿಸ್ತಾ ನಗುತ್ತಾ ಬರ್ತಾ 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 ಇದ್ದಂತಹ ಮಗುವನ್ನು ಧೃತರಾಷ್ಟ್ರನ ಗೊತ್ತುಂಟಲ್ಲ ನಿನಗೆ? ಧೃತರಾಷ್ಟ್ರನ ಸಾರಥಿ ಸೂತ ಆದಂತಹ ಅಧಿರಥ, ಅವನಿಗಾಗ ಮಕ್ಕಳಿರಲಿಲ್ಲ. ಹಾಗೆ ಅವನು ನದಿಗೆ ಬರುವಾಗ ಏನೋ ಒಂದು ತೇಲಿ ಬರುವುದು ಕಾಣ್ತಾ ಉಂಟು. ಇದು ಆ ಹುಡುಗಿ ಯಾರು ಅಂತಲೇ ಹೇಳಲಿಲ್ವ ಅಂತ ನಾನೀಗ ಕಥೆಯಲ್ಲಿ ನನಗೆ ಕೆಲವು ಮರ್ತು ಹೋಗೋದು ಅಂತ ಹೇಳಲಿಕ್ಕೆ. ಅದು ಸಿಕ್ಕಿದ ಮಗು ನೀನೇ. ಹೆತ್ತವಳು ದುರ್ವಾಸರಿಂದ ಮಂತ್ರಾನುಗ್ರಹವನ್ನು ಪಡೆದ ಪಾಂಡವರ ತಾಯಿಯಾದಂತಹ ಕುಂತಿ, ಪಾಂಡವರಿಗೆ ಹಿರಿಯವನು ನೀನು. ಹಾಗಾಗಿಯೇ ನಿನ್ನನ್ನು ಸೂರ್ಯ ಪುಣ್ಯಾತ್ಮ ಒಮ್ಮೆ ನಿಲ್ಲಿಸ್ತೀಯ? ಮಾತನುಂದನು ಈ ಕಿವಿಯುಣ ಕೇಳಲಾರೆನು. ಸಾಕು 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 ನಿನ್ನಯ ಮಾತನುಂದನು ಈ ಕಿವಿಯೊಳ ಕೇಳಲಾರೆನು. ಏಕೆ ಹತಭಾಗ್ಯನನು ನೋಯಿಬೆ, ಏಕೆ ಹತಭಾಗ್ಯನನು ನೋಯಿಬೆ. ಲೋಕವಂದ್ಯನಿ ಈ ದಿನ ಆ ಕಥನದಿ ಸಾಕು ನಿಲ್ಲಯ ಮಾತನೋದನು ಈ ಕಿವಿಯೋಳ ಕೇಳಲಾರೆನು. ಸಾಕು ಸಾಕು ಮಾಡು, ಸಾಕು ಮಾಡು. ಬೇಡ, ಕತೆ ಹೇಳಲೇಬೇಕು ಅಂತ ಆಟ ಉಂಟ? ಇದಲ್ಲ ಮತ್ತೆ ಇದಲ್ಲ ನೀನು ಹೇಳಬೇಕಾದ್ದು. ಈ ಕಿವಿ ಕೇಳುವುದಕ್ಕೆ ಬಯಸಿದ್ದು ಇದನ್ನಲ್ಲ. ಇದು ಗೊತ್ತಿದ್ದಂತಹ ನೀನು ಹೇಳಬೇಕಾದ್ದು ಇದನ್ನಲ್ಲ ಕೃಷ್ಣ. ಮತ್ತೆ ಶರಪರೀಕ್ಷಾ ರಂಗದಲ್ಲಿ ಕರ್ಣ ಪ್ರವೇಶ ಮಾಡಿದ ಮರುಕ್ಷಣದಲ್ಲಿ ತಲೆ ತಿರುಗಿ ಬಿದ್ದ ಕುಂತಿದೇವಿ ಎದ್ದ ಮೇಲೆ ಈ ಕರ್ಣ ನನ್ನ ಮಗ ಅಂತ ಯಾಕೆ ಹೇಳಲಿಲ್ಲ ಅದೇಳು. ಇದೆಲ್ಲ ಈ ಕಿವಿ ಕೇಳುವುದಕ್ಕೆ ಬಯಸಿದ್ದು. ಪಾರ್ಥ ವಿದ್ವೇಷ ಜಾಗೃತವಾಗಿ ಸ್ಪರ್ಧೆಯನ್ನೇ ಸರ್ವಸ್ವ ಅಂತ ಕ್ಷಾತ್ರವನ್ನು ಸಾಧಿಸುವುದಕ್ಕೆ ಹೋರಾಡಿ ಬದುಕುತ್ತೇನೆ ಅಂತ ಸಂಕಲ್ಪ ತೊಡುವುದಕ್ಕೆ ಪೂರ್ವದಲ್ಲಿ ಆ ಒಂದು ಸಂಕಲ್ಪ ಊರ್ಜಿತವಾಗದಂತೆ ತಡೆಯಬಹುದಾಗಿದ್ದ ಅವಳು ಯಾಕೆ ಹೇಳಲಿಲ್ಲ? ಅದೇ ಹೇಳ್ತೀಯೋ ಹೇಳು. ಶಾಪ ಕೊಡುವ ಪರಶುರಾಮರ ಮಾತಿನಲ್ಲಿ ನೀನು ಕ್ಷತ್ರಿಯ ಅಂತ ಬಂತು, ನೀನು ಕೌಂತೆಯ ಅಂತ ಒಂದು ಮಾತು ಯಾಕೆ ಬರಲಿಲ್ಲ ಅಂತ ಹೇಳ್ತೀಯೋ? ಅದೇನು
5 ಜನರನ್ನು ಹೊಂದುವ ಪಾಂಚಾಲಿ ತಾನು ವರ್ಣಮಾಲಿಕೆ ಹಾಕುವುದಕ್ಕೆ ಭೇದಿತವಾಗುವ ಮತ್ಸ್ಯಲಾಂಛನ ನೋಡ್ತಾ ಇದ್ದ ಕಾಲದಲ್ಲಿ ಇದನ್ನು ಭೇದಿಸುವ ಬಾಣ ಎಲ್ಲಿಂದ ಬರ್ತದೆ ಅಂತ ನೋಡ್ತಾ ಇದ್ದ ಕಾಲದಲ್ಲಿ 5 ಒಟ್ಟಿಗೆ ಇಲ್ಲದ ನಾನು ಹೊಡೆಯುವುದಕ್ಕೆ ಹೊರಟಾಗ ನೀ ಹೊಡಿಲಿಕ್ಕಿಲ್ಲ ಅಂತ ಕೃಷ್ಣ ನೀನು ಆಗ ಯಾಕೆ ಹೇಳಲಿಲ್ಲ ಅದನ್ನು ಹೇಳ್ತು. ನೀ ಹೊಡಿಲಿಕ್ಕಿಲ್ಲ, ನೀನು 5ರೊಟ್ಟಿಗಿಲ್ಲ, ನೀ ಮೊದಲೇ ಹುಟ್ಟಿದವ, ನೀನು ಇದೆಯಲ್ಲ ಅಲ್ಲಿ ಇದ್ದೆ ಹೇಳಿಲ್ವಲ್ಲ. ಸೀರೆಯ ಸೆರಗಿಗೆ ಕೈ ಹಾಕುವಾಗ ಎಳೆದಷ್ಟು ಅದರ ಉದ್ದ ಉಂಟು ಅಂತ ತೋರಿಸಲಿಕ್ಕಾಗ್ತದೆ ನಿನಗೆ. 5 ಮಂದಿಯನ್ನು ಪತಿಯಾಗಿ ಹೊಂದಿದವಳು 6ನೇದನ್ನು ಆಯ್ದುಕೊಳ್ಳಬೇಕು ಅಂತ ಇಲ್ಲಿಂದೊಂದು ಮಾತು ಹೊರಟಿತ್ತು ನೋಡು. ಬೇರೆ ಏನು ಬೇಡಿತ್ತು? ಆ ನಾಳೆಗೆ ಆಗ ಹೊರಳದ ಹಾಗೆ ಮಾಡಬಹುದಿತ್ತಲ್ಲ ಪುಣ್ಯಾತ್ಮ. ಅದು ಮಾಡದೆ ಅದನ್ನು ಮಾಡಲಿಲ್ಲ ಯಾಕೆ ಅಂತ ಹೇಳು. ಈಗ ರಣವೀಳ್ಯ ರಥದಲ್ಲೇ ಉಂಟಲ್ವ? ಹೌದು. ಲಕ್ಷ್ಮೀಪತಿ ಅಂತ ನಿನ್ನನ್ನು ಒಪ್ಪಿ ಕೈ ಮುಗಿದಿದ್ದೇನೆ. ಇಷ್ಟು ಕ್ರೂರಿ ಆಗಬೇಡ ಕೃಷ್ಣ. ಕ್ರೂರಿ? ನಿನ್ನ ದಯೆ ಇಲ್ಲ ನನಗೆ. ಲಕ್ಷ್ಮೀ ಕಟಾಕ್ಷ ಕರ್ಣನ ಮೇಲೆ ಇಲ್ಲ. ಬದುಕಿನಲ್ಲಿ ಅವನಿಗೆ ಸಂಪತ್ತಿಲ್ಲ. ಲಕ್ಷ್ಮೀಪತಿಯಾಗಿ ನೀನು ಭಾಗ್ಯ ಸತ್ತವನ ವಿಧಿಯನ್ನು ಹಣಕ ಮಾಡಬಾರದು ಕೃಷ್ಣ, ಹಣಕ ಮಾಡಬಾರದು. ಗಂಗೆಯಲ್ಲಿ ಮುಳುಗಲಿಲ್ಲ ಅಂತಲ್ಲ ಈ ಹಣಕ ಮಾಡುವುದು. ರಾಧೆಯ ಸ್ತನ್ಯ ಸಿಕ್ಕಿ ಉಂಡು ಬಿಟ್ಟ ಇವ ಅಂತಲ್ಲ ಹಣಕ ಮಾಡುವುದು. ಪಾಂಡವರೊಟ್ಟಿಗೆ ಸೇರದಿದ್ದರೂ ಕೂಡ, ಕುಂತಿ ಮಗ ಅಂತ ಒಪ್ಪದಿದ್ದರೂ ಕೂಡ ಅಂಗರಾಜ್ಯಕ್ಕೆ ಅಧಿಪತಿ ಆದ ಅಂತಲೂ ಹಣಕ ಮಾಡುವುದು. ಮತ್ತೆ ಭಾಗ್ಯ ಸತ್ತವನ ಶವರೂಪವಾದ ಭಾಗ್ಯವನ್ನು ಬೊಟ್ಟೆತ್ತಿ ತೋರಿಸಿ ಇದು ನಿನ್ನ ಪಾಲಿಗೆ ಸತ್ತ ಭಾಗ್ಯ ಅಂತ ಲಕ್ಷ್ಮೀಪತಿ ಅಣಕ ಮಾಡಿದರೆ ಒಳಗೆ ಇರಿತದೆ ಕೃಷ್ಣ. ಬೇಡ, ಸಾಕು ಮಾಡು, ಸಾಕು ಮಾಡು. ಕರ್ಣ, ನಿನಗೆ ಕುತೂಹಲ ಉಂಟು ಆ ಕಥೆಯದ್ದು ಅಂತ ನಾನು ಕೇಳಿದೆ. ಕೇವಲ ರಾಮನಿಗೆ ಸಮಾನ ಅಂತ ಹೇಳಿದರೆ ಸಾಲದು. ಯಾವ ನೆಲೆಯಿಂದ? ಪರಶುರಾಮರಾದರೂ ನನ್ನ ತಂದೆ ತಾಯಿ ಯಾರು ಅಂತ ಹೇಳಲಿಲ್ಲ ಅಂತ ನೀನು ಹೇಳಿದ್ದಕ್ಕೆ ಬೇಕಾಗಿ ನಿನ್ನ ಹಿನ್ನೆಲೆ ಏನು ಅಂತ ಗೊತ್ತಿರುವುದನ್ನು ನಿನಗೆ ನಾನು ಆಡಿದೆ. ಯಾರು ಹೇಳಲಿಲ್ಲ ಅಂತ ನನಗೆ ಆಕ್ಷೇಪ ಇಲ್ಲ ಪ್ರಭು. ಈಗ ಇದನ್ನು ಹೇಳಬಹುದಾಗಿದ್ರೆ ಅದನ್ನು ನಿನಗೆ ಮಾಡಬಹುದಾಗಿತ್ತು. ಅದು ಅಥವಾ ಅದಕ್ಕೆ ಕಾರಣವನ್ನು ಈಗ ನೀ ಹೇಳಬಲ್ಲೆ ಅಂತ ಕೇಳಿದ್ದು. ಇಲ್ಲದಿದ್ರೆ ನಾ ಯಾರ ಬೆನ್ನು ಹಿಡಿದು ಹೋಗಲಿಲ್ಲ. ಯಾಕೆ ಹೇಳಲಿಲ್ಲ, ಹೇಳಿಬಿಡಿ ಅಂತ ಕೇಳಲಿಲ್ಲ. ಕಾರಣ ಉಂಟು. ಪಾಂಡವರನ್ನು ನನ್ನ ಕಾಲಿಗೆ ಎರಗಿಸಿದಂತಹ ಕುಂತಿ, ನಮ್ಮ ಅತ್ತೆ, ಇವರ ರಕ್ಷಣೆಯ ಹೊಣೆ ನಿನ್ನದು ಅಂತ ಹೇಳಿದ್ದ ಹೌದಾ? ದ್ಯೂತ ಆಡಿ ಕಾನನದಲ್ಲಿ 12 ವರ್ಷವೋ 1 ವರ್ಷ ಅಜ್ಞಾತವಾಸವನ್ನು ಮಾಡುವಂತಹ ಒಂದು ದುರ್ವಿಧಿಯವರಿಗೆ ಬಂತು. ಕೃಷ್ಣ, ಹೌದು ಅಂತ ನನ್ನಲ್ಲಿ ಕೇಳಬೇಡ. ಆ ತಾಯಿ ಮಕ್ಕಳನ್ನು ಪಾದ ಮೂಲಕ ಹಾಕುವಾಗ ಅಲ್ಲಿ ನಾನು ಇರಲಿಲ್ಲ ಅಲ್ಲ ಕೃಷ್ಣ. ಗೊತ್ತಾಯಿತು. ಅದಕ್ಕೆ ನಾನು ಹೇಳುವುದು, ಇನ್ನೊಂದು ಬಾರಿ ಕುಂತಿದೇವಿ ನನ್ನ ಪಾದಗಳಿಗೆ ಎರಗಿಸುವಾಗ 6 ಮಂದಿ ಮಕ್ಕಳು ಜೊತೆಯಾಗಿ ನಮಸ್ಕರಿಸುವ ಹಾಗ ಆಗಬೇಕು ಅಂತ. ಗೊತ್ತಾಯ್ತಾ? ರೂಪಕವಾಗಿ ನಾನಾಗ ಆಡಿದ್ದೇನು, ಈ ರಥವನ್ನು ನಾನು ಬರಿದು ಮಾಡ್ತೇನೆ ಅಂತ. ಅರ್ಥಾತ್ ಕೃಷ್ಣನ ರಥ. ಕೃಷ್ಣನ ರಥ ಅಂದರೆ ಏನು? ಅದು ಪಾಂಡವರ ಮನೋರಥ. ಪಾಂಡವರನ್ನು ರಕ್ಷಿಸುವವ ಕೃಷ್ಣ ಅಂತ ಪ್ರಪಂಚದಲ್ಲಿ ಎಲ್ಲರೂ ತಿಳಿದಂತಹ ಸತ್ಯ. ಪಾಂಡವರನ್ನು ರಕ್ಷಿಸುವುದಕ್ಕೆ ಕೃಷ್ಣನ ರಥದಲ್ಲಿ ಕರ್ಣ ಕುಳ್ಳಿರಬೇಕು, ಅವರ ರಕ್ಷಕ ನೀನಾಗಬೇಕು ಅಂತ ಹೇಳಿದ್ದೆ ನಾನು. ಅರ್ಥ ಆಯ್ತಾ?
ಅದಕ್ಕೆ ಏನು ಮಾಡಬೇಕು? ನಾನು ಹೇಳಿದ ಮಾತನ್ನು ಒಪ್ಪುತ್ತೀಯ ನೀನು? ರವಿತನಯ ನೀನೊಪ್ಪಲ ಪಾಂಡವರು ಕೌರವರು ಭಯಪಡರ ರವಿತನಯ ನೀನೊಪ್ಪಲ ಪಾಂಡವರು ಕೌರವರು ಭಯಪಡರ ಆಹವವ ನಿಲ್ಲಿಸಿ ನಿಲ್ಲಸೇ ವಿಪರವರು ಬಾಬಾ ಆಹವವ ನಿಲ್ಲಿಸಿ ನಿಲ್ಲಸೇ ವಿಪರವರು ಬಾಬಾ ರವಿತನಯ ವ್ಯಕ್ತಿಗತವಾದಂತಹ ನೋವೇನುಂಟೋ, ಅಪಮಾನ ಏನುಂಟೋ, ನಿಂದೆ ಏನುಂಟೋ, ಅದೆಲ್ಲವನ್ನು ನೀನು ಸಹಿಸಿದವನೇ, ಅದನ್ನು ನಾನೂ ತಿಳಿಯಬಲ್ಲೆ. ಏನು ಕೃಷ್ಣ ಅದಕ್ಕೆ ಹೊರತು ಅಂತ ತಿಳ್ಕೊಂಡ್ಯ? ಭಗವಂತ ಅಂತ ನೀವೆಲ್ಲ ಹೇಳಿ, ಹಾಗೆಂತ ಬೇಕಾದಷ್ಟು ನೋವು, ಅಪಮಾನ, ಹಿಂಸೆ, ನಿಂದೆಯನ್ನು ನಾನೂ ಸಹಿಸಿಕೊಂಡವನೇ. ಅದೆಲ್ಲವನ್ನು ಮೆಟ್ಟಿ ನಿಂತೆ. ಹಾಗಾದರೆ ಈಗ ಯಾಕೆ ಕರ್ಣನಲ್ಲಿ ಬಂದು ಅವನ ಜನ್ಮರಹಸ್ಯವನ್ನು ಕೃಷ್ಣ ಹೇಳ್ತಾ ಇದ್ದಾನೆ? ಇದು ಪ್ರಾಮಾಣಿಕವಾಗಿ ಆಡ್ತಾ ಇದ್ದೇನೆ, ನಿನಗೆ ಒಳ್ಳೆಯದಾಗಬೇಕು ಅಂತಲ್ಲ. ಕರ್ಣನಿಗೆ ಒಳ್ಳೆಯದಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ನಾನು ಆಡಿದ್ದೇ ಅಲ್ಲ, ಲೋಕದ ಹಿತದೃಷ್ಟಿಯಿಂದ, ಜಗತ್ತಿನಲ್ಲಿ ಇರುವವರು ಸುಖಿಗಳಾಗಿ ಬಾಳಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಆಡಿದ್ದು. ಆದರೆ ಅದರಿಂದ ಕರ್ಣನಿಗೂ ಹಿತವಾಗುತ್ತದೆ. ಕರ್ಣ ಮತ್ಸ್ಯಯಂತ್ರವನ್ನು ವೇದಿಸುವುದಕ್ಕೆ ಹೊರಟಂತಹ ಕಾಲದಲ್ಲಿ ದ್ರೌಪದಿ ಯಾವ ಮಾತನ್ನು ಹೇಳಿ ತಿರಸ್ಕರಿಸಿದಳು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಕೌರವನ ಆಸ್ಥಾನದಲ್ಲಿ ಆಗಾಗ ಅಶ್ವತ್ಥಾಮನಾಗಲಿ ಅಥವಾ ಬೇರೆಯವರಾಗಲಿ ನಿನ್ನ ಕುರಿತಾಗಿ ಯಾವ ನುಡಿಗಳನ್ನು ಆಡ್ತಾ ಇದ್ರು ಅನ್ನೋದು ನಮಗೆ ಗೊತ್ತು. ಅದೆಲ್ಲವನ್ನು ಮೀರಿ ನಿಲ್ಲುವುದಕ್ಕೆ ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ಯೋಧನಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕೊಂದು ಸುವರ್ಣಾವಕಾಶ ಈ ಹೊತ್ತು ನಿನಗೆ ಬಂದು ಒದಗಿದೆ. ಯಾವುದು ಗೊತ್ತಾ? ನಾನು ಹೇಳಿದ ಮಾತನ್ನು ನೀನು ಒಪ್ಪಿಕೊಳ್ಳಬೇಕು. ನನ್ನ ರಥವನ್ನು ಏರಿಕೊಂಡು ಉಪಪ್ಲಾವ್ಯದವರೆಗೆ ನೀನು ಬರಬೇಕು. ಹಸ್ತಿನಾವತಿಯ ಚಕ್ರವರ್ತಿ ಪೀಠ ಅನ್ನುವುದು ಕರ್ಣನಿಗಾಗಿ ಕಾದಿದೆ. ಯಾಕೆ? ಕುಂತಿಯ ಮೊದಲ ಮಗ ನೀನು ಅಂತ ಹೇಳಿದೆ. ಶಾಸ್ತ್ರ ಪ್ರಕಾರ ನೀನು ಕಾನೀನ ಪುತ್ರ. ಪಾಂಡು ಚಕ್ರವರ್ತಿ ವಿವಾಹವಾಗುವ ಕಾಲದಲ್ಲೇ ನೀನು ಜನಿಸಿದವನಾದರೂ ಧರ್ಮ ಪ್ರಕಾರವಾಗಿ ನೀನವನ ಹಿರಿಯ ಮಗನೇ ಆಗುತ್ತೆ. ಹಾಗಾಗಿ ಯುಧಿಷ್ಠಿರ ಏರಬೇಕಾದಂತಹ ಚಕ್ರವರ್ತಿತ್ವದ ಪೀಠ ನಿನಗೆ ಲಭಿಸ್ತದೆ ಕರ್ಣ. ಅಥವಾ ಹಸ್ತಿನಾವತಿಯ ಅಧಿಕಾರ ಕರ್ಣನದ್ದು ಅಂತ ಹೇಳಿದರೆ ಆಮೇಲೆ ಸುಯೋಧನ ಮಾತನಾಡುವುದಕ್ಕುಂಟ ಹೇಳು. ರವಿತನಯ ನೀನೊಪ್ಪಲ ಪಾಂಡವರು ಕೌರವರು ಉಭಯ ವೀರರು ನಿನ್ನ ಸೇವಿಪರು. ಆ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊ. ಎಡಬಲ ಅಂತಲೇ ನಾವು ತೊಡಗಿದ್ದು. ಎಡದಲ್ಲಿ ಕೌರವರ ಗಡಣ, ಬಲದಲ್ಲಿ ಪಾಂಡವರ ಗಡಣ. ಮುಂಭಾಗದಲ್ಲಿ ಯಾದವರು, ಮಾದ್ರರು, ಹಾಗೆ ಮಾಗಧರು, ಬೇರೆ ಬೇರೆ ಅರಸರೆಲ್ಲ ನಿನ್ನನ್ನು ಓಲೈಸುವಂತಹ ಒಂದು ಸನ್ನಿವೇಶ ಇದು. ಚಕ್ರವರ್ತಿ ಪೀಠಕ್ಕೆ ನಿಯುಕ್ತನಾದಂತಹ ಧರ್ಮರಾಯ ನಿನ್ನ ತಮ್ಮನಾಗಿ ನಿನ್ನ ಹಿಂದೆ ನಿಂತು ಶ್ವೇತಛತ್ರವನ್ನು ಹಿಡಿತಾನೆ. ಬೇಕಿದ್ದರೆ ಭೀಮಸೇನ ಚಾಮರವನ್ನು ಬೀಸ್ತಾನೆ. ನಿನ್ನ ಪರಮವೈರಿ ಅಂತ ನೀನು ಯಾರನ್ನಾಡ್ತೀಯೋ ಅಂತಹ ಅರ್ಜುನ ನಿನ್ನ ಕಾಲಿಗೆರಾಗ್ತಾನೆ. ನಿನ್ನ ಸಾರಥಿ ಅವನಾಗ್ತಾನೆ ಕುದುರೆಗಳಿಗೆ. ನನ್ನ ಅಳಿಯನಾದಂತಹ ಅಭಿಮನ್ಯು, ನಿನ್ನ ಸಹೋದರರಾದಂತಹ ನಕುಲ ಸಹದೇವರು ನಿನಗೆ ಬೇಕಾದಂತಹ ಸೇವೆಯನ್ನು ಮಾಡ್ತಾರೆ. ಇಂತಹ ಒಂದು ಅವಕಾಶ ಮರಳಿ ನಿನಗೆ ಲಭಿಸುವುದಕ್ಕಿಲ್ಲ ಕರ್ಣ. ಇದರಿಂದ ಲೋಕಹಿತವು ಸಾಧಿತವಾಗುತ್ತದೆ, ಯುದ್ಧವೂ ದೂರವಾಗುತ್ತದೆ. ಹಾಗಾಗಿ ಆಲೋಚಿಸು, ನಾನಾಡಿದಂತಹ ಮಾತನ್ನು ಒಪ್ಪು, ನನ್ನೊಡನೆ ಬಾ. ಆಗದೆ
ದೇವರ ಹಾಗೆ ಮಾತಾಡಿದ್ದಿ, ದೇವರಾಗಿಯೇ ಮಾತಾಡಿದ್ದಿ. ಯುಗಾಂತರದಲ್ಲೂ ಒಮ್ಮೆ ಮಾತಾಡಿದ್ಯಂತೆ ಹೀಗೆ. ತಮ್ಮನ ಹೆಂಡತಿಯನ್ನು ಬಲಾತ್ಕಾರದಿಂದ ಅಂತಃಪುರದ ಒಳಗಿಟ್ಟುಕೊಂಡು ಇಂದ್ರದತ್ತವಾದ ಸಜೀವ ರತ್ನಸ್ಫುರಿತ ಕಾಂಚನಮಾಲೆಯ ಬಲದಿಂದ ಈ ಧಾತ್ರಿಯಲ್ಲಿ ಎನ್ನ ಅಧಟನ್ನು ಮೀರುವುದಕ್ಕೆ ಯಾರಿದ್ದಾರೆ ಅಂತ ಮೆರೆಯುತ್ತಾ ಇದ್ದ ಒಬ್ಬ ವಾಲಿಯನ್ನು ಅಂಬಿನ ತುದಿಯಲ್ಲಿ ಬೀಳಿಸಿ ಬದುಕ್ತೀಯೋ ಅಂತ ಕೇಳಿದೆ ಅಂತ. ಆ ಯುಗದಲ್ಲಿ ಇಂದ್ರನ ಮಗ, ಈ ಯುಗದಲ್ಲಿ ಸೂರ್ಯನ ಮಗ. ಬದುಕ್ತೀಯೋ ಅಂತ ಕೇಳಿದರೆ ಇಬ್ಬರದ್ದು ಉತ್ತರ ಒಂದೇ, ಆಸೆ ಇಲ್ಲ ಅಂತ. ಆಸೆ ಪಡೆದ ಭೋಗ ಭಾಗ್ಯಕ್ಕೆ ಆಸೆ ಪಡೆದ ಭೋಗ ಭಾಗ್ಯಕ್ಕೆ ಈ ಶರೀರವನ್ನಿತ್ತಿರುವೆ ಭೂಮಿ ಜಗಮನನು ಮತವೇ ಮಮ ಮತ ಶೇಷ ಶಯನ ಮಮ ಮತ ಶೇಷ ಶಯನ ಆಸೆ ಪಡಿನ ಭೋಗ ಭಾಗ್ಯಕ್ಕೆ ಈ ಶರೀರವನಿತ್ತಿರುವೆ ಶೇಷಶಯನ ಬಾವಾ, ಆಗದಿದ್ರು ಕೇಳುವುದಕ್ಕಾದರೂ ಆಯ್ತಲ್ಲ. ಆಗದೇ ಇದ್ದದ್ದನ್ನು ನಿನ್ನ ಬಾಯಲ್ಲಿ ಕೇಳುವುದಕ್ಕಾದರೂ ಆಯ್ತಲ್ಲ. ಭಾವ, ನಿನಗೆ ಯಾರ ಒಪ್ಪಿಗೆಯೂ ಬೇಡ, ಯಾರ ವಿರೋಧವೂ ನಿನಗೆ ಗಣ್ಯ ಅಲ್ಲ. ಅದಕ್ಕೆ ಹೇಳಿದ್ದು ದೇವರ ಹಾಗೆ ಮಾತಾಡಿದ್ದಿ ಅಂತ. ಲೋಕದಲ್ಲಿರುವ ಸರ್ಪಸಂಕುಲದ ಸರ್ವ ವಿಷವನ್ನು ಕೂಡ ತನ್ನ ನಾಲಿಗೆಯ ತುದಿಯಲ್ಲಿ ಹೊಂದಿರಬಹುದಾದ ಮಹಾಸರ್ಪ ಆದಿಶೇಷ ಅಂದರೆ ಹೌದು. ಅದರ ವಿಷ ಲೋಕಕ್ಕೆ ಒಂದಿನಿತು ಹಾನಿಕಾರಕವಾಗದಂತೆ ಹೂವಿಗಿಂತ ಹಗುರವಾದ ಮೆತ್ತನೆಯ ಹಾಸಾಗಿಸಿ ಅದರ ಮೇಲೆ ಮಲಗಿದ ಪುಣ್ಯಾತ್ಮ ನೀನು. ನಿನಗೆ ಒಬ್ಬ ಕೌರವನ, ಕರ್ಣನ ದೌಷ್ಟ್ಯ, ದೌರ್ಜನ್ಯ ಇದನ್ನು ದಮನಿಸುವುದಕ್ಕೆ ಇದೆಲ್ಲ ಬೇಕೋ ಸ್ವಾಮಿ? ಲೀಲಾಜಾಲವಾಗಿ ಪ್ರಪಂಚ ವ್ಯಾಪಾರವನ್ನು ಇದ್ದ ಅಕುಂಠಿತವಾದ ವೈಕುಂಠದ ಆ ಸ್ವರ್ಣಮಂಟಪದಲ್ಲಿ ಮಲಗಿದ ಭಂಗಿಯನ್ನು ಬದಲಿಸದೆ ಭ್ರೂಭಂಗ ಮಾತ್ರದಿಂದಲೇ ನಿಯಂತ್ರಿಸಿ ನಿರ್ದೇಶಿಸಬಲ್ಲ ನಿನಗೆ ಕರ್ಣನ ಒಪ್ಪಿಗೆಗೆ ಅಧೀನವಾಗಿ ಲೋಕ ವ್ಯವಹಾರ ನಿರ್ಣಯಿಸುವ ಅನಿವಾರ್ಯತೆ ಉಂಟು ಅಂದರೆ ನನ್ನಂತಹ ಅಲ್ಪಜ್ಞರಿಗೂ ಒಪ್ಪುವುದಕ್ಕೆ ಕಷ್ಟ. ತಿಳಿದ ಪ್ರಾಜ್ಞರು ಹೇಗೂ ಒಪ್ಪಲಿಕ್ಕಿಲ್ಲ. ಶೇಷಶಯನ, ಆಸೆ ಇಲ್ಲ ಪ್ರಭು. ಆಸೆ ಇಲ್ಲ? ಯಾಕೆ ಆಸೆ ಇಲ್ಲ? ಯಾಕಿಲ್ಲ? ನೀ ಹೇಳುವಾಗಲೇ ಇದಾಗುವುದಿಲ್ಲ ಅಂತ ನನಗೆ ಮನವರಿಕೆ ಆಗ್ತಾ ಹೋಯಿತು. ಅಲ್ಲ, ನಾನು ಮಾಡಿಸ್ತೇನೆ. ಪ್ರಪಂಚ ಕಲ್ಯಾಣಾಪೇಕ್ಷೆಯಾದ ನೀನು ಕರ್ಣನಿಗೆ ಸತ್ಯ ತಿಳಿಯಲಿ ಅಂತ ಆಡಿದ್ದಲ್ಲ. ಒಂದು ಸತ್ಯ ತಿಳಿಯದೇ ಇದ್ದದ್ದರಿಂದ ಪ್ರಪಂಚ ವಿನಾಶ ಆಗುತ್ತದೆ ಅಂತಾದರೆ ಸತ್ಯಕ್ಕೆ ವಿನಾಶಕವಾದ ಗುಣ ಇಲ್ಲ ಎಂಬುದನ್ನು ತೋರುವುದಕ್ಕೆ ಆ ಸತ್ಯವನ್ನು ಉದ್ಘಾಟನೆ ಮಾಡಿಕೊಟ್ಟದ್ದು ಒಪ್ಪಿದೆ.
ಹೌದಲ್ಲ. ಸತ್ಯಕ್ಕೆ ನಾಶಕವಾದ ಗುಣ ಇಲ್ಲ ಎಂಬುದರಿಂದ ಒಂದು ಸತ್ಯದಿಂದಾಗಿ ಲೋಕನಾಶ ಆಗುವುದು ಬೇಡ, ಅದನ್ನು ಪ್ರಕಟಿಸುವ ಅಂತ ಸತ್ಯಾತ್ಮನಾದ ಸತ್ಯಸ್ವರೂಪನಾದ ನೀನು ಹೇಳಿದ ಮಾತು. ನಿನ್ನ ಮಹಿಮೆಯನ್ನು, ಪ್ರಭುತ್ವವನ್ನು, ವರಿಷ್ಠತೆಯನ್ನು ಒಪ್ಪಿದೆ. ಆದರೆ ಅದನ್ನು ಕೇಳ್ತಾ ಇರುವ ಹಾಗೆ ಆ ಸತ್ಯ ಅಂಗೀಕರಿಸಿ ಬದುಕುವಂತಹ ನೆಲೆ ನನ್ನದಲ್ಲ ಅಂತ ನನಗೆ ಅರ್ಥ ಆಗ್ತಾ ಹೋಯ್ತಲ್ಲ ಕೃಷ್ಣ. ನೆಲೆ ನಿನ್ನದಲ್ಲ ಹೇಗಾಗ್ತದೆ? ನೆಲ ನಿನ್ನದು ಅಂತ ನಾನು ಹೇಳ್ತೇನೆ, ನೆಲೆಯೇ ನಿನ್ನದಲ್ಲ ಹೇಳ್ತೇನೆ ನೀನು. ಶಿಶುಪಾಲ ಸತ್ತ ಮೇಲೆ ವಂಶವಿನಾಶಕವಾದ ಕುಟುಂಬ ಕಲಹ ನಡೆಯುತ್ತದೆ ಅಂತ ವ್ಯಾಸರು ಕಾಲದ್ರಷ್ಟಾರರಾಗಿ ಹೇಳಿದ ಕಾಲದಲ್ಲಿ ನಿನ್ನಿಂದಲಾಗಿ ಆ ವಿನಾಶಕವಾದ ಯುದ್ಧ ನಡೆಯುತ್ತದೆ, ಕೌರವನೂ ಅದಕ್ಕೆ ನಿಮಿತ್ತನಾಗುತ್ತಾನೆ ಅಂತ ಭವಿಷ್ಯವನ್ನು ಪ್ರವಚನ ಮಾಡಿದ ಕಾಲದಲ್ಲಿ ವಿದ್ವೇಷ ಹುಟ್ಟುವುದು ವಿಮತಿಯಿಂದ. ಅವ ಹೇಳಿದ್ದಕ್ಕೆ ನಾನು ಒಪ್ಪದಿದ್ರೆ ಧೃತರಾಷ್ಟ್ರನು ಅವನ ಮಕ್ಕಳು ಏನನ್ನು ಹೇಳಿದರು, ಯಾವ ಕಾಲದಲ್ಲೂ ನಾನದನ್ನು ಒಪ್ಪುತ್ತೇನೆ ಅಂತ ಮಾತಿಗೆ ಬದ್ಧನಾದ. ಹೌದು. ಭವಿಷ್ಯ ತನ್ನ ಬದುಕಿನ ಗಮ್ಯ ತನ್ನನ್ನು ಹೇಗೆ ಮುನ್ನಡೆಸ್ತದೆ ಅಂತ ಗೊತ್ತಿಲ್ಲದೆ ಧರ್ಮರಾಜ ಮಾತಿಗೆ ಬದ್ಧನಾದ. ದ್ಯೂತದ ಕರೆಯನ್ನು ಹೊತ್ತು ತಂದವನು ವಿದುರ ಅಲ್ವೋ ಕೃಷ್ಣ? ಹೌದು. ತಂದ ವಿದುರನೇ ಹೇಳಿದ್ದಾನೆ ಅಂತ ಬಳಿಕ ನಮಗೂ ಗೊತ್ತಾಯಿತು. ಇದು ಸಂಚು, ಹೌದು, ಇದು ಮೋಸ, ಸರಿ, ಇದು ಕಪಟದ್ಯೂತ, ಹೋಗುವುದು ಬೇಡ, ಸರ್ವ ವಿನಾಶವಾಗ್ತದೆ, ಪಾಂಡವರಿಗೆ ಹಾನಿಯಾಗ್ತದೆ ಅಂತ. ಕೌರವ ಹೇಳಿದ್ದಕ್ಕಾಗಿ ನಾನು ಬಂದೆ, ಆದರೆ ನೀನು ಬರಬೇಡ. ಧರ್ಮರಾಯನ ಪ್ರತಿಕ್ರಿಯೆ ಏನಿತ್ತು ಕೃಷ್ಣ? ಕರೆದದ್ದು ದೊಡ್ಡಪ್ಪ ಆದ್ರಿಂದ, ಹೌದು, ಅವರ ಮಾತನ್ನು ಉಲ್ಲಂಘಿಸುವುದಿಲ್ಲ ಅಂತ ನಾನು ಮಾತು ಕೊಟ್ಟದ್ರಿಂದ ಮಾತಿಗೆ ತಪ್ಪಲಾರೆ ಅಂತ ಬಂದು ಆಡಿ ಸರ್ವಸ್ವವನ್ನು ಕಳೆದು 12 ವರ್ಷ ವನದಲ್ಲಿ, 1 ವರ್ಷ ಅಜ್ಞಾತದಲ್ಲಿ, ವಿರಾಟ ನಗರದಲ್ಲಿ ಕಳೆದು ಬಂದು ಈಗ ಯುದ್ಧಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ. ಸರಿ, ನೀನು ಕರೆದ ಹಾಗೆ ಬಂದರೆ ಆ ಧರ್ಮರಾಯ ಅಣ್ಣ ಅಂತ ಕರೆದಾಗ ನಾವು ಅನ್ನಬೇಡುವ? ಹೇಳಬೇಕು. ಯಾವ ನಾಲಗೆಯಲ್ಲಿ ಅಂದರೆ ನಿನ್ನ ಸಖ್ಯವನ್ನು, ಅರ್ಜುನನ ವಿರೋಧವನ್ನು ಪ್ರಾಣ ಇದ್ದ ತನಕ ಬಿಡುವುದಿಲ್ಲ ಅಂತ ಕೌರವನಿಗೆ ಮಾತು ಕೊಟ್ಟ ಕರ್ಣ ಧರ್ಮರಾಯ ಅಣ್ಣ ಅಂತ ಕರೆದಾಗ ಓ ಅಂತ ಹೇಳುವುದಕ್ಕೆ ಸ್ವರ ಹೊರಟೀತೋ ಮಾತು ತಪ್ಪಿದರೆ? ಬರುವುದು ಅಂದರೆ ಈ ಶರೀರ ಬರುವುದಲ್ವ? ಗೊತ್ತಾಯಿತು, ಗೊತ್ತಾಯಿತು. ಸತ್ಯ ತಪ್ಪಿದ ನೆಲೆಯಲ್ಲಿ ಬಂದು ಅಣ್ಣನಾಗಿ ನಿಂತು ಸಾಮ್ರಾಜ್ಯ ಆಳಬೇಕಲ್ವೋ? ಸತ್ಯಕ್ಕಾಗಿ ಸಾಮ್ರಾಜ್ಯ ಬಿಟ್ಟುಕೊಟ್ಟ ಧರ್ಮರಾಯವ ಒಪ್ಪಿ ಆಗಿದೆ ಸ್ವಾಮಿ. ಕೌರವನನ್ನು ಪ್ರಭು ಅಂತ ಒಪ್ಪಿ ಆಗಿದೆ. ಹೇಳಿದ್ದ ಪಾರ್ಥ ವಿರೋಧವನ್ನು ಮಾಡುವುದಕ್ಕೆ ಯೋಧರನ್ನು ಕಾಯ್ತಾ ಇದ್ದ ಕಾಲದಲ್ಲಿ ನೀನಾಗಿ ಕಾಣಿಸಿಕೊಂಡದ್ದರಿಂದ ಪಾರ್ಥ ವಿರೋಧಿಯಾಗಿ ನನಗೆ ಮಿತ್ರನಾಗುತ್ತಿ ಅಂತ ಬರಮಾಡಿಕೊಂಡದ್ದು ಅಂತ ವಂಚಿಸಲಿಲ್ಲ ಅವ ನನಗೆ. ಆ ನೆಲೆಗಾಗಿ ಬೇಕು ಅಂತ ಕೇಳಿದ ಅವನಲ್ಲಿ ಈಗ ನಾ ಪಾಂಡವರಿಗೆ ಅಣ್ಣ ಹೋಗ್ತೇನೆ, ನಾನಿರ್ತೇನೆ ಅಂತ ಹೇಳಿದರೆ ಈಗ ನನ್ನ ಎಡಬಲದಲ್ಲಿ ಎಲ್ಲೋ, ಎಡದಲ್ಲೋ ಬಲದಲ್ಲೋ ಅವ ನಿಂತಾನು ಅಂತ ಹೇಳ್ತೀಯ ನೀನು? ನಿನ್ನ ಕುರಿತಾಗಿ ಅಂತಹ ಒಂದು ಆಪ್ತ ಭಾವ ಅವನಿಗೆ ಅಂತ ಆಡಿದ್ದ ನಾನು. ಯಾಕಂದ್ರೆ ಸಂಪೂರ್ಣ ರಾಜ್ಯವನ್ನಾದರೂ ನಿನಗೆ ಕೊಟ್ಟೇನು ಅಂತ ಹೇಳಿದವನವನು ಕೃಷ್ಣ. ಪಾಂಡವರಿಲ್ಲದ ಪೃಥ್ವಿ, ಹೌದು, ಅದನ್ನು ಒಂದು ದಿನಕ್ಕಾದರೂ ಆಳುವುದು ಬದುಕಿನ ಕನಸು ಅಂತ ಬದುಕುತ್ತಾ ಬಂದ ಕೌರವ. ಕರ್ಣನೇ ಪಾಂಡವರಲ್ಲಿ ಅಗ್ರಜ ಅಂತ ಗೊತ್ತಾದಾಗ ಅದನ್ನು ಬಿಟ್ಟು, ಸಾಮ್ರಾಜ್ಯ ಬಿಟ್ಟು ನನಗಾಗಿ ಒಪ್ಪುತ್ತಾನೆ ಅಂತ ನೀನು ಹೇಳ್ತೀಯ. ಆದರೆ ಈಗ ನಿನ್ನಲ್ಲಿ ಕೇಳುವುದು, ಹಾಗೆ ಒಪ್ಪುವ ಕೌರವನಿಗೆ ನನಗೆ ಸಾಮ್ರಾಜ್ಯ ಸಿಕ್ಕಿದ್ರು ಅದನ್ನು ಕೊಂಡೋಗಿ ಅವನ ಕಾಲಲ್ಲಿ ನಾನು ಇಡಬೇಡುವ ಕೃಷ್ಣ? ಹೇಳು. ನನಗಾಗಿ ತನ್ನ ಸಾಮ್ರಾಜ್ಯ ಬಿಡುವ ಮೈತ್ರಿ ಬಂಧ ನನ್ನ ಕೌರವನದ್ದಾದರೆ ನೀನು ಕೊಟ್ಟ ಸಾಮ್ರಾಜ್ಯವನ್ನು ಅವನ ಪಾದ ಮೂಲಕ್ಕೆ ಕೊಂಡೋಗಿ ನಾನು ಇಡದಿದ್ದರೆ ನಾನು ಮಿತ್ರನೇ ಆಗುವುದಿಲ್ಲ, ಮಾತ್ರ ಎಲ್ಲಿಗೆ ಮಿತ್ರ ಜಾತನಾಗುವುದು? ಭಯದಿಂದ, ಲೋಭದಿಂದ, ಮೋಹದಿಂದ ಇಲ್ಲ. ಯಾವುದಕ್ಕಾಗಿಯೂ ಅಮೃತ ವಚನವನ್ನಾಡುವುದಕ್ಕೆ ಕರ್ಣ ಬಯಸುವುದಿಲ್ಲ ಕೃಷ್ಣ. ಯಾವುದಕ್ಕಾಗಿ ಆದರೂ ಬೇಡ. ಸರಿ,
ಇದು ಒಂದು ಅರ್ಥದಲ್ಲಿ. ನೀನು ಹೇಳಿದ್ದನ್ನು ತಿರಸ್ಕರಿಸಿದ್ದು ಅಂತ ಭಾವಿಸಬೇಡ. ನೀ ತಿರಸ್ಕರಿಸುವುದನ್ನು ಹೇಳುವುದಿಲ್ಲ. ನೀನು ಹೇಳಿದ ಮೇಲೆ ಅದು ತಿರಸ್ಕರಿಸುವುದಕ್ಕೆ ಆಗೋದಿಲ್ಲ ಯಾರಿಗೂ. ನೀನು ಹೇಳಿದ್ದನ್ನು ಈ ಕರ್ಣ ಒಪ್ಪಿದ ಅಂತ ತಿಳಿ. ಒಪ್ಪಿದರೆ ಧರ್ಮಜನಿಗೆ ಅಣ್ಣಾಗಬೇಕಲ್ಲ. ಹೌದು. ಆ ಅಣ್ಣ ಆಗುವ ಮೊದಲ ಹಂತ, ನೀನು ತಿಳಿಸಿದ ವಾಸ್ತವ ತಿಳಿದ ಮೇಲೆ ಮೊದಲ ಹಂತ ಏನು ಗೊತ್ತೋ? ಬದುಕಿನಲ್ಲಿ ನಾನು ವಿಚಲಿತನಾಗಬಾರದ ಸತ್ಯಕ್ಕೆ ನಿಷ್ಠನಾಗುವುದು ನಾನು ಧರ್ಮಜನಿಗೆ ಅಣ್ಣನಾಗುವ ಮೊದಲ ಹಂತ. ಹಾಗೆ ಸತ್ಯಕ್ಕೆ ನಿಷ್ಠನಾದರೆ ಸಾಯುವ ತನಕ ಅವನಿಗಾಗಿ ನಾನು ಬದುಕುವುದಲ್ಲದೆ ಬೇರೆ ಮಾರ್ಗ ಇಲ್ಲ ಕೃಷ್ಣ. ಅದಕ್ಕಾಗಿ ಸಾಮ್ರಾಜ್ಯ ಸಂಪದವನ್ನೆಲ್ಲ ತಂದು ನಿನ್ನ ಪಾದ ಮೂಲದಲ್ಲಿ ಇಡ್ತೇನೆ ಅಂತ ಕೊಡುಗೈ ದಾನಿಯಾಗಿ ಕೊಡುವುದಕ್ಕೆ ಹೊರಟ ಮಾರಮಣ. ಮಾರಮಣಲಾನಿಸೇ ಮಾರಮಣಲಾನಿಸೇ ಭಾರತ ಹವದಿ ರಿಪು ಮಾರಣದಿ ರಣ ಯಜ್ಞ ದೀಕ್ಷಿತನು ನಾನಗೆನು ಭಾರತ ಹವದಿ ರಿಪು ಮಾರಣದಿ ರಣ ಯಜ್ಞ ದೀಕ್ಷಿತನು ನಾನಗೆನು ಕೌರವನ ರಣ ಹಿಂಗೆ ಹರಣ ನಿನಗರ್ಪಿಸುವಿನು ಕುಂತಿ ಕುಮಾರಕರನು ನೀನೇಜ ಸಖನಾಣಿ ಮರ್ಧಿಸಿನು ಕುಂತಿ ಕುಮಾರಕರನು ನೀರೇಜ ಸಖನಾಣಿ ಮರ್ಧಿಸಿನು ಕುಲದ ನಿಜವಾರತೆಯ ಮೊರೆಯದಿರೋ ನಿಜವಾರತೆಯ ಒರೆಯದಿರೋ ನೃಪನ ವೈರಿಯ ರಾಯಭಾರಿ ನಿನ್ನೊಡನಿರುವುದು ಹಿತವಲ್ಲ ಕಳುವು ಎಂದ ರಮಣಗೆರೆಗೆ ಮಾರಮಣಲಾಲಿಸೈ ಭಾರತ ಹವದಿ ರಿಪು ಮಾರಣದಿ ರಣಯಜ್ಞ ದೀಕ್ಷಿತನು ನಾನಗೆನು ಮಾರಮಣ ಲಾಲಿಸೋ ಲಾಲಿಸೋ. ಒಬ್ಬ ಇಂದ್ರನ ಮಗ, ಒಬ್ಬ ಸೂರ್ಯನ ಮಗ. ಬಹುಶಃ ಒಟ್ಟಿಗೆ ಇರುವುದೇ ಇಲ್ವೋ ಏನೋ. ರಾಮಾಯಣ ಆಗಲಿ ಭಾರತಾಹವಾಗಲಿ ಗೊತ್ತಿಲ್ಲ. ನಿಯತಿಯ ಬಗ್ಗೆ ನೀನು ಮಾತಾಡಬೇಕು, ನಿನ್ನ ಎದುರು ನಾನು ಮಾತಾಡಬಾರದು. ಆದರೆ ಅವರು ಎರಡು ಪಕ್ಷದಲ್ಲಿ ಭಿನ್ನ ಭಿನ್ನವಾಗಿ ಮುಖಾಮುಖಿಯಾಗುವುದೇ ವಿಹಿತವಾದಂತಹ ಸ್ಥಿತಿ ಅಂತ ಯಾಕೋ ಅದನ್ನು ಇದನ್ನು ನೋಡುವಾಗ ಕಾಣ್ತದೆ ಕೃಷ್ಣ. ಅಲ್ಲೂ ಹಾಗೆ ದೇವಾಧಿದೇವನಾದ ನೀನು ರಾಮಾಭಿಧಾನದಿಂದ ಇಳಿದು ಬಂದಾಗ ಸಹಾಯಕ್ಕಾಗಿ ಒದಗಬೇಕಾದವನು ವಿಪಕ್ಷದಲ್ಲಿ ನಿಂತು ಪ್ರಾಣಹರಣವನ್ನು ಮಾಡುವುದಕ್ಕೆ ಅನುವು ಮಾಡಿಕೊಟ್ಟು ತನ್ನ ಸಾವನ್ನೇ ಸಹಾಯವಾಗಿಸಿಕೊಂಡ. ರಾಮನಿಗೆ ಮಾಡುವ ಸೇವೆಯಾಗಿ ತಾನು ಸತ್ತು ಹೋದ. ಇಂದ್ರಸೂನುವಾದ ವಾಲಿ, ಸೂರ್ಯನಂದನನಾದ ಕರ್ಣನಿಗೂ ಬೇರೆ ಗತಿ ಇಲ್ಲ. ಸಾಯುವುದೇ ಸಹಾಯವ? ನಾಲಗೆ ಒಂದಲ್ವ ಸ್ವಾಮಿ? ಹೌದು.
ಅಂದರೆ ದ್ರೌಪದಿಯನ್ನು ಏನು ಅಂತ ನಾನು ನೋಡುವುದು, ಏನು ಅಂತ ಕರೆಯುವುದು. ಅಮ್ಮ ಹೇಳಿದ ಮಾತನ್ನೇ ಒಪ್ಪಿಕೊಳ್ಳುವುದಾದರೆ ಅದೇ ಆಗಬೇಕಾಗ್ತದೆ ಕೆಲವು ಸಲ. ಯಾವುದು? ಮಕ್ಕಳೆಲ್ಲರೂ ಹೊಂದಿಕೊಳ್ಳಿ, ಹಂಚಿಕೊಳ್ಳಿ. ಮಗನಿಗೆ ಮಗನಾಗುವ ಪ್ರಾಯ. ಮಕ್ಕಳಿಗೆ ಆಟಿಕೆ ಬೇಕು. ಅಜ್ಜಂದಿರ ಬದುಕು ಅವರ ಆಡುವುದಕ್ಕಿದ್ದ ಕತೆ ಆಗಬಾರದು. ಬೇಡ. ಅವಳನ್ನು ನಾನು ಏನು ಅಂತ ಕರೆದಿದ್ದೇನೋ ಅದು ಕೌರವ ಪ್ರೀತಿಗಾಗಿ ಆಡಿದ್ದಿರಬಹುದು. ಕೌರವ ಸಖ್ಯಕ್ಕಿಂತ ಭಿನ್ನ ನೆಲೆ ಇಲ್ಲದಿದ್ದುವಾಗ ಆ ಸಖ್ಯದ ನೆಲೆಯನ್ನು ದೃಢೀಕರಿಸುವ ಭರದಲ್ಲಿ ಆಡಿದಂತಹ ತುಟಿ ಮೀರಿದ ಮಾತೇ ಇರಲಿ. ಆಡಿದ್ದು ಕರ್ಣನ ನಾಡಿಗೆ ಹೌದಲ್ಲ, ಆಡಿದ್ದು ಹೌದು. ಇಲ್ಲ ಕೃಷ್ಣ, ಬರಲಾರೆ. ಪ್ರತಿಜ್ಞೆ ಮಾಡಿ ಅರ್ಜುನನನ್ನು ಕೊಲ್ಲುತ್ತೇನೆ ಅಂತ ಹೇಳಿದವನು ಅಲ್ಲ. ಅದಕ್ಕಾದರೂ ಒಂದು ಅಂತರಾಯ ಉಂಟು. ಸಾಯುವ ತನಕ ಉಳಿದದ್ದು, ಈಗ ಅರ್ಜುನನನ್ನು ಕೊಲ್ಲದೆ ಏನು ಮಾಡುವುದಿಲ್ಲ ಅಂತ ಹೇಳಿದ್ದೇನೋ ಅದನ್ನು ಮಾಡದಿದ್ರೆ ಮಾಡುತ್ತಾ ಇರಬಹುದು. ಪಾದವು ನಧಾವಯೇ, ಹೌದು, ಕಾಲು ತೊಳೆಸಿಕೊಳ್ಳುವುದಿಲ್ಲ ಬೇರೆಯವರಿಂದ ಅರ್ಜುನನನ್ನು ಕೊಲ್ಲುವ ತನಕ. ಕೀಲಾಜಲಂ ನಖಾದೇಯ, ಜಲೋತ್ಪನ್ನವಾದ ಪ್ರಾಣಿ ಪಕ್ಷಿಗಳದ್ದು ಯಾವ ಮಾಂಸವನ್ನು ತಿನ್ನುವುದಿಲ್ಲ ಅಂದ್ರೆ ತಿನ್ನದಿದ್ರಾಯ್ತು. ನಾಸ್ತಿ ಇತಿ ನೈವ ವಕ್ಷ್ಯಾಮಿ ಯಾಚಿತೋ ಏನಕೇನಚಿತ್, ಯಾರು ಏನು ಕೇಳಿದ್ರು ಕೊಟ್ಟು ಬಿಡ್ತೇನೆ. ಸಾಯುವಲ್ಲಿ ತನಕ ಕೊಟ್ಟು ಬಿಟ್ರೆ ನಾನು ಸತ್ಯಭ್ರಷ್ಟನಾಗಬೇಕಾಗಿಲ್ಲ. ಇಲ್ಲ, ಯಾವನ್ನ ನಿಹಿತೋ ಅರ್ಜುನ, ನನ್ನಿಂದ ಅರ್ಜುನ ಕೊಲ್ಲಲ್ಪಡುವ ತನಕ ನಾನು ಇದನ್ನು ಮಾಡುವುದಿಲ್ಲ ಅಂತ ಸಾಯುವಲ್ಲಿಯ ತನಕ ಆ ವ್ರತಕ್ಕೆ ನಿಷ್ಠನಾಗಿದ್ದರೆ ಸಾಕು. ಆದರೆ ಇಲ್ಲಿ ನಾನು ಆಡಿದ್ದನ್ನು ತಿರುಗಿಸಬೇಡುವ ಕೃಷ್ಣ. ಇಲ್ಲ, ದೇವರ ಮಾತಾದರೂ ಅವರ ಬದುಕಲ್ಲೇ ಅರ್ಥ ಆಗೋದು. ಆಡಿದ್ದು ದೇವರು ಎಂಬುದರಿಂದ ತನಗಿಲ್ಲದ ಪ್ರಾಜ್ಞತೆ, ಅರ್ಥೈಸಿಕೊಳ್ಳುವ ಸಾಮರ್ಥ್ಯವನ್ನು ನೀನೇ ಕೊಡಬೇಕು ವಿಶೇಷವಾಗಿ. ಇಲ್ಲದಿದ್ದರೆ ನನ್ನ ಸಂಸ್ಕಾರಕ್ಕೆ ನಿನ್ನ ಮಾತು ಅರ್ಥ ಆಗಬೇಕು. ನೀನು ಕೊಟ್ಟ ಕೊಡುಗೆ ನನಗೆ ಮಾಡಿಸಿದ ಅರ್ಥ ಏನು ಗೊತ್ತಾ? ಏನು? ನಿನ್ನ ಬದುಕಿನಲ್ಲಿ ಕೌರವ ನಿನಗೆ ದೇವರಿಗಿಂತ ಕಡಿಮೆ ಅಲ್ಲ ಅಂತ. ಕ್ಷಮಿಸು, ನೀನು ಆಡಿದ ಮಾತು ನನಗೆ ಅರ್ಥ ಆದದ್ದು ಹಾಗೆ. ಯಾಕೆ ಅಂದ್ರೆ ಕರ್ಣನಿಗೆ ದೇವರು ರಾಜ್ಯ ಕೊಡ್ಲಿಕ್ಕೆ ಹೊರಟದ್ದು ರಣಭೀಕರವಾದ ಸನ್ನಿವೇಶ ಮುಂದಿದ್ದಾಗ ಮಾತ್ರ. ಹೌದು, ಶರಪರೀಕ್ಷಾ ರಂಗದಲ್ಲಿ ಕೊಟ್ಟಿದ್ದಾನೆ ಕೃಷ್ಣ. ನನ್ನನ್ನು ಈ ಕುರು ರಾಜ್ಯವನ್ನು ಯಥೇಷ್ಟವಾಗಿ ಅನುಭವಿಸುವಂತ. ನನಗೆ ಅವ ದೇವರಲ್ವೋ ಕೃಷ್ಣ. ನೀನು ರಣವನ್ನು ಕಂಡೇ ಕೊಟ್ಟದ್ದು, ಅವನು ಅರ್ಜುನನ ಜೊತೆಗಿನ ರಣವನ್ನು ಕಂಡೇ ನನಗೆ ಕೊಟ್ಟದ್ದು, ನಿರೀಕ್ಷಿಸಿ ಕೊಟ್ಟದ್ದು. ನಿನಗಿಂತ ಮೊದಲು ಕೊಟ್ಟದ್ದರಿಂದ ಬಿಡಲಾರೆ. ಬದುಕು ಇದು. ಸರಿ, ಹಾಗೆ ಅಂತ ನೀನಿದು ಹೇಳುವಾಗ ನನಗೊಂದು ಸ್ಪಷ್ಟ ಆಯಿತು. ನನಗೆ ಕಾಣ್ತಾ ಇರುವ ಅಪಶಕನ, ಸೋಲಿನ ಸುಳುಹುಗಳು, ದುರ್ನಿಮಿತ್ತಗಳು ಇದೆಲ್ಲ ಏನನ್ನು ಸೂಚಿಸ್ತದೆ? ಕೌರವ ಪಾಳೆಯದಲ್ಲಿದ್ದವರಿಗೆ ಸಾವಿಗಿಂತ ಸೋಲಿಗಿಂತ ಭಿನ್ನವಾದ ಪರಿಣಾಮ ಇಲ್ಲ ಎಂಬುದನ್ನು ಶ್ರೀಕೃಷ್ಣ ವಚನ ದೃಢೀಕರಿಸ್ತಾ ಉಂಟು. ನಾನು ಅರ್ಥೈಸ್ತೇನೆ. ನನಗೆ ಸಖ್ಯ ಬೇಕು ಎಂಬುದರಿಂದ ವಾಸ್ತವಕ್ಕೆ ನಾನು ವಿಮುಖನಾಗುವುದಿಲ್ಲವಲ್ಲ. ಆಗಲಿ, ಧರ್ಮಜನೇ ಧರ್ಮಪ್ರಭುವಾಗಲಿ, ರಣಯಜ್ಞ ಸಾಗಲಿ ಕೃಷ್ಣ. ಯಜಮಾನನಾಗಿ ಧರ್ಮಜನೇ ಇರಲಿ. ಹೋತೃವಾಗಿ, ಉದ್ಗಾತ್ರವಾಗಿ, ಅಧ್ವರ್ಯವಾಗಿ ನೀನೋ ಅರ್ಜುನನೋ ಅಭಿಮನ್ಯುವೋ ನಿಲ್ಲಿ. ಅವ ಮಹಾರಾಜನಾಗುವುದಕ್ಕೋ ಚಕ್ರವರ್ತಿ ಆಗುವುದಕ್ಕೋ ಹೊರಟರೆ ನೇತಾ ಹೃಷಿಕೇಶ
ಇಂದ್ರಿಯಗಳನ್ನು ಮೀರಿ ನಿಂತು ಯೋಚಿಸಿ ಇಂದ್ರಿಯಾತೀತವಾದ ಫಲವನ್ನು ಕರುಣಿಸಬಲ್ಲ ಹೃಷಿಕೇಶನೇ ಅವರನ್ನು ಮುನ್ನಡೆಸ್ತಾನೆ ಅಂತಾದರೆ ಧರ್ಮ ಸಾಮ್ರಾಜ್ಯ ಧರ್ಮಜನ ಮೂಲಕ ಸ್ಥಾಪನೆ ಆಗುವುದನ್ನು ತಡೆಯುವುದಕ್ಕೆ ಕರ್ಣ ಯಾವನು? ನಾವೆಲ್ಲ ನಮ್ಮ ಬದುಕಿನ ಪರಿಮಿತಿಯೊಳಗೆ ಯೋಚಿಸುವುದು. ನೀನು ಎಲ್ಲರ ಬದುಕನ್ನು ಒಡಗೊಂಡು ಆ ಬದುಕಿಗೆ ಅತೀತವಾದದ್ದನ್ನು ಸಾಧಿಸುವುದು ಹೇಗೆ ಅಂತ ಯೋಚಿಸುವುದು. ಇಷ್ಟ ಅಂತರ ಉಂಟು. ಇದು ಅಜ, ಅದು ಗಜ. ನಡೆದ ನಿನ್ನ ಮಾರ್ಗದಲ್ಲಿ ನಮ್ಮ ಪದಚಿಹ್ನೆಗಳು ಸೇರಿ ಹೋಗಬೇಕು, ಅಡಗಿ ಹೋಗಬೇಕು. ಐಂದ್ರ, ಸ್ಥೂಣಾಕರ್ಣ, ಪಾಶುಪತವೇ ಮೊದಲಾದಂತಹ ಮಂತ್ರ ಪುರಸ್ಸರವಾದ ಮಾರ್ಗಣಗಳು ಹೊರಡುವಾಗ ಅದೇ ಯಜ್ಞಮಂತ್ರಗಳಾಗಲಿ, ವಿಪಕ್ಷದಲ್ಲಿದ್ದಂತಹ ವೈರಿಗಳ ರಥಗಳೇ ಯೂಪಸ್ತಂಭಗಳಾಗಲಿ, ನಾನು ಅದಕ್ಕೆ ಒದಗಿ ನಿಂತ ಪಶುಗಳಲ್ಲಿ ಒಂದಾಗಿ ಬರ್ತೇನೆ. ಕುಂತಿ ಸೂನು ನೀನು ಅಂತ ಹೇಳಿದ ಮೇಲೆ ಕುಂತಿ ಸೂನುವಿಗೆ ಹೊಡಿಲಿಕ್ಕೆ ಆಗ್ತದೋ ಇಲ್ಲವೋ ಗೊತ್ತಿಲ್ಲ. ಅಂದರೆ ಪ್ರಾಣಹರಣ ಮಾಡುವಂತೆ ನಿನ್ನನ್ನು ನಾನು ನಂಬದಿದ್ದಂತಾಗ್ತದೆ. ಇಷ್ಟು ಹೇಳಿದ ಮೇಲೂ ಕುಂತಿಯ ಮಕ್ಕಳು ನನ್ನಿಂದ ಮರ್ಮಾಘಾತಕ್ಕೊಳಗಾಗ್ತಾರೆ, ಅರ್ಜುನನನ್ನು ಕೊಲ್ಲುತ್ತೇನೆ ಅಂತ ಹೇಳಿದರೆ ಕೃಷ್ಣನನ್ನು ದೇವಾಧಿದೇವ ಅಂತ ಒಪ್ಪಿ ಅವನ ಮಾತನ್ನು ನಂಬದಿದ್ದ ಸ್ಥಿತಿ ಬರ್ತದೆ. ಇಲ್ಲ, ನೀನು ಸಂಕಲ್ಪಿಸಿದರೆ ಅವರೇ ಗೆಲ್ಲುತ್ತಾರೆ. ಆದರೆ ಅವರನ್ನು ವಿರೋಧಿಸಿದವರು ಸಾಯುವುದನ್ನು ನೀ ತಡೆಯಲಾರೆಯಲ್ಲ. ಇಲ್ಲ, ಅವರನ್ನು ವಿರೋಧಿಸಿದ್ದಕ್ಕೆ ಎದುರಾಗಿ ಬಂದವರು ಸಾಯುವುದನ್ನು ತಡೆಯುತ್ತೀಯೋ ನೀನು? ಇಲ್ಲ. ಒಬ್ಬ ಪಾಂಡವ, ನನಗೆ ಪಾಂಡವ ಆಗದಿದ್ರೆ ರಾಜ ಆಗೋದಿಲ್ವಲ್ಲ? ಇಲ್ಲ. ಒಬ್ಬ ಪಾಂಡವ ಕೌರವನಿಗಾಗಿ ಸಾಯಲಿಕ್ಕೆ ಬಿಡ್ತೀಯೋ ಕೃಷ್ಣ? ಕೌರವ ಅಷ್ಟಾದರೂ ಸಮಾಧಾನ ಪಟ್ಟುಕೊಳ್ಳಿ. ಆದೀತು. ನಾನೀಗ ಪಾಂಡವ ಹೌದು ಅಂತ ಆದರೆ ಕೌರವನಿಗಾಗಿ ನಾನು ಸತ್ತೆ, ಅದಕ್ಕೆ ನೀ ಬಿಟ್ಟೆ ಅಂತ ಆದರೆ ಒಬ್ಬ ಪಾಂಡವನ ಹೆಣ ಕೌರವನಿಗಾಗಿ ಬೀಳ್ತದೆ ಅಂತ ನಿಲ್ಲದಿದ್ರೆ ನೀನು ನಿಂತ ಪಕ್ಷದಲ್ಲಿದ್ದ 5 ಪಾಂಡವರ ಕೂದಲು ಕೊಂಕುವುದಿಲ್ಲ ಕೃಷ್ಣ. ನನ್ನ ಕೌರವನನ್ನು ಹಾಗಾದ್ರೂ ಗೆಲ್ಲಿಸಿ ಬಿಡ್ತೇನೆ ಪ್ರಭು. ಅದಕ್ಕೆ ನೀನೊಂದು ಉಪಕಾರ ಮಾಡಬೇಕು ಮಾತ್ರ. ಏನು ಮಾಡಬೇಕು? ನೀನು ನನ್ನಲ್ಲಿ ಮಾತ್ರ ಇದನ್ನು ಹೇಳಿದ್ದಲ್ವ? ನೀನು ಒಪ್ಪಿದ್ರೆ ಮತ್ತೆ ಉಳಿದವರಲ್ಲಿ ಹೇಳುವ ಅಂತ. ಇಲ್ಲ, ಒಪ್ಪುದಿಲ್ಲ. ಹೇಳಬೇಡ. ಯಾಕೆ ಗೊತ್ತಾ? ಯಾಕೋ? ಹೇಳಿದರೆ ನಾನೇನು ಮಾಡಿದ್ರು ಧರ್ಮರಾಯ ಪೀಠ ಒಪ್ಪುವುದಿಲ್ಲ. ಪುಣ್ಯಾತ್ಮ, ಅವ ಧರ್ಮರಾಯ. ಹೌದು. ಬೇಡ, ನಿನ್ನ ಸಂಕಲ್ಪ ಭಗ್ನ ಆಗುವುದೇ ಬೇಡ. ನಾ ಯಾಚಿಸುವುದು ನಿನಗೆ. ಕೌರವನಿಗಾಗಿ ನನ್ನನ್ನು ಸಾಯುವುದಕ್ಕೆ ಬಿಡ್ತೀಯಾದರೆ ಇದು ಒಪ್ಪಂದ ಅಲ್ಲ. ಗೊತ್ತಾಯಿತು. ಧರ್ಮರಾಯ ಧರ್ಮಪೀಠದಲ್ಲಿ ವಿರಾಜಿತನಾಗಿ ಚಕ್ರವರ್ತಿಯಾಗುವುದನ್ನು ನಾನಾಗಿ ತಡೆಯುವುದಿಲ್ಲ. ಅಂದರೆ ಅವರನ್ನು ಸಾಯುವಂತೆ ಹೊಡೆಯುವುದಿಲ್ಲ. ನನ್ನನ್ನು ಹೊಡೆಯುವುದನ್ನು ನೀನು ತಪ್ಪಿಸಕೂಡದು. ಸರಿ. ಇನ್ನು ಹೆಚ್ಚು ಹೊತ್ತು ನಿಂತರೆ ನಾನು ನಾಳೆ ಸರಿ ಹೊಡೆದ್ರು ನಮ್ಮವರು ನಂಬಲಿಕ್ಕಿಲ್ಲ ಕೃಷ್ಣ. ಗೊತ್ತಾಯಿತು. ಹೋಗು ಪುಣ್ಯಾತ್ಮ. ನಾನು ಆಡಿದ್ದು ಒಂದು ನೆಲೆಯಿಂದ ಸರಿಯಾಯಿತು. ತಮ್ಮನಿಗಾಗಿ ಸಂಪೂರ್ಣ ರಾಜ್ಯವನ್ನು ಬಿಟ್ಟು ಕಾನನವಾಸಿಯಾದವನು ರಾಮ, ನಿನ್ನ ತಮ್ಮನಿಗಾಗಿ ಪ್ರಾಣತ್ಯಾಗಕ್ಕೆ ಸಿದ್ಧನಾದವನು ಕರ್ಣ. ಕುಲದಿ ಮಿತ್ರಜ ರಘು ಕುಲ ಲಲಾಮನಾದ ರಾಮಂಗೆ ನೀನೆಣೆ ಅಂತ ಹೇಳಿದ್ದು ಆ ನೆಲೆಯಿಂದ ಸತ್ಯ ಆಯಿತು. ನಿನ್ನದ್ದಾದಂತಹ ದೃಢವಾದಂತಹ ನಿಶ್ಚಯಕ್ಕೆ ನಾನು ಮೆಚ್ಚಿದವನಿದ್ದೇನೆ. ಪಾಂಡವರು ನಿನ್ನ ತಮ್ಮಂದಿರು ಅನ್ನೋದನ್ನು ಯಾವ ಕಾರಣಕ್ಕೂ ಮರೆಯದಿರು. ನಾನು ಹಾಗಾದರೆ ಹೊರಡೋದಾ? ನನ್ನಿಂದ ನೀನು ದೂರವೇ. ರಣಾಂಗಣದಲ್ಲಿ ಮುಖಾಮುಖಿಯಾಗುತ್ತೇನೆ, ಬಂದು ಕಾಣುತ್ತೇನೆ. ಆದೀತು.